ಮಟ್ಟಿನ ಪರಂಪರೆಯ ಭಾಗವತರಲ್ಲಿ ಅಗ್ರಗಣ್ಯರೆನಿಸಿದಂತಹ ಶ್ರೀಯುತ ಸತೀಶ್ ಕೆದ್ಲಾಯ ಇವರನ್ನು ಇವತ್ತು ಶ್ರೀಯುತ ಕಟೀಲು ಸಿಕ್ಲ ರಂಗನಾಥರಾವ್ ಇವರು ಸಂದರ್ಶಿಸಲಿಕ್ಕಿದ್ದಾರೆ. ಅವರ ಕಿರುಪರಿಚಯವನ್ನು ನಾನೀಗ ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಶ್ರೀಯುತ ನರಸಿಂಹ ಕೆದ್ಲಾಯ ಮತ್ತು ಸರಸ್ವತಿ ಅಮ್ಮನವರ 4ನೆಯ ಮತ್ತು ಕೊನೆಯ ಕುಡಿ ಶ್ರೀಯುತ ಸತೀಶ್ ಕೆದ್ಲಾಯರು. ಇವರು 16-12-1972ರಲ್ಲಿ ಜನಿಸಿ 10ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಕರಾವಳಿ ಜಿಲ್ಲೆ ಯಕ್ಷಗಾನಕ್ಕೆ ಹೆಸರುವಾಸಿ. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಯಕ್ಷಗಾನದತ್ತ ಆಕರ್ಷಿತರಾಗುವವರೇ. ಕೆಲ ದಶಕಗಳ ಹಿಂದೆ ಮನೋರಂಜನೆಯ ಪ್ರಮುಖ ಮಾಧ್ಯಮವಾಗಿದ್ದ ಯಕ್ಷಗಾನ ತನ್ನತ್ತ ಎಲ್ಲರನ್ನೂ ಕೈಬೀಸಿ ಸೆಳೆಯುತ್ತಿದೆ. ಚಂಡೆ ಮದ್ದಲೆಯ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಎಂಥವರ ಕಿವಿಯೂ ಒಮ್ಮೆ ನೆಟ್ಟಗಾಗ್ತದೆ. ವಶೀಕರಣಕ್ಕೆ ಒಳಗಾದಂತೆ ನಾವು ಅತ್ತ ಕಡೆ ಧಾವಿಸ್ತೇವೆ. ಅದಕ್ಕೆ ಶ್ರೀಯುತ ಸತೀಶ ಕೆದ್ಲಾಯರು ಕೂಡ ಹೊರತಾಗಿರಲಿಲ್ಲ. ಯಕ್ಷಗಾನದಲ್ಲಿ ಭಾಗವತನದ್ದು ಪ್ರಮುಖ ಪಾತ್ರ. ಪಾತ್ರಧಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ದೇಶಿಸಿ ಅವರ ಪ್ರತಿಭಾ ಪ್ರದರ್ಶನಕ್ಕೂ ಅವಕಾಶವನ್ನಿತ್ತು ತನ್ನ ಪ್ರತಿಭೆಯನ್ನು ಹೊರಗೆ ಹಚ್ಚುವ 1ನೇ ವೇಷಧಾರಿ ಯಕ್ಷಗಾನದ ಸೂತ್ರಧಾರ. ಶ್ರೀಯುತ ಸತೀಶ್ ಕೆದ್ಲಾಯರು ಭಾಗವತಿಕೆಯತ್ತ ಆಕರ್ಷಿತರಾದವರು. ಬಾಲ್ಯದಲ್ಲಿ ತನ್ನ ಪುಟ್ಟ ಕಂಗಳಿಂದ ಯಕ್ಷಗಾನ ಸೃಷ್ಟಿಸುವ ಯಕ್ಷಲೋಕವನ್ನ ಬೆರಗುಗಣ್ಣಿನಿಂದ ನೋಡುತ್ತಾ ಭಾಗವತಿಕೆಯ ಸೊಗಡನ್ನ ಅನುಭವಿಸುತ್ತಾ ಬೆಳೆದವರು ಶ್ರೀಯುತ ಕೆದ್ಲಾಯರು. ಇವರು ಭಾಗವತಿಕೆಯಲ್ಲೇ ಪ್ರಮುಖವಾಗಿ ಆಕರ್ಷಿತರಾಗಲು ಕಾರಣ ಇವರ ಚಿಕ್ಕಪ್ಪ ಶ್ರೀಯುತ ಚಂದ್ರಶೇಖರ ಕೆದ್ಲಾಯರು. ಇವರು ಸುಪ್ರಸಿದ್ಧ ಸುಗಮ ಸಂಗೀತಗಾರರು ಕೂಡ ಹೌದು. SSLC ವಿದ್ಯಾಭ್ಯಾಸದ ನಂತರ ಓದಿಗೆ ತಿಲಾಂಜಲಿಯನ್ನಿತ್ತು ಭಾಗವತಿಕೆಯ ಪ್ರಥಮ ಪಾಠವನ್ನ ಗುರು ನೀಲಾವರ ಲಕ್ಷ್ಮೀನಾರಾಯಣ ರಾವ್ ಇವರಲ್ಲಿ ಅಭ್ಯಸಿಸಿದರು. ನಂತರ ಭಾಗವತಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸುತ್ತಾ AP ಪಾಠಕ್, ಚಂದ್ರಹಾಸ ಪುರಾಣಿಕ್, ಗುರು ಬನ್ನಂಜೆ ಸಂಜೀವ ಸುವರ್ಣ ಇವರಲ್ಲಿಯೂ ಭಾಗವತಿಕೆಯ ವಿವಿಧ ಮಜಲುಗಳನ್ನು ಅಭ್ಯಸಿಸಿ ಪಕ್ವವಾಗುತ್ತಾ ಬಂದರು. ಶ್ರೀಯುತ ಸತೀಶ್ ಕೆದ್ಲಾಯರ ಭಾಗವತಿಕೆಯ ಪ್ರತಿಭೆಗೆ ನೀರೆರೆದು ಪೋಷಿಸಿದ್ದು ಯಕ್ಷಗಾನ ಕೇಂದ್ರ ಉಡುಪಿ. 1996ರಿಂದ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾಗಿ ತಮ್ಮ ಯಕ್ಷ ಬದುಕಿಗೆ ನಾಂದಿ ಹಾಡಿದ ಕೆದ್ಲಾಯರು ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಯಕ್ಷಗಾನ ಕೇಂದ್ರದಲ್ಲಿಯೇ ಸತತ 16 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ತಾವು ತಮ್ಮ ಗುರುಗಳಿಂದ ಪಡೆದುಕೊಂಡ ಹಾಗೂ ಸ್ವಂತ ಪರಿಶ್ರಮದಿಂದ ಮೈಗೂಡಿಸಿಕೊಂಡ ವಿದ್ಯೆಯನ್ನೆಲ್ಲ ನಿಸ್ವಾರ್ಥವಾಗಿ ಧಾರೆ ಎರೆದರು. ಶ್ರೀಯುತ ಸತೀಶ್ ಕೆದ್ಲಾಯರಿಂದ ತರಬೇತಿ ಪಡೆದ ಹಲವರು ಇಂದು ಯಕ್ಷರಂಗದಲ್ಲಿ ಸಾಧನೆಯನ್ನ ಮಾಡುತ್ತಾ ಗುರು ಕಾಣಿಕೆಯನ್ನ ಸಲ್ಲಿಸುತ್ತಾ ಇದ್ದಾರೆ. ಸ್ವಭಾವತಃ ತುಸು ಮುಂಗೋಪಿಯಾದ ಶ್ರೀಯುತ ಕೆದ್ಲಾಯರು ತಪ್ಪು ಯಾರೇ ಮಾಡಿದರೂ ಸಹಿಸಲಾರರು. ರಂಗದಲ್ಲಿಯೇ ಕಲಾವಿದರನ್ನು ಕರೆದು ಸರಿಪಡಿಸುವವರೆಗೂ ಅವರಿಗೆ ಸಮಾಧಾನವಿಲ್ಲ. ಆದರೆ ಇವರ ಕೋಪ ಅಷ್ಟಕ್ಕೆ ಸೀಮಿತ. ನಂತರ ಸಹೃದಯಿ ಸ್ನೇಹಿತನಾಗಿ ಮಮತೆಯ ಗುರುವಾಗಿ ವಿದ್ಯಾರ್ಥಿಗಳನ್ನು ಮಾರ್ಗದರ್ಶಿಸುವ ಪರಿ ಅನನ್ಯ. 2003ರಲ್ಲಿ ವಾಣಿಶ್ರೀ ಎಂಬುವರನ್ನ ಕೈ ಹಿಡಿದ ಕೆದ್ಲಾಯರದ್ದು ಚಿಕ್ಕದಾದ ಚೊಕ್ಕದಾದ ಸಂಸಾರ. ಇವರ ಪ್ರೇಮದ ಕುರುಹಾಗಿ ಜನಿಸಿದ್ದು ಪುಟಾಣಿ ಆದಿತ್ಯ. ಮನೆಯವರ ಸಂಪೂರ್ಣ ಸಹಕಾರ ಶ್ರೀಯುತ ಸತೀಶ್ ಕೆದ್ಲಾಯರು ಕರ್ನಾಟಕದ ಹಲವು ಕಡೆ ತಮ್ಮ ಭಾಗವತಿಕೆಯ ಮಾಧುರ್ಯವನ್ನು ಪ್ರೇಕ್ಷಕರಿಗೆ ಉಣಬಡಿಸಲು ಸಹಕಾರಿಯಾಗಿದೆ. 2012ರಲ್ಲಿ ಅನಿವಾರ್ಯ ಕಾರಣದಿಂದ ಯಕ್ಷಗಾನ ಕೇಂದ್ರವನ್ನು ತೊರೆದು ಹೊರಬಂದ ಇವರು ಇದೀಗ ಯಕ್ಷಾಂತರಂಗ ಎನ್ನುವ ವ್ಯವಸಾಯಿ ತಂಡದ ಖಾಯಂ ಭಾಗವತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆದ್ಲಾಯರಿಗೆ ಅವರದ್ದೇ ಆದ ಅಭಿಮಾನಿ ಬಳಗವಿದೆ. ಇವತ್ತಿಗೂ ಕೂಡ ಇವರ ಭಾಗವತಿಕೆ ಕೇಳಲೆಂದೇ ಯಕ್ಷಗಾನಕ್ಕೆ ಬರುವ ಪ್ರೇಕ್ಷಕರೂ ಇದ್ದಾರೆ. ಪ್ರತಿಭೆ ಎನ್ನುವುದು ಒಂದು ಪ್ರದೇಶ, ರಾಜ್ಯಕ್ಕಷ್ಟೇ ಸೀಮಿತವಲ್ಲ. ಗಾಳಿ, ನೀರು, ಆಕಾಶದಂತೆ ಅದಕ್ಕೆ ಎಲ್ಲೆಯೂ ಇಲ್ಲ. ಅಂತೆಯೇ ಕೆದ್ಲಾಯರ ಭಾಗವತಿಕೆ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ. ದೇಶದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದ ಹಲವೆಡೆ ಇವರ ಗಾನ ಮಾಧುರ್ಯ ಮಾರ್ದನಿಸಿದೆ. ಇಷ್ಟು ಮಾತ್ರವಲ್ಲದೆ ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ, ಚೀನಾ, ಆಸ್ಟ್ರೇಲಿಯಾಗಳಿಗೂ ಪ್ರಯಾಣ ಬೆಳೆಸಿ ಅಲ್ಲಿಯೂ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿ ಸೀಮೋಲ್ಲಂಘನ ಮಾಡಿದವರಿವರು. ಇಂದು ಯಕ್ಷಗಾನ ರಂಗದಲ್ಲಿ ಪ್ರಸಿದ್ಧಿಯಲ್ಲಿರುವ ಭಾಗವತರಲ್ಲಿ ಒಬ್ಬರಾದ ನಗರ ಸುಬ್ರಹ್ಮಣ್ಯ ಆಚಾರಿ ಇವರ ಸಹಪಾಠಿ ಎಂದು ಹೆಮ್ಮೆಯಿಂದ ನೆನೆಯುತ್ತಾರೆ. ಶ್ರೀಯುತ ಕೆದ್ಲಾಯರು ಅತಿಥಿ ಭಾಗವತರಾಗಿ ಮಂದರ್ತಿ, ಗೋಳಿಗರಡಿ, ಕಮಲಶಿಲೆ ಮೇಳಗಳಲ್ಲಿ ಅಲ್ಲಿನ ಕಲಾವಿದರ ಗೆಜ್ಜೆಯ ನಾದಕ್ಕೆ ಧ್ವನಿಯಾಗಿದ್ದಾರೆ. ರಂಗದ ಹೆಮ್ಮೆಯ ದಿಗ್ಗಜ ಕಲಾವಿದರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಗೋಡೆ ನಾರಾಯಣ ಹೆಗಡೆ, ಬಳ್ಕೂರು ಕೃಷ್ಣಯಾಜಿ, ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಇನ್ನೂ ಮುಂತಾದ ಪ್ರಸಿದ್ಧ ಕಲಾವಿದರಿಗೆ ಭಾಗವತಿಕೆಯನ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ.
ಸದ್ಯ ಮನೆಯಲ್ಲಿಯೇ ಯಕ್ಷಗಾನ ತರಗತಿಗಳನ್ನು ನಡೆಸುತ್ತಾ ಸಂಘ ಸಂಸ್ಥೆಗಳ ಆಹ್ವಾನಕ್ಕೆ ಮನ್ನಣೆಯಿತ್ತು ಪ್ರೀತಿಯಿಂದ ತಮ್ಮಿಷ್ಟದ ಭಾಗವತಿಕೆಯನ್ನ ನಡೆಸಿಕೊಡ್ತಾರೆ. ಇಂತಹ ಸುಮಧುರ ಕಂಠದ ಯಕ್ಷ ಗಾಯಕನನ್ನು ಪ್ರಶಸ್ತಿ ಪುರಸ್ಕಾರಗಳು ಅಲಂಕರಿಸದೇ ಇರುವುದು ಪ್ರಶಸ್ತಿಯ ದೌರ್ಭಾಗ್ಯವೋ ಅಥವಾ ಯಕ್ಷರಂಗದ ದೌರ್ಭಾಗ್ಯವೋ ತಿಳಿಯದು. ಆ ಕುರಿತು ವಿಚಾರಿಸಿದರೆ ಎಳ್ಳೆನಿತು ಬೇಸರ ಶ್ರೀಯುತ ಕೆದ್ಲಾಯರಿಗಿಲ್ಲ. ಆದರೆ ಇವರ ಗಾನ ಮಾಧುರ್ಯಕ್ಕೆ ನಿಬ್ಬೆರಗಾದ ಮೆಚ್ಚಿದ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಕೃತಕೃತ್ಯದ ಭಾವವನ್ನು ತಮ್ಮದಾಗಿಸಿಕೊಂಡಿದೆ. ಶ್ರೀಯುತ ಕೆದ್ಲಾಯರು ಯಕ್ಷಗಾನ ಕೇಂದ್ರದ ಸಾಂಪ್ರದಾಯಿಕ ಶೈಲಿಯ ಭಾಗವತರು. ಆಧುನೀಕರಣದ ಬಿಸಿ ಯಕ್ಷಗಾನ ಕ್ಷೇತ್ರವನ್ನು ಆವರಿಸಿಕೊಳ್ಳುತ್ತಿರುವ ಈ ಕಾಲದಲ್ಲೂ ಯಾವುದೇ ಹೊಸತನದ ಶೈಲಿಗೆ ಮರುಳಾಗದೆ ತನ್ನದೇ ಆದ ಸಾಂಪ್ರದಾಯಿಕ ಶೈಲಿಯನ್ನೇ ಮುಂದುವರಿಸುತ್ತಾ ಮುಂದಿನ ಪೀಳಿಗೆಗೂ ಅದರ ಸವಿಯನ್ನು ಉಣಬಡಿಸುವಲ್ಲಿ ಶ್ರೀಯುತರ ಕೊಡುಗೆ ಅಪಾರ. ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿರುವಾಗ ಹಿಡಂಬ ವಿವಾಹ ಎನ್ನುವ ದೊಂದಿ ಬೆಳಕಿನ ಯಕ್ಷಗಾನದ ನೇತೃತ್ವವನ್ನು ವಹಿಸಿ ಅದನ್ನು ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸಿದವರು ಶ್ರೀಯುತ ಕೆದ್ಲಾಯರು. ಈ ಪ್ರಯೋಗ ಇಂದಿಗೂ ಜನಮಾನಸದಲ್ಲಿ ನೆಲೆಯಾಗಿದ್ದು ಅವರ ಅಭಿಮಾನಿಗಳು ಪ್ರೀತಿಯಿಂದ ನೆನೆಸಿಕೊಳ್ಳುತ್ತಾರೆ. ಇಂತಹ ಓರ್ವ ವಿಶಿಷ್ಟ ಯಕ್ಷ ಗಾಯಕನನ್ನು ಪರಿಚಯಿಸುವ ಭಾಗ್ಯ ಇಂದು ನನ್ನದಾಗಿದೆ. ಗುರು ಸಮಾನರಾದ ಶ್ರೀಯುತ ಕಟೀಲು ಸಿಟ್ಲ ರಂಗನಾಥರಾವ್ ಇವರಿಂದ ಇಂದು ಸಂದರ್ಶನಗೊಳ್ಳಲಿರುವ ಶ್ರೀಯುತ ಸತೀಶ್ ಕೆದ್ಲಾಯರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿರುವಾಗ ಹಿಡಿಂಬ ವಿವಾಹ ಎನ್ನುವ ದೊಂದಿ ಬೆಳಕಿನ ಯಕ್ಷಗಾನದ ನೇತೃತ್ವವನ್ನು ವಹಿಸಿ ಅದನ್ನು ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸಿದವರು ಶ್ರೀಯುತ ಕೆದ್ಲಾಯರು. ಈ ಪ್ರಯೋಗ ಇಂದಿಗೂ ಜನಮಾನಸದಲ್ಲಿ ನೆಲೆಯಾಗಿದ್ದು ಅವರ ಅಭಿಮಾನಿಗಳು ಪ್ರೀತಿಯಿಂದ ನೆನೆಸಿಕೊಳ್ಳುತ್ತಾರೆ. ಇಂತಹ ಓರ್ವ ವಿಶಿಷ್ಟ ಯಕ್ಷ ಗಾಯಕನನ್ನು ಪರಿಚಯಿಸುವ ಭಾಗ್ಯ ಇಂದು ನನ್ನದಾಗಿದೆ. ಗುರು ಸಮಾನರಾದ ಶ್ರೀಯುತ ಕಟೀಲು ಸಿಟ್ಲ ರಂಗನಾಥರಾವು ಇವರಿಂದ ಇಂದು ಸಂದರ್ಶನಗೊಳ್ಳಲಿರುವ ಶ್ರೀಯುತ ಸತೀಶ್ ಕೆದ್ಲಾಯರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ಇವರು ಶ್ರೀಮತಿ ನಾಗರತ್ನ ಅವರು ನಿಮ್ಮ ಪರಿಚಯವನ್ನು ಮಾಡಿದ್ದಾರೆ. ನೇರ ನಾವು ವಿಚಾರಕ್ಕೆ ಬರುವುದಿದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಪಾದಾರ್ಪಣೆ ಮಾಡಿದ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಯಕ್ಷಗಾನ ಅಂದರೆ ಆಗಳಿಗೆ ನಾನು ಸಣ್ಣದಿರುವಾಗ ನಾವುಡ್ರ ಪ್ರೇರಣೆ ನಮಗೆ ಆವಾಗ ನಾನು 8ನೇ ಕ್ಲಾಸು 9ನೇ ಕ್ಲಾಸಿಗೆ ಹೋಗ್ತಿರುವಾಗ ನನಗೆ ಸ್ವಲ್ಪ ಹುಚ್ಚು ಬಂತದೆ. ಅದು ನಾನು ಮತ್ತೆ ಕಲಿಬೇಕಂತ ಆಸಕ್ತಿ ಬಂತು. ಕರೆಕ್ಟ್. ಆಮೇಲೆ ವಿದ್ಯಾಭ್ಯಾಸ 10ನೇ ಕ್ಲಾಸಿಗೆ ಮುಗಿಸಿ ಆಮೇಲೆ ಯಕ್ಷಗಾನ ಕೇಂದ್ರಕ್ಕೆ ಹೋದೆ. ಅಲ್ಲಿ 2 ವರ್ಷ ಸತತ ಅಭ್ಯಾಸ ಮಾಡಿದೆ. ಹೆಚ್ಚಾಗಿ ನಾವುಡ್ರ ಭಾಗವತಿಗೆ ಕೇಳಿ ಹುಚ್ಚನಾಗಿ ಭಾಗವತಿಗೆಯನ್ನು ಆಡಿಸ್ಕೊಂಡು 2 ವರ್ಷ ಭಾಗವತಿಗೆಯನ್ನು ಅಭ್ಯಾಸ ಮಾಡಿದೆ. ಅಲ್ಲಿಂದ ಮತ್ತೆ 91-92ನೇ ಇಸ್ವಿಯಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ಸೇರಿ 2 ವರ್ಷ ಅಭ್ಯಾಸ ಮಾಡಿ ಆಮೇಲೆ ಮೇಳಕ್ಕೆ ಹೋಗ್ಬೇಕಂತ ನಿಶ್ಚಯ ಮಾಡಿದೆ. ಮಂದರ್ತಿ ಮೇಳಕ್ಕೆ ಹೋಗ್ಬೇಕಂತ ನಿಶ್ಚಯ ಮಾಡಿದಾಗ ಆಮೇಲೆ ಕೇಂದ್ರದಲ್ಲಿ ಒಬ್ಬರು ನನ್ನ ಗುರುಗಳು ತೀರಿ ಹೋದರು. ಆ ಸ್ಥಾನಕ್ಕೆ ಒಂದು ಜನ ಬೇಕು ಅಂತ ಕೇಂದ್ರದವ್ರು ಹೇಳಿದ್ರು. ಆಮೇಲೆ 96ನೇ ಇಸ್ವಿಯಿಂದ ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿ ಸೇರಿದೆ. 2012ನೇ ಇಸ್ವಿವರೆಗೆ ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿ ಇದ್ದೇನೆ. ಆಮೇಲೆ ಯಕ್ಷಗಾನ ಕೇಂದ್ರದಲ್ಲಿ ನಮಗೆ ಆಗಲಿಲ್ಲ, ನಾನು ಬಿಟ್ಟು ಬಂದೆ. ಈ ಹವ್ಯಾಸಿ ತಂಡಕ್ಕೆ ಆಮೇಲೆ ಕೆಲವು ಮೇಳಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ಕೇಳಿಕೆಯ ಮೇರೆಗೆ? ಹೌದು, ಅವರು ನಮ್ಮನ್ನು ಅತಿಥಿಯಾಗಿ ಕರೆಸ್ತಾರೆ, ಹೋಗ್ತಾ ಇದ್ದೇನೆ. ಯಕ್ಷಗಾನವನ್ನು ತಾವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ತಾವು ಆರಿಸಿಕೊಳ್ತಿದ್ರಿ? ಅಂದರೆ ಯಕ್ಷಗಾನ ಆರಿಸಿಕೊಳ್ತಿದ್ರೆ ಬೇರೆ ನನ್ನ ಅಣ್ಣ ನಮ್ಮ ತಂದೆಯವರ ರೋಜಿಗೆ ಹೋಗ್ತಿದ್ರು. ರೋಜ್ ಕೆಲಸಕ್ಕೆ ಅಂದ್ರೆ ರೋಜ್ ಅಡಿಗೆ ಕೆಲಸಕ್ಕೆ. ಆ ಕೆಲಸಕ್ಕೆ ಹೋಗ್ತಿದ್ನೇನೋ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಅಂತೂ ಯಕ್ಷಗಾನದಲ್ಲಿ ನೀವು ನೆಲೆ ಕಂಡುಕೊಂಡಂತೂ ಹೌದು. ಯಕ್ಷಗಾನ ಕ್ಷೇತ್ರವನ್ನು ಈಗ ನೀವು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ಇಷ್ಟು ವರ್ಷ ನೀವು ಅದರಲ್ಲಿ ತಮ್ಮ ಒಂದು ಸೇವೆಯನ್ನು, ಕಲಾ ಸೇವೆಯನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ. ಇಂದಿನ ದಿನಕ್ಕಾಗುವಾಗ ಈ ಕ್ಷಣಕ್ಕೆ ನಿಮ್ಗೆ ಅದು ತೃಪ್ತಿ ಅನ್ನು ಕೊಟ್ಟಿದೆಯಾ? ನಂಗೆ ತೃಪ್ತಿ ಕೊಟ್ಟಿದೆ. ಯಕ್ಷಗಾನದಲ್ಲಿ ನಂಗೆ ತೃಪ್ತಿ ಕೊಟ್ಟಿದೆ. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಅವರು ಮುಂದುವರಿದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಹೌದು, ಯಕ್ಷಗಾನ ಒಂದು ಅದನ್ನು ಆರಿಸಿಕೊಂಡಾಗ ಅದೊಂದು ಆರಾಧನಾ ಕಲೆಯಂತೆ ಅವರು ಆರಿಸಿಕೊಳ್ಬೇಕಾಗ್ತದೆ.
ಹಾ. ಈ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ವೇಷ ಮಾಡೋದು, ಬೀದಿ ಬದಿಲಿ ವೇಷ ಮಾಡೋದು ಅದೆಲ್ಲ ಮಾಡಬಾರ್ದು. ಅದು ಯಕ್ಷಗಾನಕ್ಕೆ ಅಪಚಾರ. ಕರೆಕ್ಟ್. ಅಂದ್ರೆ ಅದರ ಯಕ್ಷಗಾನದ ಮೌಲ್ಯವನ್ನು ಉಳಿಸಿಕೊಂಡು ಅವರು ವೃತ್ತಿಯಾಗಿ ಮಾಡ್ಕೊಂಡ್ರೆ, ಈಗೆಲ್ಲ ಒಂದೊಂದು ಮೇಳದಲ್ಲಿ ಸಂಬಳ ಎಲ್ಲ ಒಳ್ಳೇದುಂಟು, ಈಗ ಲಕ್ಷಗಟ್ಟಲೆ ಸಂಬಳಗಳು ಉಂಟು. ಅದನ್ನ ಮಾಡ್ಕೊಂಡ್ರೆ ಏನು ತಪ್ಪಿಲ್ಲ. ಕೆಲವು ಕಡೆ ಎಲ್ಲ ಸಂಬಳ ಹೆಚ್ಚು ಕೊಡುವುದಿಲ್ಲ, ಅದರಿಂದ ಸ್ವಲ್ಪ ಅವ್ರು ಬೇರೆ ಉದ್ಯೋಗ ಮಾಡಬೇಕಾಗ್ತದೆ, ಅದು ಅನಿವಾರ್ಯ. ಹೌದು ಹೌದು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಇದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಯಕ್ಷಗಾನ ಶಾಸ್ತ್ರೀಯತೆ ಅಂತ ಹೇಳ್ತಾರೆ, ಆದ್ರೆ ಪಾರಂಪರಿಕಿಂತ ಬಂದದ್ದು, ಪರಂಪರೆಯಿಂದ ಬಂದದ್ದು. ಇನ್ನವರು ಏನ್ ಮಾಡಿದ್ದಾರೆ ಅದು ಈಗ ಹಾಗೆಯೇ ಬರ್ತಾ ಉಂಟು. ಈಗೆಲ್ಲ ಸ್ವಲ್ಪ ಬೇರೆ ಬೇರೆ ಪ್ರಸಂಗಗಳೆಲ್ಲ ಇದಾಗಿ ಅದು ಸ್ವಲ್ಪ ಪಾರಂಪರಿಕ ಚೌಕಟ್ಟನ್ನು ಬಿಟ್ಟು ಹೋಗ್ತಾ ಉಂಟು. ಕರೆಕ್ಟ್. ಅಲ್ಲ, ಪಾರಂಪರಿಕ ಚೌಕಟ್ಟು ಅಂತಂದ್ರೆ ಅದು ಏನು, ಅದಕ್ಕೆ ನೀವು ಏನು ಒಂದು ಡೆಫಿನಿಷನ್ ಅನ್ನು ಕೊಟ್ಟು? ಪಾರಂಪರಿಕ ಅಂದ್ರೆ ಒಂದು ಯಕ್ಷಗಾನದಲ್ಲಿ ವೇಷಗಳು ಬರುವ ರೀತಿ, ಆಮೇಲೆ ಒಡ್ಡೋರಗಳು, ಆಮೇಲೆ ಪೂರ್ವರಂಗಗಳು, ಇದೆಲ್ಲ ಈಗ ಮಾಯವಾಗ್ತಾ ಉಂಟು. ಯಾವುದೂ ಇಲ್ಲ ಯಕ್ಷಗಾನದಲ್ಲಿ. ಈಗ ಪ್ರಸಂಗನೇ ಇದು ಮಾಡ್ತಾರೆ, ಅದು ಹೊಸ ಪ್ರಸಂಗ ಬಂದ್ರೆ ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಕರೆಕ್ಟ್. ಹಾಗೆ ನಡೀತಾ ಉಂಟು. ಮತ್ತೆ ಪಾರಂಪರಿಕ ಒಡ್ಡೋಲುಗಳೆಲ್ಲ ಇಲ್ಲ, ಅದೆಲ್ಲ ಬಿಟ್ಟಿದ್ದಾರೆ. ಅದು ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಕಲಾವಿದದ ಕೊರತೆಯಿಂದ ಆಗಿರ್ಬೋದು ಅಥವಾ ಬೇರೆ ಇದರಿಂದ ಆಗಿರ್ಬೋದು, ಅದು ಬಿಟ್ಟಿದ್ದಾರೆ. ಪಾರಂಪರಿಕ ಇದ್ರೆ ಒಳ್ಳೇದು. ಹೌದು. ಈಗ ನೋಡಿ, ಈಗ ತೆಂಕಿನಲ್ಲಿ ಆದ್ರೆ ನಾನು ಸಣ್ಣದಿನ ನೋಡಿಕೊಂಡು ಬಂದವ. ಅದರಲ್ಲಿ ಈ ಪೀಠಿಗೆ ಸ್ತ್ರೀವೇಷ, ಆಮೇಲೆ ಬಾಲಗೋಪಾಲ, ಹೌದು, ಕೋಡಂಗಿ, ಇಂಥವೆಲ್ಲ ಉಂಟು. ಬಡಗಿನಲ್ಲಿ ನಾನು ಹಲವಾರು ಮೇಳಗಳದ್ದು ನಾನು ಆಟ ನೋಡಿದ್ದೇನೆ. ಅಂದ್ರೆ ಟೆಂಟ್ ಮೇಳಗಳನ್ನು ಬಿಡಿ, ಬಯಲಾಟದ ಮೇಳಗಳಲ್ಲಿ ಕೂಡ ಒಂದೊಂದು ವೇಷ ಬರ್ತದೆ, ಕೆಲವೊಂದು ಕಡೆ ಅದೂ ಇಲ್ಲ. ಅಂದ್ರೆ ತೆಂಕಿಗಿಂತ ಬಡಗಿನಲ್ಲಿ ಪೂರ್ವರಂಗ ಇನ್ನೂ ಹದಗೆಟ್ಟು ಹೋಗಿದೆ. ಅದನ್ನೀಗ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತಾದ್ರೆ ಏನೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಬಹುದು? ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಆ ವೇಷ ಮಾಡುವಂತ ಒಂದು ಹುಡುಗ ಸಿಗಬೇಕು. ಈ ಯಕ್ಷಗಾನ ಕಲಿಯೋರೇ ಇಲ್ಲ. ಈಗ ಶಾಲೆಯಲ್ಲೆಲ್ಲ ಯಕ್ಷಗಾನ ತರಬೇತಿ ಶುರುವಾಗಿ ಪ್ರೇಕ್ಷಕನಾಗಿ ಇರ್ತಾನೆ ಬಿಟ್ರೆ ಕರೆಕ್ಟ್, ಅವ ಮೇಳಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗಿನ ವಾತಾವರಣಕ್ಕೆ ಯಕ್ಷಗಾನವನ್ನು ವೃತ್ತಿಯಾಗಿ ತಗೊಳ್ಳಿಕ್ಕೆ ಆಗುದಿಲ್ಲ, ಅವನ ಜೀವನೋಪಾಯಕ್ಕೆ ಸಾಕಾಗುದಿಲ್ಲ. ಆದ್ರಿಂದ ಮೇಳಕ್ಕೆ ಬರುವವರು ಕಡಿಮೆ ಆಗಿದ್ದಾರೆ. ಈಗ ಮೇಳಕ್ಕೆ ಇಲ್ದಿದ್ದಾಗ ಅದು ಮಾಡ್ಲಿ ಆಗುದಿಲ್ಲ, ಏನ್ ಮಾಡೋದು, ಅನಿವಾರ್ಯ. ಮೇಳದವರು ಏನು ಹೇಳಲಿಕ್ಕಿಲ್ಲ, ನಮ್ಮಲ್ಲಿ ಜನ ಸಿಕ್ಕುದಿಲ್ಲ, ನಾವು ದುಡ್ಡು ಕೊಡ್ತಿದ್ದು ಬರುವುದಿಲ್ಲ ಅಂತೆಲ್ಲ ಹೀಗೆಲ್ಲ ಉಂಟು. ಅದರಿಂದ ಅದೆಲ್ಲ ಕೈ ಬಿಡ್ತಾ ಬಂದಿದ್ದಾರೆ. ಅಂದ್ರೆ ಅದು ಇನ್ನು ಪುನಃ ಏನು ಯಕ್ಷಗಾನದ ಒಳಗಡೆ ಸೇರಿಸಲಿಕ್ಕೆ ಕಷ್ಟ ಉಂಟು. ಹೌದು, ಕಷ್ಟ ಉಂಟು. ಅಂದ್ರೆ ಈಗ ನಿಮ್ಮ ಅನುಭವದಲ್ಲಿ ಅದು ಇದನ್ನೆಲ್ಲ ಪೂರ್ವರಂಗ ಮತ್ತೆ ಒಡ್ಡೋಲ ಕ್ರಮ ಇವನ್ನೆಲ್ಲ ಗೊತ್ತಿರುವ ಎಲ್ಲವನ್ನು ಬಹಳ ಚಂದವಾಗಿ ಪಾರಂಪರಿಕ ನೆಲೆಗಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಗೊತ್ತಿರುವವರು ಎಷ್ಟು ಕಲಾವಿದರು ಇರ್ಬೋದು ಒಂದು ಅಂದಾಜಿಗೆ? ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಹಾಗಾದ್ರೆ ನಿರಾಶವಾದಿತನ ಏನು ಬೇಕಾಗಿಲ್ಲ. ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಈ ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ನಾನು ಯಕ್ಷಗಾನದಲ್ಲಿ ಭಾಗವತಿಕೆ ಅಂಗವನ್ನು ತಿಳಿದಿದ್ದೇನೆ, ಸ್ವಲ್ಪ ನಾಟ್ಯದ ಅಂಗವನ್ನು ತಿಳಿದಿದ್ದೇನೆ, ಮತ್ತೆ ಚಂಡೆ ಮೊದಲೇ ಇದಕ್ಕೆ ನಾನು ಹೋಗ್ಲಿಲ್ಲ. ಎರಡು ಸ್ವಲ್ಪ ಗೊತ್ತುಂಟು. ಭಾಗವತಿಕೆ ಮತ್ತೆ ನಾಟ್ಯ. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ ಮತ್ತು ಅದರ ಸ್ವರೂಪ ಸ್ವಲ್ಪ ಹೇಳ್ತೀರಾ ಹೇಗೆ? ಯಕ್ಷಗಾನದಲ್ಲಿ 7 ತಾಳಗಳು. ಕರೆಕ್ಟ್. ಅದಕ್ಕೆ ಉಪವಿಭಾಗವಾಗಿ ಮತ್ತು 5 ತಾಳ ಉಂಟು, ಒಟ್ಟು 12 ತಾಳಗಳು. ಯಾವ್ದು ಒಂದೊಂದನ್ನೇ ನನಗೆ ಹೇಳಿ. ಒಂದು ತಿರುವಿಡೆ, ಜಂಪೆ, ರೂಪಕ, ಅಷ್ಟ, ಏಕ, ಕೋರೆ, ಆದಿ. ಇದಿಷ್ಟು 7 ತಾಳಗಳು. ಆಮೇಲೆ ತ್ರಿವಿಡೆ ತಾಳಕ್ಕೆ 2ನೇ ಕಾಲ, ಜಂಪೆ ತಾಳಕ್ಕೆ 2ನೇ ಕಾಲ, ರೂಪಕ ತಾಳಕ್ಕೆ 2ನೇ ಕಾಲ, ಅಷ್ಟ ತಾಳಕ್ಕೆ 2ನೇ ಕಾಲ, ಏಕ ತಾಳಕ್ಕೆ 2ನೇ ಕಾಲ ಅಂತ ಉಂಟು. 5. ಅಂದ್ರೆ ಈ 2ನೇ ಕಾಲ ಅಂತಂದ್ರೆ ಈಗ ತ್ವರಿತ ದುಡುಕು. ಹೌದು. ಅಂದ್ರೆ ಈಗ ನಾವು ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತದ್, ಇದು ತ್ರಿವಿಡೆ ತಾಳ. ಕರೆಕ್ಟ್. ಇದು 2ನೇ ಕಾಲ ಆಗುವಾಗ ಸ್ವಲ್ಪ ಚುಟುಕಿರ್ತದೆ. ನಾಮ್ತ ತದ್ ದಿನ್ ನಾಮ್ತ ತಕ್ಕ ದಿನ್ ನಾಮ್ತ ದಿನ್, ಇದು ಹಾಗೆ ಇರ್ತದೆ. ಜಂಪೆ ತಾಳು ಹಾಗೆ ಬರ್ತದೆ. ಹಾಗಾದ್ರೆ ಬಡಗು ಮತ್ತೆ ತೆಂಕಿನಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಬಡಗಿನಲ್ಲಿ ನಾವು ಒಂದು ತಾಳಕ್ಕೆ 2 ಆವರ್ತ ಮುಕ್ತಾಯ. ಕರೆಕ್ಟ್. ತೆಂಕಿನಲ್ಲಿ ಒಂದು ತಾಳಕ್ಕೆ 4 ಆವರ್ತ ಮುಕ್ತಾಯ. ಕರೆಕ್ಟ್. ಆಮೇಲೆ ಈ ತ್ವರಿತದಲ್ಲೂ ವ್ಯತ್ಯಾಸಗಳುಂಟು. ನಿಮ್ಮದ್ರಲ್ಲಿ ತ್ವರಿತ ಜಂಪೆ, ತ್ವರಿತ ತ್ರಿವಿಡೆ, ಏಕ ಅಂತ ಇಲ್ಲ. ತೆಂಕಿನಲ್ಲಿ ಇಲ್ಲ, ಏಕ ಅಂತಿಲ್ಲ. ಹೌದು, ತ್ವರಿತ ರೂಪಕ ಅಂತ ಇಲ್ಲ. ಅಂದ್ರೆ ನಿಮ್ಮಲ್ಲಿ ಹೌದು. ನಮ್ದು ದೀಮ್ ಕಿಟ್ಟ ದೀಮ್ ಕಿಟ್ಟ ತಕ್ಕ ದೀಮ್ ಕಿಟ್ಟ ತಕ್ಕ ತದ್ದಿನ್, ಇದು ನಿಧಾನ ರೂಪಕ. ಕರೆಕ್ಟ್.
ಇದು ತ್ವರಿತ ಆಗುವಾಗ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ಹೀಗೆ ಬರ್ತದೆ. ಕರೆಕ್ಟ್. ಅಂದ್ರೆ ಅದರಲ್ಲಿ ಎರಡು ಒಂದರಲ್ಲೇ ಮಿಕ್ಸ್ ಆಗಿ ಉಂಟು. ಅವರು ಅದನ್ನ ನಿಧಾನ ಮಾಡಿ ಹೇಳ್ತಾರೆ. ಹೌದು. ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತನೇ ಹೀಗೆ ಹೇಳ್ತಾರೆ. ಹೌದು. ಅದನ್ನು ಇದು ಮಾಡಿ ಹೇಳ್ತಾರೆ ಅಷ್ಟೇ. ಹಾಗಾದ್ರೆ ನಿಜವಾದ ಯಕ್ಷಗಾನದ ಪರಂಪರೆಯ ಸೊಗಡು ಇದು. ಈಗ ನೀವೇನು ತೋರಿಸ್ಕೊಟ್ರಿ ಅಲ್ವಾ? ಅಂದ್ರೆ ಪರಂಪರೆಯನ್ನು ತಿಳ್ಕೊಂಡಿದ್ರೆ ಯಕ್ಷಗಾನ ಯಕ್ಷಗಾನೀಯವಾಗಿ ಉಳಿತದೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸಂಶಯ ಇಲ್ಲ. ಈಗ ನೋಡಿ, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳು ಅಂತ ಉಂಟು? ಮಟ್ಟುಗಳು ತುಂಬಾ ಉಂಟು. ಯಕ್ಷಗಾನ ಪ್ರಸಂಗ ಪಟ್ಟಿಯಲ್ಲಿ ಕಲ್ಯಾಣಿ ಅಷ್ಟ, ಕೇದಾರಗೌಳ ಜಂಪೆ, ಆಮೇಲೆ ಮಾರವಿ ಏಕ, ಆ ಮಾರವಿ ರಾಗ ಮಾರವಿ ಏಕತಾಳ ಅಂತ ಇರ್ತದೆ. ಕರೆಕ್ಟ್. ಅಥವಾ ರಾಗ ಕೇದಾರಗೌಳ ಅಷ್ಟತಾಳ ಅಂತ ಇರ್ತದೆ. ಆ ರಾಗ ಕೇದಾರಗೌಳ ಅಷ್ಟತಾಳ ಅದು ಮೊಟ್ಟು. ಕರೆಕ್ಟ್. ಅದನ್ನು ನಾವು ಯಾವ ತಾಳಕ್ಕೆ ಹೊಂದಾಣಿಕೆ ಆಗ್ತದೆ. ಈಗ ಒಂದೇ 10 ಪದ್ಯ ಇದ್ರೆ ಕೇದಾರಗೌಳ ಅಷ್ಟ 10 ಪದ್ಯ ಇರ್ತದೆ. ಕರೆಕ್ಟ್. 10 ಪದ್ಯವನ್ನು ಕೇದಾರಗೌಳ ರಾಗದಲ್ಲೇ ಹೇಳಿದ್ರೆ ಆ ಭಾವನೆ ಬರುವುದಿಲ್ಲ. ಒಂದೊಂದು ಪದ್ಯ ಒಂದೊಂದು ಭಾವನೆ ಇರ್ತದೆ. ಕರೆಕ್ಟ್. ಆವಾಗ ನಾವು ಒಂದು ತಾಳ ಬದಲಾಯಿಸಿ ಏಕತಾಳವೋ ಆಮೇಲೆ ಅಷ್ಟತಾಳ ಕೋರೆ ತಾಳ ಅದು ಏನು ಬರ್ತದೆ, ಆ ಭಾವ ಏನು ಬರ್ತದೆ ಅದಕ್ಕೆ ಹೊಂದಾಣಿಕೆ ಮಾಡಿ ಹೇಳಬೇಕಾಗ್ತದೆ. ಮಟ್ಟುಗಳು ತುಂಬಾ ಉಂಟು, ಸಾವಿರಾರು. ಅಂದ್ರೆ ಅಸಂಖ್ಯಾತ, ಅದನ್ನು ನಾವು ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು. ಅಂದ್ರೆ ಈಗ ನಿಮ್ಮ ಹತ್ರ ಹೇಳುದು ಕೇದಾರಗೌಳ ಅಷ್ಟ ಅಂತಂದ್ರೆ ಅದು ಮಟ್ಟು ಏನದು ಅದನ್ನ ನನಗೊಂದು ಅರ್ಥ ಆಗುವ ಹಾಗೆ. ಕೇದಾರಗೌಳ ಅಷ್ಟತಾಳ ಅಂತಿದ್ರೆ ಈಗ ರಾಗ ಕೇದಾರಗೌಳ ಅಷ್ಟತಾಳ ಅಂತ ಇರ್ತದೆ. ಕರೆಸಿ ಸಂಜಯನ ಕೊಳ್ಳಿರಿಸಿ ಧರ್ಮಜ ಪೇದ ಹೀಗೆ ಬರ್ತದೆ. ಕರೆಕ್ಟ್. ಅದು ಕೇದಾರಗೌಳ. ಅದು ಅಂದ್ರೆ ಆ ಕೇದಾರಗೌಳ ಅಷ್ಟ ಅಂತ ಇದ್ರೆ ಇದೇ ಸ್ಟೈಲಲ್ಲಿ ನಾವು ಹೇಳ್ಬೇಕು. ಯಾವ ಪ್ರಸಂಗದಲ್ಲಿ ಕೇದಾರಗೌಳ ಅಷ್ಟ ಬರ್ತದೆ ಹಾಗೆ ಹೇಳ್ಬೇಕು, ಹೀಗೆ ಹೇಳ್ಬೇಕು. ಮತ್ತೆ ಅದು ಬೇರೆ ತರ ಹೇಳ್ಲಿಕ್ಕೆ ಆಗುದು. ಅಂದ್ರೆ ಪದ್ಯದ ರಚನೆಗಳು ಎಂತದೇ ಇರ್ಲಿ ಕೇದಾರಗಳ ಮಟ್ಟು ಈ ರೀತಿ ಬರ್ಬೇಕು. ಹಾಗಾದ್ರೆ ಈಗ ಹೆಚ್ಚಿನವರು ಈ ರೀತಿ ಬಳಕೆ ಮಾಡ್ತಾ ಇಲ್ಲಲ್ಲ. ಅಂದ್ರೆ ಕೇದಾರಗಳು ಅಷ್ಟ ಅಂತಿದ್ರೆ ಅದಕ್ಕೆ ಯಾವುದೋ ಬೇರೆ ರಾಗವನ್ನು ಬಳಕೆ ಮಾಡಿ ಹಾಡ್ತಾರೆ. ಅದು ಅವರವರ ಮನಸ್ಥಿತಿ, ಏನ್ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಂದು ನಾನು ಪ್ರಶ್ನೆ ಕೇಳುದು, ಈಗ ಯಕ್ಷಗಾನದ ಮಟ್ಟುಗಳು ಅಸಂಖ್ಯಾತ ಇರ್ಲಿ, ಅಸಂಖ್ಯಾತ ಒಪ್ಪಿಕೊಳ್ಳುವ, ಆದ್ರೂ ಕೂಡ ಚಾಲ್ತಿಯಲ್ಲಿ ಇರುವಂತಹ ಒಂದಷ್ಟು ಮಟ್ಟುಗಳನ್ನು ಗಟ್ಟಿಮುಟ್ಟಾಗಿ ನಾವು ಅಭ್ಯಾಸ ಮಾಡಿದ್ರೆ ಸಾಕು. 200-300 ರಾಗಗಳ ಅವಶ್ಯಕತೆ ಇಲ್ಲ. ಯಕ್ಷಗಾನಕ್ಕೆ ಬೇಕಾಗೋದು ಒಂದು 20 ರಾಗ ಇಡೀ ರಾತ್ರಿ. ಕರೆಕ್ಟ್. 20ರಿಂದ 25 ರಾಗ. ನಮಗೆ ರಾಗ ಗೊತ್ತುಂಟಂತ ಹೇಳಿ ಹೇಳ್ತಾ ಇದ್ರೆ ಅಲ್ಲಿ ಆ ಭಾವವೂ ಬರುವುದಿಲ್ಲ. ಆಮೇಲೆ ಏನೇನೋ ಹೊಸ ಸಿನಿಮಾ ರಾಗ ಹಾಕಿ ಪದ್ಯ ಹೇಳುವುದು ಅವಶ್ಯಕತೆ. ಕೆಲವು ರಾಗಗಳು ಬಳಕೆಯಲ್ಲಿ ಇಲ್ಲದಾಗಿ ಹೋಗಿದೆ. ಈಗ ಅಠಾಣ ರಾಗ, ಕೆಲವು ರಾಗಗಳು ಬಳಕೆ ಬಳಸುವುದೇ ಇಲ್ಲ, ಎಲ್ಲ ಹೊಸ ರಾಗ ಬಂದಿದೆ. ಧನ್ಯಸರಾಗೆಲ್ಲ ಬಳಸುವುದೇ ಇಲ್ಲ. ಹೌದೌದು, ಅದು ತುಂಬಾ ನೀವು ಆಗ ಹೇಳಿದ ಅಠಾಣ ಕೂಡ ಅಷ್ಟೇ, ಇತ್ತೀಚೆಗೆ ಬಳಸುವುದೇ ಇಲ್ಲ. ಯಾರು ತೆಂಕು ಬಡೋದು ಎರಡರಲ್ಲೂ ಬಳಸುವುದಿಲ್ಲ. ಏನಿದು ಹೊಸ ರಾಗ, ಯಾವ್ದಾವುದೋ ಹೊಸ ರಾಗ ಅದೆಲ್ಲ ಬಂದಿದೆ ಈಗ. ಅದಕ್ಕೆ ಆಗುದಿಲ್ಲ. ಹೌದು, ಕರೆಕ್ಟ್. ಈಗ ನೋಡಿ, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸೋದರ ಕಲೆಗಳಿಂದ, ಅಂದ್ರೆ ಭರತನಾಟ್ಯ ಆಗಿರ್ಬೋದು, ಕೂಚುಪುಡಿ ಆಗಿರ್ಬೋದು, ಅಥವಾ ಬಡಗ್ ತಿಟ್ಟಿನವರು ತೆಂಗು ತಿಟ್ಟಿನದ್ದು ತಗೊಳ್ಳೋದು, ತೆಂಗು ತಿಟ್ಟಿನವರು ಬಡಗ್ ತಿಟ್ಟಿನದ್ದು ಇದು ಏನು ತೆಗೆದುಕೊಳ್ಳುವಂಥದ್ದು, ಇದು ಯಕ್ಷಗಾನದ ಈ ಒಂದು ತಿಟ್ಟಿಗೆ ಮಟ್ಟಿಗೆ ಅನಿವಾರ್ಯತೆ ಉಂಟಾ? ಇಲ್ಲ. ಯಕ್ಷಗಾನವಂದ್ರೆ ಒಂದು ಸಂಪೂರ್ಣ ಕಲೆ. ಅದಕ್ಕೆ ನಾವು ಬೇರೆ ಅಂತ ತುರುಕಿಸಬಾರ್ದು. ಅದಕ್ಕೆ ಎಲ್ಲ ಉಂಟು, ವೇಷಭೂಷಣ ಉಂಟು, ಮಾತು ಉಂಟು, ನರ್ತನ ಉಂಟು, ಸಂಗೀತ ಉಂಟು. ಅದನ್ನೇ ಅವ ಮಾಡ್ಕೊಂಡು ಹೋದರೆ ಚೆಂದಾಗಿ ಬರ್ತದೆ. ಅದಕ್ಕೆ ಯಾವುದೋ ಭರತನಾಟ್ಯ ಡ್ರೆಸ್ ಹಾಕಿ ನಾಟ್ಯ ಮಾಡೋದು, ಅಥವಾ ಕೂಚುಪುಡಿ ಮಾಡೋದು, ಅಥವಾ ತೆಂಕಿನವ್ರು ಬಡಗು ಮಾಡೋದು, ಬಡಗಿನವ್ರು ತೆಂಕಿ ಮಾಡೋದು, ಅದು ತೆಂಕಿ ಆಗಿ ಇರಬೇಕು, ಬಡಗಾಗಿ ಇರಬೇಕು. ಕರೆಕ್ಟ್. ನಾವು ಪದ್ಯ ಹೇಳ್ತೇವೆ ಅದು ನಮ್ಗೆ ಸರಿ ಗೊತ್ತಿಲ್ಲ ಎಷ್ಟು ಆವರ್ತ ಏನಂತ. ತೆಂಕಿನವರು ಹಾಗೆ ಬಡಗಿನ ಕುಣಿತಾರೆ, ಅದು ಆ ಬಾರಿಸುವಿಕೆಯಲ್ಲಿ ಬರುವುದಿಲ್ಲ. ಮತ್ತೆ ವೇಷದ ಆಯಕ್ಕೆ ಅದು ಹೊಂದುವುದಿಲ್ಲ. ಆ ವೇಷಕ್ಕೂ ಕುಣಿತಕ್ಕೂ ಹೊಂದುವುದಿಲ್ಲ. ಬಡಗಿನ ವೇಷಕ್ಕೂ ತೆಂಗಿನ ಕುಣಿತಕ್ಕೂ ಹೊಂದಿಕೆ ಆಗುದಿಲ್ಲ. ಈಗ ತೆಂಕಿನ ಪದ್ಯ ಹೇಳಿ ಬಡಗಿನ ಗಿರ್ಕಿ ಹಾಕಿದ್ರೆ ಆ ಕ್ಯಾದಿಗೆ ಮುಂದೆ ಅದು ಹೊಂದಾಣಿಕೆ. ಹೌದು, ಕರೆಕ್ಟ್. ಅದು ಮಾಡಬಾರ್ದಂತ ನನ್ನ ಅನಿಸಿಕೆ. ಹೌದೌದು, ಅದಂದ್ರೆ ಒಂದು ಆಭಾಸದ ರೀತಿಯಲ್ಲಿ ಕಾಣಿಸ್ತದೆ, ಅದು ಹಾಗೆ ಕಾಣ್ತದೆ. ಈಗ ನೋಡಿ, ಒಂದು ಪ್ರಸಂಗ ಅಂತ ಉಂಟು, ಯಾವುದೇ ಒಂದು ಪ್ರಸಂಗವನ್ನು ತೆಗೆದುಕೊಳ್ಳುವ, ಅದರ ಆಶಯ ಅಂತ ಇರ್ತದೆ. ಅದನ್ನು ಈಡೇರಿಸುವ ಹೊಣೆಗಾರಿಕೆ ಯಾರ್ದು? ಭಾಗವತರದ್ದ, ಕಲಾವಿದರದ್ದ,
ಅಥವಾ ಯಜಮಾನರುಗಳದ್ದ ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಯಕ್ಷಗಾನದಲ್ಲಿ ಮೊದಲನೇ ವೇಷಧಾರಿ ಅಂದ್ರೆ ಭಾಗವತ. ಹಾ, ಅವ ಈ ಪ್ರಸಂಗ ಪಟ್ಟಿಯನ್ನು ಪೂರ್ತಿ ಓದಿ ಅಲ್ಲಿ ಏನು ಬರ್ತದೆ, ಯಾವ ಭಾಗವನ್ನು ಹೇಗೆ ಮಾಡಬೇಕು, ಯಾವ ಕಲಾವಿದ ಏನು ಮಾಡಬೇಕು, ಅದಕ್ಕೆ ಎಷ್ಟು ಕುಣಿಬೇಕು, ಯಾವ ಪದ್ಯ ಯಾವ ಭಾವನೆ ಇರಬೇಕು, ಅದು ಭಾಗವತನಿಗೆ ಸೇರತಕ್ಕದ್ದು. ಯಜಮಾನಿಗೂ ಅಲ್ಲ, ಪ್ರಸಂಗಕರ್ತ ಬರ್ತಿರ್ತಾನೆ. ಕರೆಕ್ಟ್. ಅದನ್ನು ಸಂಪೂರ್ಣ ತಿಳ್ಕೊಂಡು ಆ ಕಲಾವಿದರಿಗೆ ಹೇಳ್ಬೇಕು, ಇದು ಹೀಗೀಗೆ 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 ಅಂತ ಹೇಳಿದ್ರೆ ಅದು ನಾವು ಹಾಗೆಯೇ ಬಳಸ್ಕೊಂತ ಬಂದ್ರೆ ನೋಡ್ಲಿಕ್ಕೂ ಚಂದ, ಆಟ ಕರೆಕ್ಟ್ ಮಾಡ್ಲಿಕ್ಕೂ ಚಂದ. ಅದು ಈಗ ಮಾಯವಾಗಿದೆ. ಈಗ ಕಲಾವಿದ ಹೇಳ್ದಂಗೆ ಭಾಗವತ ಕೇಳಬೇಕಾಗ್ತದೆ. ಮೊದಲೆಲ್ಲ ಹಾಗಿಲ್ಲ. ಹಳೆಯ ಭಾಗವತರು ಅವರಿಗೆ ಎಷ್ಟೋ ವರ್ಷ ಅನುಭವ ಇರ್ತದೆ. ಅವರು ಹೇಳಿದ್ದನ್ನು ಚಾಚು ತಪ್ಪುವುದಿಲ್ಲ. ಹಾಗೆ ಹೇಗೆ ಪದ್ಯ ಹೇಳ್ತಾರೆ ಹಾಗೆ ಕುಣಿತಾರೆ. ಅದು ಯಾಕೆ ಭಾಗವತ ಹಾಗಾಯ್ತು ಹೀಗಾಯ್ತು ಅಂತ ಪ್ರಶ್ನೆ ಮಾಡಲಿಕ್ಕಿಲ್ಲ. ಈಗ ಹಾಗೆಲ್ಲ, ಒಂದು ಪದ್ಯವನ್ನು ಅವ ಯಾವುದೋ ತಾಳದಲ್ಲಿ ಹೇಳಿರ್ತಾನೆ, ಅದು ಮತ್ತೊಬ್ಬ ಭಾಗವತ ಬೇರೆ ತಾಳದಲ್ಲಿ ಹೇಳಿರ್ತಾನೆ. ಆಗಲೇ ಅವನಿಗೆ ಅದು ಕನ್ಫ್ಯೂಸ್ ಆಗ್ತದೆ. ಅಯ್ಯೋ ಅವ್ರು ಹಾಗೆ ಹೇಳ್ತಿದ್ರು, ಇವ್ರು ಹೀಗೆ ಹೇಳ್ತಿದ್ರು. ಅದು ಭಾಗವತನೇ ಅದಕ್ಕೆ ನಿರ್ದೇಶನ. ಈಗ ಇತ್ತೀಚೆಗೆ ನೀವೇ ಹೇಳಿದಾಗೆ ಅಂದ್ರೆ ಏನು, ಈಗ ಭಾಗವತರ ಮಾತುಗಳನ್ನು ಕಲಾವಿದರು ಕೂಡ ಹೆಚ್ಚಿನವರು ಕೇಳುವುದಿಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದಕ್ಕೆ ಭಾಗವತ ಸ್ಥಾನದಲ್ಲಿ ಇರುವವರದ್ದು ಕಾರಣ ಇರಬಹುದು. ಅವರಿಗೆ ಹೆಚ್ಚಿನ ಭಾಗವತ ಸ್ಥಾನ ಇರೋದಂದ್ರೆ ಈಗ ಸಣ್ಣ ಸಣ್ಣ ಭಾಗವತರು. ಕರೆಕ್ಟ್. ಆ ಕಲಾವಿದನಿಗೆ ಎಷ್ಟೋ ವರ್ಷದ ಅನುಭವ ಇರ್ತದೆ. ಈಗ ಇವನಿಗೆ ಒಂದು 10 ವರ್ಷದ ಅನುಭವ, ಅವನಿಗೆ ಒಂದು 40 ವರ್ಷದ ಅನುಭವ. ಆದ್ರಿಂದ ಹೇಳಿದ ಅವ ಕೇಳಲಿಕ್ಕೆ ಆಗ್ತದಾ? ಅದರಿಂದ ಅವನ ಅನುಭವ ಹೇಳ್ತಾನೆ, ನೋಡಪ್ಪ ಅದು ಹಾಗೆ ಹೇಳ್ತಿದ್ರು ಹಿಂದಿನವರು, ಹೀಗೆ ಹೇಳ್ತಿದ್ರು. ಇವ ಕೇಳುವುದಿಲ್ಲ. ಆ ಪ್ರಾಬ್ಲಮ್ ಎಲ್ಲ ಶುರುವಾಗಿದೆ ಈಗ. ಅದೇ ಇಂಥ ಸಂದರ್ಭದಲ್ಲಿ ಈಗ ಹೆಚ್ಚಿನವರು ಹೇಳ್ತಾರೆ ಯಕ್ಷಗಾನಕ್ಕೆ ಏನು ಹೊರಗಡೆಯಿಂದ ಒಬ್ಬ ನಿರ್ದೇಶಕನ ಅವಶ್ಯಕತೆ ಉಂಟು, ನಿರ್ದೇಶಕ ಬೇಕು. ಅವನು ಭಾಗವತರನ್ನಾಗ್ಲಿ ಕಲಾವಿದರನ್ನಾಗ್ಲಿ ಚೌಕಿ ಮನೆಯಿಂದ ಹಿಡಿದು ರಂಗಸ್ಥಳದಲ್ಲಿ ಏನು ಸರ್ವ ವಿಚಾರಗಳನ್ನು, ಅದರ ಜೊತೆಗೆ ಈ ಪ್ರಸಂಗದ ಆಶಯ ಸಾರುವ ಮೌಲ್ಯ ಏನು, ಅದರಿಂದ ಕೊನೆಗೆ ಸಿಗುವಂಥದ್ದೇನು, ಅದು ಎಲ್ಲವನ್ನೂ ಕೂಡ ಒಂದು ಪ್ರತಿಪಾದನೆ ಮಾಡಲಿಕ್ಕೆ ಒಬ್ಬ ನಿರ್ದೇಶಕ ಬೇಕು ಅನ್ನುವಂಥ ಕೂಗು ಹೆಚ್ಚಿನವರದ್ದು ಉಂಟು. ನಿಮ್ಮ ಅಭಿಪ್ರಾಯದಲ್ಲಿ ನೀವೇನು ಹೇಳ್ತೀರಿ? ಬೇಕು, ಒಬ್ಬ ನಿರ್ದೇಶಕ ಬೇಕು. ಒಬ್ಬ ನಿರ್ದೇಶನಕ್ಕೆ ಒಳಪಟ್ಟಂತಹ ಒಂದು ಯಕ್ಷಗಾನ ಇದ್ರೆ ಅದು ನೋಡ್ಲಿಕ್ಕೆ ಚಂದ. ನಾವು ಮೈಸೂರು ಪಾಕ್ ತಿಂದ ಹಾಗೆ ಅಷ್ಟು ಚಂದ. ಕರೆಕ್ಟ್. ನಿರ್ದೇಶನ ಇಲ್ದಿದ್ರೆ ಏನಾಗ್ತದೆ, ನಾನೊಂದು ರೀತಿ ಹೇಳುದು, ಬಾರಿಸುವ ಒಂದು ರೀತಿ ಬಾರಿಸು, ಕುಣಿಯುವ ಒಂದು ರೀತಿ ಬಾರಿಸು, ಅದು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ನಿರ್ದೇಶನಕ್ಕೆ ಒಳಪಟ್ರೆ ಎಲ್ಲವೂ ಆ ನಿರ್ದೇಶಕ ಹೇಳಿದಾಗೆ ಕೇಳ್ತಾರೆ. ಕರೆಕ್ಟ್. ಆ ನಿರ್ದೇಶಕ ಕೇಳಿದಾಗ ಆ ಕಾರ್ಯಕ್ರಮ ಒಳ್ಳೇದಾಗ್ತದೆ. ನಾವು ಯಕ್ಷಗಾನ ಕೇಂದ್ರ ಇರುವಾಗ ಹಾಗೆ ಅಲ್ಲಿ ನಿರ್ದೇಶನ ಮಾಡಿ, ಇವು ಯಾವುದೇ ಪ್ರಸಂಗ ಇರಲಿ, ಒಂದು ಹಿಡಿಂಬ ಒಂದು 25 ಆಗಲಿ, ಆ ದಿವಸ ಆಟ ಇದ್ದರೆ ಅದನ್ನು ಒಂದ್ಸಲ ಟ್ರಯಲ್ ಮಾಡಿ ನಿರ್ದೇಶಕರು ಹೇಳಿದಾಗ ಕೇಳಿ, ಆ ಪದ್ಯ ಹಾಗೆ ಹೇಳಬೇಡ, ಹೀಗೆ ಹೇಳಿದ್ರೆ ಹೇಗೆ, ಅದು ಹೇಗೆ ಹೀಗೆ ಅಂತೇಳಿ ಮಾತುಕತೆ ಎಲ್ಲ ಆಡಿ ಚಂದ ಮಾಡಿ ಅದನ್ನು ನಾವು ಪ್ರೇಕ್ಷಕರಿಗೆ ಕೊಡ್ಬೇಕು. ನೋಡುವವರಿಗೂ ಒಂದು ಖುಷಿ ಆಗ್ತದೆ. ಈ ನಿರ್ದೇಶನ ಇಲ್ದಿದ್ದರೆ ಎಷ್ಟೊತ್ತಿಗೆ ಅವ ಪ್ರವೇಶ ಮಾಡ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಅರ್ಥ ಆಗುವುದಿಲ್ಲ. ನಿರ್ದೇಶನ ಬೇಕು. ಕರೆಕ್ಟ್. ನಿರ್ದೇಶನ ಬೇಕು. ಸರಿ, ನಿರ್ದೇಶಕ ಯಾರಾಗಬೇಕು ಅಂತ ಸಮರ್ಥ ಅವನಿಗೆ ಗೊತ್ತಿರಬೇಕು. ಅಲ್ಲ ನೋಡಿ, ಇಲ್ಲಿ ಸಮರ್ಥ ಅಂದ್ರೆ ಸಮರ್ಥವಾಗಿ ಅವನಿಗೆ ಗೊತ್ತಿರಬೇಕು ಅಂತಂದ್ರೆ ಅವನಿಗೆ ವೇಷ ಮಾಡಿ ಕುಣಿದು ಹಾಡಿ ಗೊತ್ತಿರ್ಬೇಕಾ, ಅಥವಾ ಅದರ ಜ್ಞಾನ ಇದ್ರೆ ಸಾಕ? ಕಲಾವಿದನೇ ಆಗ್ಬೇಕಾ ನಿರ್ದೇಶಕ, ಅಥವಾ ಹೊರಗಡೆಯಿಂದ ಯಾರಾದ್ರೂ ಆದ್ರೆ ಆಗ್ಬಹುದಾ? ಇಲ್ಲ, ಕಲಾವಿದನೇ ಆಗ್ಬೇಕು. ಅವನಿಗೆ ಸ್ವಲ್ಪ ಮಟ್ಟಿಗೆ ಭಾಗವತಿಕೆ ರಾಗ ಶುದ್ಧವಾಗಿ ಹೇಳಲಿಕ್ಕೆ ಬಾರ್ದಿದ್ರು ಅವನಿಗೆ ಆ ಪದ್ಯ ಈಗ ತರ ಹೀಗೆ ಹೇಳಲಿಕ್ಕೆ ಬಂದು ಆಮೇಲೆ ನಾಟ್ಯ ಸಂಪೂರ್ಣ ಗೊತ್ತಿರ್ಬೇಕು. ಅವನಿಗೆ ಬುಡದ ಇದರಿಂದ ಗೊತ್ತಿರ್ಬೇಕು. ಆಮೇಲೆ ವೇಷಭೂಷಣದ ಬಗ್ಗೆ ಗೊತ್ತಿರ್ಬೇಕು, ಯಾವ ವೇಷ ಹೇಗೆ ಮಾಡಬೇಕು ಅದೆಲ್ಲ ಅವನಿಗೆ ತಿಳಿದಿರ್ಬೇಕು. ಒಟ್ಟು ಯಾರ್ಯಾರೋ ಬಂದು ನಿರ್ದೇಶನ ಮಾಡ್ಲಿಕ್ಕೆ ಆಗುದಿಲ್ಲ. ಸಂಪೂರ್ಣ ಅದು ಗೊತ್ತಿರ್ಬೇಕು. ಯಕ್ಷಗಾನದ ಎಲ್ಲ ಗೊತ್ತಿರ್ಬೇಕು. ಯಾವ ಪದ್ಯಕ್ಕೆ ಎಷ್ಟು ಮಾತಾಡಬೇಕು, ಯಾವ ಪದ್ಯಕ್ಕೆ ಎಷ್ಟು ಕುಣಿಬೇಕು, ಅದು ಕುಣಿಯುವ ಪದ್ಯವ, ಅದೆಲ್ಲ ಅವನಿಗೆ ಗೊತ್ತಿದ್ರೆ ಅವನು ನಿರ್ದೇಶನ ಮಾಡ್ಬೇಕು. ಅಂದ್ರೆ ಅದು ಕಲಾವಿದರೇ ನಿರ್ದೇಶಕರಾಗಬೇಕು, ಬೇರೆ ಯಾರೋ ಬಂದು ನಿರ್ದೇಶನ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈಗ ನೋಡಿ, ರಂಗಸ್ಥಳದಲ್ಲಿ ಸಾರುವಂತಹ ಮೌಲ್ಯಗಳು ಉನ್ನತ ಸ್ತರದಲ್ಲಿ ಇರಬೇಕು ಅಂತಾದ್ರೆ ಕಲಾವಿದರೆಲ್ಲರೂ ಹಿಮ್ಮೇಳ ಮುಮ್ಮೇಳ ಎಲ್ಲ ಸೇರಿ ಯಾವ ಮಾರ್ಗಗಳನ್ನು ಅನುಸರಿಸುವುದು ಸೂಕ್ತ? ಮಾರ್ಗ ಏನಿಂತಿಲ್ಲ. ಉನ್ನತ ಸ್ವರ ಅಂತ ಅವನ ದೇಹಸ್ಥಿತಿಯಿಂದ ಸ್ವರ ಬರುವುದು. ಅಲ್ಲಲ್ಲ, ಸ್ವರ ಅಲ್ಲ ನಾನು ಹೇಳಿದ್ದು. ಏನು ಮೌಲ್ಯಗಳು ಉನ್ನತ ಮಟ್ಟದಲ್ಲಿ ಇರಬೇಕು ಅಂತಾದ್ರೆ ಈ ಕೆಲವರೆಲ್ಲ ಏನು ಹೇಳ್ತೇವೆ, ಬಹಳ ಲೋಕಲ್ ಲ್ಯಾಂಗ್ವೇಜ್ ಬಳಕೆ ಮಾಡ್ತಾರೆ, ಅಥವಾ ಅಶ್ಲೀಲವಾದಂತಹ ಸಾಹಿತ್ಯಗಳನ್ನು ಉಪಯೋಗ ಮಾಡ್ತಾರೆ. ಇದರಿಂದಾಗಿ ಏನಾಗ್ತದೆ, ಯಕ್ಷಗಾನ ರಂಗಸ್ಥಳದ ಮೌಲ್ಯ ಕುಂಠಿತ ಆಗ್ತದೆ. ಆ ರಂಗಸ್ಥಳದ ಮೌಲ್ಯವೂ ಕುಂಠಿತ ಆಗಬಾರ್ದು. ಪ್ರಸಂಗಕ್ಕೂ ಒಂದು ಗಂಭೀರತೆ ಉಂಟು ನೋಡಿ. ಈಗ ಏನು ರಾಮಾಂಜನೇಯ ಆಗ್ಲಿ ಅಥವಾ ಸೀತಾ ಕಲ್ಯಾಣ ಆಗ್ಲಿ, ಆ ಪ್ರಸಂಗಕ್ಕೆ ಒಂದು ತೂಕ ಉಂಟು.
ಅದರಲ್ಲಿ ಇಂಥದ್ದು ಬಂದುಬಿಟ್ರೆ ಆ ಪ್ರಸಂಗದ ಮೌಲ್ಯವೂ ಹೋಯ್ತು. ಹೌದು, ಅಂದ್ರೆ ಅವ ಸಂಪೂರ್ಣ ಸ್ವಲ್ಪ ತಿಳಿದಿರ್ಬೇಕು. ಹ್ಮ್ ಪ್ರಸಂಗದ ಒಳಗೊಕ್ಕು, ಆಮೇಲೆ ರಾಮಾಯಣ ಮಹಾಭಾರತ ಭಾಗವತ ಸ್ವಲ್ಪ ಅದು ತಿಳಿದಿರ್ಬೇಕು. ಬರೀ ನಾವು ಕುಂದಾಪುರ ಕನ್ನಡ ಅದು ಹಾಸ್ಯಗಾರನಿಗೆ ಆದಿತ್ತು ಬಿಟ್ರೆ, ಒಂದು ರಾಮ ಮಾಡಿಕೊಂಡು ಕೆಳಮಟ್ಟದ ಮಾತಾಡಿದ್ರೆ ಅದು ಸರಿ ಆಗುದಿಲ್ಲ, ರಂಗಸ್ಥಳಕ್ಕೆ ಆಗುದಿಲ್ಲ. ಅವ ದಾರಿ ಮೇಲೆ ಬೇಕಾದ್ರೆ ಏನು ಮಾತಾಡಲಿ, ಅದು ನಾವು ಸ್ವಲ್ಪ ಆ ಪ್ರಸಂಗದಲ್ಲಿ ಏನು ಹೇಳ್ತದೆ, ರಾಮನ ಜೀವನ ಏನು ಹೇಳ್ತದೆ ಅದು ನಾವು ತಿಳ್ಕೊಂಡು ಅದನ್ನು ಅವ ಸಾರಬೇಕು. ಕರೆಕ್ಟ್. ಅದು ಪ್ರೇಕ್ಷಕನಿಗೆ ಕೊಡಬೇಕು. ಈ ಭಾಗವತ ಅದವನು ಹಾಗೆ. ಈಗ ಒಂದು ಪದ್ಯವನ್ನು, ರಾಮನ ಪದ್ಯವನ್ನು, ಅದು ಯಾವ ದುಃಖದ್ದು, ಸಿಟ್ಟಿನದ್ದು ಅಥವಾ ರೋಮಾಂಚನದ್ದು, ಅದು ಅವ ತಿಳ್ಕೊಳ್ಬೇಕು. ಇದು ರಾಮನಿಗೆ ಹೇಗೆ ಹೇಳ್ಬೋದು, ನಾವು ಯಾವ ರಾಗ ಹಾಕಿ ಹೇಳ್ಬೋದು, ಅದು ಯಾವುದೋ ಹೊಸ ರಾಗ ಹಾಕಿರೋ ತಾಗ್ತದ, ಕರೆಕ್ಟ್, ಅದು ಗೊತ್ತಿರ್ಬೇಕು ಅವನಿಗೆ. ಅವ ಗೊತ್ತಿದ್ದು ನಾನು ಹೇಳಿದ್ದನ್ನು ಅವ ಅದನ್ನು ಅಭಿನಯಿಸಿ ಪ್ರೇಕ್ಷಕನಿಗೆ ಕೊಡ್ಬೇಕು. ಕರೆಕ್ಟ್. ಆಮೇಲೆ ಪ್ರೇಕ್ಷಕನಿಗೆ ಮನೆಯೊಳಗೆ ಹೋಗ್ತದೆ. ಕರೆಕ್ಟ್. ಈ ರೀತಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲರೂ ಒಂದುಗೂಡಿ ಅಂದ್ರೆ ಟೀಮ್ ವರ್ಕ್ ಮುಖಾಂತರ ಒಳ್ಳೆಯದನ್ನು ನಾವು ಪ್ರೇಕ್ಷಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಾನು ಹೇಳಿದ್ದನ್ನು ನೀವು ಅಭಿನಯ ಮಾಡಿ ಪ್ರೇಕ್ಷಕನಿಗೆ ಕೊಟ್ರೆ ಅವನಿಗೆ ಅದರ ಜಾಸ್ತಿ ಹೋಗ್ತದೆ. ನಾನು ಏನೋ ಹೇಳಿ ನೀವೇನೋ ಮಾಡಿ ಅವ ಏನು ತಿಳ್ಕೊಳ್ತಾನೆ, ಏನು ತಿಳ್ಕೊಳ್ಳೋದಿಲ್ಲ, ಹಾಗಾಗ್ತದೆ. ಈಗ ನೋಡಿ, ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನದ ಪ್ರಸಂಗ ಕಥೆಗಳಿಗೆ ಹಲವಾರು ಕಡೆ ಭಿನ್ನತೆಗಳುಂಟು. ಈಗ ಉದಾಹರಣೆಗೆ ಪ್ರಹ್ಲಾದ ಚರಿತ್ರೆ ತಗೊಂಡ್ರೆ ಶ್ರೀಮದ್ ಭಾಗವತ ಕಥೆಗೂ ಮತ್ತೆ ನಮ್ಮ ಯಕ್ಷಗಾನದ ಕಥೆಗೂ ತೀರಾ ಭಿನ್ನತೆ ಉಂಟು. ಇಂಥ ಭಿನ್ನತೆಗಳನ್ನು ಇದನ್ನು ಸರಿ ಮಾಡಬೇಕು ಅಂತ ಕಾಣ್ತದ, ಅಥವಾ ಇದೇ ರೀತಿ ಮುಂದುವರಿಲಿ ಏನು ತೊಂದರೆ ಇಲ್ಲ ಅಂತ ನಿಮ್ಗೆ ಕಾಣ್ತದ? ಇದೇ ರೀತಿ ಇರ್ಬೋದು, ಒಳ್ಳೇದಂತ. ಮುಂದೆ ಭಿನ್ನ ಮಾಡಿದ್ರೆ ಆ ಕವಿಯ ಆಶಯ ಕೆಡ್ತದೆ. ಹಾ, ಕರೆಕ್ಟ್. ಆ ಕವಿ ಏನು ಮಾಡಿರ್ತಾನೆ, ನಾವು ಕವಿ ಯಕ್ಷಗಾನ ಪ್ರತಿಯನ್ನೇ ಇಟ್ಕೊಂಡು ನಾವು ಯಕ್ಷಗಾನ ಮಾಡುವಾಗ ಆ ಕವಿಯ ಆಶೆಯನ್ನು ನಾವು ಕೆಡಿಸಬಾರ್ದು. ಕರೆಕ್ಟ್. ಕವಿ ಏನು ಹೇಳಿದ್ದಾನೆ ಅದನ್ನೇ ನಾವು ಇದು ಮಾಡಬೇಕು. ಅದನ್ನು ಭಿನ್ನ ಮಾಡಿದ್ರೆ ಹೋಯ್ತದು. ಕೆಲವೊಂದು ಈಗ ಕೆಲವು ಪದ್ಯಗಳನ್ನು ನಾವು ಸಾಹಿತ್ಯ ಸೇರಿಸಿ ಪಡಿಸಿ ಅದನ್ನು ಚಂದ ಮಾಡಿ ಸಾಹಿತ್ಯ ಸೇರಿಸಿ ಅದು ಕೊಡ್ಬೋದು. ಕೆಲವೆಲ್ಲ ಹಾಗಾಗುವುದಿಲ್ಲ. ಅದು ಕವಿ ಹೇಗಿರ್ತದೆ ಹಾಗೆ ಇರಬೇಕು. ಈ ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರ ಅಥವಾ ಪಾತ್ರಧಾರಿಗಳ? ಪ್ರಸಂಗಕರ್ತರು. ಹಾ, ಪಾತ್ರಧಾರಿಗಳು ಆ ಪ್ರಸಂಗದಲ್ಲಿ ಖಳ ಪಾತ್ರ ಏನು ಹೇಳ್ತಾನೆ ಅನ್ನೋದು ಪಾತ್ರಧಾರಿ ಮಾಡಿ ತೋರಿಸ್ಬೇಕು, ಬಿಟ್ರೆ ಇವ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಕರೆಕ್ಟ್. ಪ್ರಸಂಗಕರ್ತನೇ ಮಾಡಿರ್ತಾನೆ. ಉದಾಹರಣೆಗೆ ಸಾಲ್ವ, ಬೇರೆ ಹಿರಣ್ಯಕಶಿಪು. ಹೌದು. ಅಲ್ಲ, ಇದು ಕೃಷ್ಣ ಸಂಧಾನದಲ್ಲಿ ಕೂಡ ಹಾಗೆ ದುರ್ಯೋಧನನಿಗೆ ಸ್ವಲ್ಪ ಪ್ರಮುಖ ಪಾತ್ರ ಉಂಟು. ಹೌದು, ಪ್ರಸಂಗದಲ್ಲೇ ಉಂಟು, ಪದ್ಯವೇ ಉಂಟು. ಅದು ಕವಿಯೇ ಮಾಡಿರ್ತಾನೆ, ಮತ್ತೆ ಪ್ರಸಂಗ ಕರ್ತನೇ ಮಾಡಿರ್ತಾನೆ. ಪ್ರಸಂಗಗಳಲ್ಲೇ ಇರುವ ಅನಪೇಕ್ಷಿತ ವಿಚಾರಗಳು ಅಂದ್ರೆ ಈಗ ಎಂತ ಅದನ್ನು ಬಿಟ್ರೆ, ಆ ಅನಪೇಕ್ಷಿತ ವಿಚಾರಗಳು ಇರುವಂತಹ ಪದ್ಯಗಳನ್ನು ಬಿಟ್ರೆ ಕವಿಗೆ ಅಪಚಾರ ಮಾಡಿದಾಗ ಆಗ್ತದ. ಯಾಕೆಂತಂದ್ರೆ ನೋಡಿ, ಈ ಎಂತ ಹೇಳುದು, ಶಶಿವಂಶವಲ್ಲರಿ ಅನ್ನುವಂಥ ಒಂದು ಪ್ರಸಂಗ ಉಂಟು. ಅದರಲ್ಲಿ ಗುರುಪತ್ನಿಯನ್ನೇ ಮೋಹಿಸಿದ ಶಿಷ್ಯನ ಕಥೆ ಉಂಟು. ಇದರಿಂದ ಈಗಿನ ಜನಕ್ಕೆ ಈ ಕಥೆಯನ್ನು ತೋರಿಸುವುದರಿಂದ ಏನು ಮೌಲ್ಯ ನಾವು ಕೊಟ್ಟ ಹಾಗೆ ಆಗ್ತದೆ? ಒಂದು. ಎರಡನೇದ್ದು, ಸುಧನ್ವಾರ್ಜುನ ಪ್ರಸಂಗದಲ್ಲಿ ಕೂಡ ಸತಿಗೆ ಷೋಡಶದ ಋತು ಸಮಯ ಅನ್ನುವಂತಹ ಪದ್ಯಕ್ಕೆ ಕೆಲವರೆಲ್ಲ ತುಂಬ ಮುಜುಗರ ಆಗುವಷ್ಟು ಏನು ವೈಜ್ಞಾನಿಕ ವಿವರಣೆಗಳನ್ನು ಕೊಟ್ಟುಕೊಂಡು ಮಾತಾಡುವುದನ್ನು ನಾನು ಕೇಳಿದ್ದೇನೆ. ಇದೆಲ್ಲ ತೀರ ಮುಜುಗರ ಉಂಟು ಮಾಡ್ತದೆ ಒಂದಷ್ಟು ಜನ ಇರುವಂತಹ ಸಭೆಯಲ್ಲಿ. ಇನ್ನು ಈ ಮುಜುಗರ ಉಂಟು ಮಾಡುವ ಬದಲು ಅಂತ ಪದ್ಯಗಳನ್ನು ಬಿಟ್ರೇನು? ಬಿಡ್ಬೋದು. ಬಿಡ್ಬೋದು. ಅದಕ್ಕೂ ಆ ಪದ್ಯವನ್ನು ಬಿಟ್ಟು ಅದರ ಸಾರಾಂಶವನ್ನು ಮಾತ್ರ ಪ್ರೇಕ್ಷಕರಿಗೆ ಹೇಳಬೇಕು. ಪದ್ಯ ಬಿಟ್ಟು ಮಾಡ್ಬೋದು, ಅದು ಮಾಡ್ಲಿಕ್ಕೆ ಆಗಂತ ಇದಿಲ್ಲ. ಕವಿಗೂ ಅಪಚಾರ ಆಗುದಿಲ್ಲ. ಕವಿ ಪದ್ಯವನ್ನು ಭಾಗವತನೇ ಹೇಳೋದ್ರಿಂದ ಅದು ಬಿಡ್ಬೋದು, ಬಿಟ್ಟು ಮಾಡ್ಬೋದು. ಸತಿಗೆ ಷೋಡಶತಮಯ ಏಕಾದಶಿ ವ್ರತವಲಂಘ್ಯ ಶ್ರಾದ್ದ ಇನ್ನಿತೊಂದು ದಿನ ಸಂಗತ ಮಾಡೋದಂತು ಅದು ಹೇಳಿದ್ರು ಅವ ಅದು ಏನು ಹೇಳ್ತದೆ, ತಂದೆ ಶ್ರಾದ್ದ ಇದು ಬಂದಾಗ ಕೆಲವರೆಲ್ಲ ತುಂಬ ಮಾತಾಡ್ತಾರೆ, ಏನೆಲ್ಲ ಹೇಳ್ತಾರೆ. ಅದು ಆ ಪದ್ಯದ ಏನಿರ್ತದೆ ಅಷ್ಟೇ ವಾಕ್ಯವನ್ನು ಹೇಳಿದ್ರೆ ಅದು ಬೇಡ ಅಂತ ಬಿಡ್ಬೋದು, ಅದು ತೊಂದರೆ ಇಲ್ಲ. ಈಗ ನೋಡಿ, ಯಕ್ಷಗಾನದಲ್ಲಿ ಕವಿಗಳನ್ನು ಉಲ್ಲೇಖಿಸದೆ ಕೇವಲ ಹಿಮ್ಮೇಳದವರನ್ನು ಮುಮ್ಮೇಳದವರನ್ನು ಮಾತ್ರ ಪ್ರಚಾರದಲ್ಲಿ ಮೆರೆಯಿಸುವುದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಕವಿ ಹೇಳಬೇಕಾಗ್ತದೆ. ಈಗ ಪಾತಿಸುಬ್ಬನೋ ಅಥವಾ ಹೊಟ್ಟಿಯಂಗಡಿ ರಾಮಭಟ್ರೋ ಹೀಗೆ ಕವಿ ಹೊಸ ಪ್ರಸಂಗಕ್ಕೆ ಕವಿಗಳ ಹೆಸರು ಹಾಕ್ತಾರಲ್ಲ, ನಿರ್ದೇಶನ ಅಂತ. ಕರೆಕ್ಟ್. ಈ ಹಳೆ ಪ್ರಸಂಗಕ್ಕೆ ಯಾಕೆ ಹಾಕುದಿಲ್ಲ? ಹಾಕ್ಬೇಕು. ಕರೆಕ್ಟ್. ಈಗ ರಾಮಾಯಣ ಬಂದ್ರೆ ಪಾತಿಸುಬ್ಬ, ಅಥವಾ ಈ ಬೇರೆ ಇವು ಬಂದ್ರೆ ಹೊಟ್ಟಿಯಂಗಡಿ ರಾಮಭಟ್ಟ ಅಥವಾ ದೇವದಾಸ,
ಇದು ಕವಿ ಪರಿಚಯವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಕ್ರಿಸ್ತಶಕ 1690 ಇಸ್ವಿಯಲ್ಲೆಲ್ಲ ಬರೆದಿರ್ತಾನೆ, ಹೌದು ಹೌದು, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಕವಿ ಪರಿಚಯ ಮಾಡಬೇಕಾಗ್ತದೆ. ಈಗ ಕೆಲವು ಮೊನ್ನೆ ಬೆಂಗಳೂರಲ್ಲಿ ಒಂದು ಆಟ ಆಗಿದೆ, ಅದರಲ್ಲಿ ನಾವು ಕಚದೇವಿಯನ್ನೇ ಮಾಡಿದ್ದೇವೆ. ಕಚದೇವಿಯ ಆಟ ಮಾಡೋದು ಅವರು ಕವಿಯನ್ನು ಹೆಸರು ಹಾಕಿದ್ದಾರೆ, ಇಂಥ ಕವಿ ವಿರಚಿತ ಇಂಥ ಪ್ರಸಂಗ ಅಂತ. ಅದು ಬೇಕಾಗ್ತದೆ, ಯಾಕಂದ್ರೆ ಆ ಕವಿ ಗೊತ್ತೇ ಇರೋದಿಲ್ಲಲ್ಲ ಯಾರಂತ. ಈಗ ಎಲ್ಲಿ ಹೊಸ ಪ್ರಸಂಗ ಮಾಡಿದ್ರೆ ಇಂಥವರ ವಿರಚಿತ ಹಾಕ್ತಾರೆ. ಅಂತ ಹಳೆ ಪ್ರಸಂಗಗಳನ್ನು ಬರೆದ ಕವಿ ಹೆಸರು ಹಾಕುದು, ಯಾಕಂದ್ರೆ ಗೊತ್ತಿರೋದಿಲ್ಲ ಒಂದೇದಾಗಿ, ಅದು ಹಾಕದ ಆಗಿದೆ. ಹೌದು, ಕರೆಕ್ಟ್. ಪುರಾಣೇತರ ಪ್ರಸಂಗಗಳು ಕಾಲ್ಪನಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಇವೆಲ್ಲ ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪುರಾಣೇತರ ಪ್ರಸಂಗಗಳಂತ ಐತಿಹಾಸಿಕ ಆಗ್ಬೋದು. ಈ ಕೆಲವು ಸಾಮಾಜಿಕ ಅಲ್ಲ, ಅದು 4 ಧಾರಾವಾಹಿ 3 ಸಿನಿಮಾ ಕಂಡುಕೊಂಡು ಅದು ಕತೆ ಬರೆದು ಎಂತೆಂಥದ್ದು ಮಾಡಿ ಮಾಡ್ತಾರೆ. ಈಗಿನ ಪ್ರೇಕ್ಷಕರಿಗೆ ಅದು ಹೋಗ್ತದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಹೇಳೋದಿದ್ರೆ ಹಳೆ ಪ್ರಸಂಗವನ್ನೇ ಮಾಡ್ಬೇಕಂತ ಹೇಳೋದು. ಹಳೆ ಪ್ರಸಂಗವೇ ಪ್ರಸಂಗಕ್ಕೆ ಯೋಗ್ಯ. ಭಾಗವತರಾಗಿ ತಮಗೆ ಎದುರಾದಂತಹ ಸವಾಲುಗಳು? ನನಗೇನು ಸವಾಲು ಎದುರಾಗಲಿಲ್ಲ. ಅಂದ್ರೆ ನೀವು ಪರಂಪರೆಯ, ಈಗ ಬಡಗುತಿಟ್ಟಿನಲ್ಲಿ ಪರಂಪರೆಯನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಬಲ್ಲ ಭಾಗವತ ಅಂತ ನಿಮ್ಮನ್ನೇ ಈಗ ಹೆಚ್ಚಿನವರು ಸೂಚಿಸುವಂಥದ್ದು. ಈ ಪರಂಪರೆಯನ್ನೇ ಗಟ್ಟಿ ಹಿಡ್ಕೊಂಡಿದ್ರಿಂದ ನಿಮ್ಗೆ ಏನಾದ್ರು ಅನಾನುಕೂಲತೆಗಳು? ಏನಿಲ್ಲ, ನನಗೆ ಯಾವ ಅನಾನುಕೂಲತೆ ಬಂದಿಲ್ಲ. ನಾನು ಪದ್ಯವನ್ನು ಹೇಳುವಾಗ ಹೇಳ್ತೇನೆ, ಇದು ಇಂಥದ್ದೇ ರಾಗ, ಇಂಥದ್ದೇ ತಾಳ, ನೀವು ಅದು ಮಾಡಿ, ಇದು ಬಿಡಿ ಅಷ್ಟೇ. ಮತ್ತು ನಾನು ಹೊಸದಕ್ಕೆಲ್ಲ ಹೆಚ್ಚು ಹೋಗುವುದಿಲ್ಲ. ಕರೆಕ್ಟ್. ಹೊಸ ರಾಗಗಳನ್ನು ಬಳಸೋದು ಕಡಿಮೆ, ನಮಗದು ಗೊತ್ತೂ ಇಲ್ಲ. ನಾವು ಏನು ಯಕ್ಷಗಾನದಲ್ಲಿ ಏನು ಪರಂಪರೆಯಿಂದ ಏನು ಬಂದಿದೆ ಅದನ್ನು ನಮ್ಮ ಗುರುಗಳು ಹೇಗೆ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಬಿಟ್ರೆ. ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಅಂತ ಏನಾದರೂ ಉಂಟಾ? ಅಂದ್ರೆ ಈಗ ಕ್ಯಾದಿಗೆ ಮುಂದಲೇ ವೇಷ 2 ಆಯ್ತಾ, ಅಭಿಮನ್ಯು ಮತ್ತೆ ಅಭಿಮನ್ಯುನ ಸಾರಥಿ, ಈ 2ರಲ್ಲಿ ಪ್ರವೇಶದಲ್ಲೆಲ್ಲ ಭಿನ್ನತೆ ಉಂಟಾ? ಭಿನ್ನತೆ ಉಂಟು. ಅಭಿಮನ್ಯು ಹೀಗೆ ತೈದತ ಒಡ್ಡೋಲು ಹಾಕಬೇಕು, ಆಮೇಲೆ ಕುಂಟದಲ್ಲಿ ತೈ 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 ಅಂತ ಒಂದು ಬಿಡ್ತಿಗೆ ಉಂಟು, ಅದನ್ನು ಅಭಿಮನ್ಯು ಅಂದ್ರೆ ಸ್ವಲ್ಪ ಚುರುಕು ನಡೆಯೋದು. ಈ ಕಿರೀಟ ವೇಷಗಳಿಗೆ ಹಾಗಲ್ಲ, ತೈ ತೈ ತದ್ದಿನ ಧೇಮ್ ತಾ ಗಡ್ತಗ ತರ ಗಡ ಗಡ್ತಗ ಅದೇ ತಾಮ್ ತೈ ಎತ್ತ ದಿನ ಧೇಮ್ ಧೇಮ್. ಈ ಕಿರೀಟ ವೇಷಗಳು ಹೀಗೆ. ಬಣ್ಣದ ವೇಷದ ಒಡ್ಡೋಲಗವೇ ಬೇರೆ, ಕಿರಾತ ವೇಷದ ಒಡ್ಡೋಲಗವೇ ಬೇರೆ, ಹನುಮಂತನಿಗೆ ಒಡ್ಡೋಲಗವೇ ಬೇರೆ, ಎಲ್ಲ ಬೇರೆ ಬೇರೆ ಕ್ರಮಗಳು. ಕರೆಕ್ಟ್. ಅಲ್ಲ, ನಾನು ಕೇಳುದು ಕೇದಿಗೆ ಮುಂದೆದ್ದೇ 2 ವೇಷ ಉಂಟು, ಅಭಿಮನ್ಯು ಮತ್ತೆ ಅಭಿಮನ್ಯುನ ಸಾರಥಿ. ಈ 2 ವೇಷ ಒಂದೇ ನಮನೆದ್ದಾದ್ರೂ ಇದರಲ್ಲಿ ಭಿನ್ನತೆ ಉಂಟಾ ಅಂತ ನಾನು ಕೇಳುದು. ಭಿನ್ನತೆ ಇಲ್ಲ. ಅಭಿಮನ್ಯು ಪ್ರವೇಶ ಹೀಗೆ ಹಾಗೆ, ಮತ್ತೆ ಸಾರಥಿಗೂ ಹಾಗೆ ಹಾಗೆ ಸೇಮ್. ಅಂದ್ರೆ ಈ ಬೆಳಗಿನ ಜಾವಕ್ಕೆ ಅಂದ್ರೆ 4ನೇ ಕಾಲದಲ್ಲಿ ಹೇಗೆ ವೇಷಗಳನ್ನು ಕುಣಿಸುವ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾ? ಬೆಳಗಿನ 4ನೇ ಜಾವಕ್ಕೆ ಸ್ವಲ್ಪ ನಡೆ ಸ್ವಲ್ಪ ಫಾಸ್ಟ್ ಇರ್ತದೆ. ಯಕ್ಷಗಾನ ಮೊದಲು ನಾವು 10 ಗಂಟೆ ಶುರು ಮಾಡಿದ್ರೆ ಕರೆಕ್ಟ್, 4ನೇ ಕಾಲಕ್ಕೆ ಬರುವಾಗ ಸ್ವಲ್ಪ ಪದ್ಯಗಳ ಸ್ವಲ್ಪ ನಡೆ ಚುರುಕಿರ್ತದೆ. ಅದು ಸ್ವಲ್ಪ ಚುರುಕು ಬೇಕಾಗ್ತದೆ, ಯಾಕಂದ್ರೆ ಪ್ರಸಂಗ ಉದ್ದ ಮಾಡ್ತಾ ಹೋಗುವಾಗ ಸ್ವಲ್ಪ ಇದು ಮಾಡ್ತಾ ಸ್ವಲ್ಪ ಚುರುಕು ಮಾಡ್ತಾ ಹೋಗ್ಬೇಕಾಗ್ತದೆ. ಆಗ್ಲಿಕ್ಕೆ ಸರ್ ನಾವು ಅದ್ರ ಬಗ್ಗೆ ಕಲಾವಿದ ನೀವು ಗೊತ್ತಿರ್ಬೇಕು, ನೀವು ಗೊತ್ತಿರ್ಬೇಕು, ಪ್ರಸಂಗವನ್ನು ಮುಗಿಸ್ಬೇಕಲ್ಲ, ಬರೀ ನಾವು ಇದು ಮಾಡ್ತಾ ಕೊಂಡ್ರೆ ಸ್ವಲ್ಪ ಚುರುಕು ನಡೆ ಇರ್ತದೆ. ಯಾವ ಎಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆಯ ಅವಶ್ಯಕತೆ ಇಲ್ಲ? ದುಃಖದ ಸನ್ನಿವೇಶ ಒಂದು, ಆಮೇಲೆ ಬೀಭತ್ಸ, ಕೆಲವೊಂದು ಸನ್ನಿವೇಶಕ್ಕೆ ಬಿಡ್ತಿಗೆಗಳು ಕೊಡಬಾರ್ದು. ಈಗ ಏನಯ್ಯ ಪವನ ಜನೇ ಕೌರವನಿಗೆ ನಾನೇ ದುರ್ಜನಳಾದೇನೆ, ಇದಕ್ಕೆಲ್ಲ ಬಿಡ್ತಿಗೆ ಕೊಡಬಾರ್ದು. ಸೀದೆ ಹೇಳ್ಕೊಂತ ಮುಗಿಸಿಬಿಡು. ಅವಳದ್ದು ಸ್ವಲ್ಪ ದುಃಖದ ಛಾಯೆ ಉಂಟು. ಏತಕ್ಕಿಂತ ಬುದ್ಧಿ ಬಂತು ಅಭಿಮನ್ಯು ಕಂದ ಕಂದ ಅಂತ ಹೇಳ್ತಾರೆ. ಯಾಕೆ ಮಗನೇ ಈ ಬುದ್ಧಿ ಬಂತು ನಿನಗೆ, ಇದಕ್ಕೆ ಹೋಗ್ಬೇಡ, ಅದ್ರೆಲ್ಲ ಬಿಡ್ತಿಗೆಲ್ಲ ಕೊಡಬಾರ್ದು. ಮತ್ತೆ ಹೆಚ್ಚು ವಿಸ್ತಾರ ಮಾಡಬಾರ್ದು. ಕರೆಕ್ಟ್. ಅದು ಎಷ್ಟಿಷ್ಟೋ ಅಷ್ಟೇ. ಅಂದ್ರೆ ನಮಗೆ ರಾಗ ಗೊತ್ತೊಂದು ಅಂತ ಆಯ್ಕೊಂಡ್ರೆ ಕಲಾವಿದನಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಅವ ನಿಂತ್ಕೊಂಡು ಏನ್ ಮಾಡುದು, ಅದು ಹೆಚ್ಚು ವಿಸ್ತಾರವೂ ಇಲ್ಲ, ಬಿಡ್ತಿಗಳು ಇಲ್ಲ. ಅತಿಯಾಗಿ ಕುಣಿಯಬಾರದು ಅನ್ನುವಂಥ ನಿಯಮ ಏನಾದರೂ ಇಂತಿಂಥ ವೇಷಕ್ಕೆ ಅಂತ ಉಂಟಾ? ಉಂಟು. ಯಾವ ವೇಷಕ್ಕೆ ಎಷ್ಟು ಕುಣಿಬೇಕಂತ ಉಂಟು. ಈಗ ಸುಧನ್ವಾರ್ಜುನದಲ್ಲಿ ಸುಧನ್ವನೂ ಕುಣಿದು
ಅವ ಕುಣಿದು ಮಾತಾಡುವಾಗ ಅರ್ಜುನನು ಅಷ್ಟೇ ಕುಣಿತಾನೆ. ಅದು ಆ ವೇಷಗಳ ಹೊಂದಾಣಿಕೆ ಬೇಕು. ಸುಧನು ಹುಡುಗ ಪ್ರಾಯದವ ಕುಣಿತಾನೆ, ಅರ್ಜುನ ಹಾಗಲ್ಲ, ಸ್ವಲ್ಪ ಪ್ರಾಯದಲ್ಲಿ ಹೌದು. ಅವನು ಇವನು ಹಾಗೆ ಕುಣಿದ್ರೆ ಸುಧನಿಗೆ ಅರ್ಜುನಿಗೂ ವ್ಯತ್ಯಾಸ ಬರುವುದಿಲ್ಲ. ಯಾರು ಸುಧನೋ ಯಾರು ಅರ್ಜುನ ಕರೆಕ್ಟ್. ಹೌದು. ಆದ್ರಿಂದ ಅರ್ಜುನ ಎಷ್ಟು ಕುಣಿಬೇಕು ಅಷ್ಟೇ ಕುಣಿಬೇಕು, ಸುಧನು ಎಷ್ಟು ಕುಣಿಬೇಕು ಅಷ್ಟೇ ಕುಣಿಬೇಕು. ಮತ್ತೆ ಕೆಲವೆಲ್ಲ ಬೇಕಾದಷ್ಟು ಕುಣಿತಾರೆ, ಅದು ಅಗತ್ಯ ಇಲ್ಲ. ಹೌದು, ಕರೆಕ್ಟ್. ಕುಣಿತ ಒಂದು ಪದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಕುಣಿಬೇಕು ಬಿಟ್ರೆ ಒಟ್ಟು ನಮಗೆ ಕುಣಿತ ಗೊತ್ತುಂಟು ಅಂತ ಕುಣಿಸೋದಲ್ಲ. ಅವ ಪಾತ್ರಧಾರಿಯಾಗಿ ಕುಣಿತ ತೋರಿಸ್ಬೇಕು, ವ್ಯಕ್ತಿಯಾಗಿ ಅಲ್ಲಿ. ಹೌದು. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಹೊಂದಿಕೊಂಡು ಹಿಮ್ಮೇಳ ಇರುವುದಾ? ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಬೇಕು. ಓ, ಬಡಗಿನಲ್ಲಿಯೂ ಹಾಗೆ. ಹೌದೌದು. ಅಂದ್ರೆ ಹಿಮ್ಮೇಳದವರು ಏನು ಸಾಹಿತ್ಯವನ್ನು ನುಡಿಸ್ತಾರೆ ಅದನ್ನು ಹಿಂಬಾಲಿಸಿಕೊಂಡು ಮುಮ್ಮೇಳ ಹೋಗ್ಬೇಕು. ಹಾಗಾದ್ರೆ ಅವ ಕುಣಿದ ನೀವು ಬಾರಿಸ್ಲಿಕ್ಕೆ ಆಗುದಿಲ್ಲ. ಅವ ಏನೇನೋ ಕುಣಿತಾನೆ, ಅದಕ್ಕೊಂದು ಲಯ ಅಂತ ಇರ್ತದೆ, ಅವ ಎಲ್ಲೆಲ್ಲೋ ತಗೊಳ್ತಾನೆ, ಅದಾಗುದಿಲ್ಲ. ಇವ ಏನು ಕೊಡ್ತಾನೆ ಅದನ್ನು ಅವ ಕುಣಿಬೇಕು. ತೋಮ್ ದೀಮ್ ದಿದ್ದೆ ಗಿಡ್ತಗ ದದ್ದಿನ್ನ ದದ್ದಿನ್ನ ತಾಮ್ ತೋಮ್ ದೀಮ್ ದಿದ್ದೆ ಗಿಡ್ತಗ ದದ್ದಿನ್ನ, ಅದು ಅವ ಕುಣಿಬೇಕು. ಅವ ಕುಣ್ದಂಗೆ ಇವ ಬಾರಿಸ್ಲಿಕ್ಕೆ ಆಗುದಿಲ್ಲ, ಅದು ಹೊಂದಾಣಿಕೆ ಬರುತ್ತೆ. ಕರೆಕ್ಟ್. ಈಗ ನೋಡಿ, ಸಂಗೀತದ ಆಲಾಪನೆ, ಉದ್ದ ಪದಗಳು, 15-20 ನಿಮಿಷ ಪದ್ಯ ರಾಗ ಎಳೆಯುವುದು, ಇವೆಲ್ಲ ಯಕ್ಷಗಾನದ ಮಟ್ಟಿಗೆ ಎಷ್ಟು ಸಮಂಜಸ? ಅಂದರೆ ಒಂದು ಪದ್ಯವನ್ನು ನಾನು ಆಗಲೇ ಹೇಳಿದಾಗೆ ಎಷ್ಟು ಸಲ ಹೇಳಬೇಕು, ಒಂದು ಸಲವೋ 2 ಸಲ. ಒಂದು ಭಾಮಿನಿ ಅಂತ ತಗೊಂಡ್ರೆ ಅದು ಎಷ್ಟು ಹೊತ್ತು ಹೇಳಬೇಕು ಅಂತ ನಮಗೆ ಗೊತ್ತಿರಬೇಕು. ಕರೆಕ್ಟ್. ಹಾಡುವನಿಗೆ ಗೊತ್ತಿರಬೇಕು. ನನಗೆ ರಾಗ ಗೊತ್ತುಂಟು, ಚಪ್ಪಾಳೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದರೆ ವೇಷ ಮಾಡಿದವನು ಅವ್ನು ಕೊಂದ ಹಾಗೆ, ಅವನಿಗೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅಭಿನಯ ಮಾಡಿ ಸಂಧಿಯೇ ಕಲಿ ಭೀಮ ನಿನಗಾನಂದವೇ ಕುರು ಭೂಪನೊಳು ಹಿತ ಬಂದುದೇ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಚಂದದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವ ಶಿವ ಶಿವ ನೀವಿಂದು ಕೈಗೊಂಡಿರೆಯೇ ತಿತ್ವವನೆಂದು ಹೊರಳಿದಳು. ಇಷ್ಟೇ ನೀವು ಹೇಳಿದರೆ ಅವ ಚಂದ ಮಾಡಿ ಅಭಿನಯ ಮಾಡಿ ಹೀಗೆ ಅದನ್ನೇ ನಾನು ಬೇರೆ ರಾಗದಲ್ಲಿ ಸಂಧಿಯೇ ಕಲಿ ಭೀಮ ಸಂಧಿಯೇ ಕಲಿ ಭೀ ಆ ದ್ರೌಪದಿ ಪಾತ್ರ ಮಾಡಿದ್ರೆ ಏನಾಗ್ತದೆ? ಅದು ಸಂಗೀತ ಅಲ್ಲ, ಅದು ಯಕ್ಷಗಾನಕ್ಕೆ ಗಮಕಗಳು ಎಷ್ಟು, ರಾಗಗಳು ಎಷ್ಟು ಅಷ್ಟೇ ಬೇಕು. ನಮಗೆ ಗೊತ್ತು, ನನಗೆ ಮಸ್ತು ಗೊತ್ತುಂಟು, ಗೊತ್ತಿದ್ದನ್ನು ನಾವು ನೋಡಿಕೊಳ್ಬೇಕಲ್ಲ. ಕೇಳುವವನಿಗೆ ಇಂಪಾಗ್ಬೋದು, ಚಪ್ಪಾಳೆ ಕೊಡ್ಬೋದು, ಆದರೆ ಆ ಭಾವನೆ ಏನು, ಅವ ಏನು ಮಾಡಬೇಕು ಅಷ್ಟೇ ಮಾಡಿ ಹಿತಮಿತವಿದ್ದು ಮಾತ್ರ ಯಕ್ಷಗಾನ ಈಗ ನೋಡ್ಲಿಕ್ಕೆ ಆಗ್ತದೆ. ಒಟ್ಟು ಸಂಗೀತ ಕಲ್ತಿದ್ದೇನೆ ಅಂದ್ಕೊಂಡು ಸಂಗೀತ ಮಾಡ್ತಾ ಇದ್ರೆ ಅದು ಆ ಇದಕ್ಕೆ ಒಳ್ಳೆಯದಲ್ಲ. ಹೌದು, ರಂಗಕ್ಕೆ ಒಳ್ಳೆಯದಲ್ಲ, ರಂಗಕ್ಕಾಗುದಿಲ್ಲ. ಈಗ ನೋಡಿ, ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ. ಒಂದು ಹೊಸ ಆಯಾಮ, ಒಂದು ಹೊಸ ದೃಷ್ಟಿಕೋನ ಅವರದ್ದು. ರಂಜನೆ ಪ್ರಧಾನ, ಏನು ನಮ್ಮ ಆರಾಧನೆ ಅನ್ನುವಂಥದ್ದು ಬಿಟ್ಟು ರಂಜನೆಯೇ ಪ್ರಧಾನ. ಇನ್ನು ಕೆಲವರಿಗೆ ತಾನೊಂದು ಕಾಣಿಸಿಕೊಳ್ಬೇಕು, ತಾನು ಒಬ್ಬನೇ ಕಾಣಿಸಿಕೊಳ್ಬೇಕು, ತಾನು ಮಾತ್ರ ಕಾಣಿಸಿಕೊಳ್ಬೇಕು ಅಂತ ಕೆಲವರಿಗೆ ಚಟ ಇರ್ತದೆ. ಅಂಥವರು ಕೂಡ ವೇಷಗಳನ್ನು ಮಾಡಿಕೊಂಡು ಅವರ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಆ ರೀತಿಯಾಗಿ ಬಂದವರು ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ, ಅಂದರೆ ಈ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಎಲ್ಲರೂ ಹೇಳ್ತಾರೆ ಯಕ್ಷಗಾನಕ್ಕೆ ಇದು ಸುವರ್ಣ ಯುಗ, ಈಗ ಅತ್ಯಂತ ಹೆಚ್ಚು ಪ್ರೇಕ್ಷಕ ವರ್ಗ ಯಕ್ಷಗಾನಕ್ಕೆ ಸೃಷ್ಟಿಯಾಗಿದೆ ಅಂತ ಹೇಳುವಾಗ ನನಗೇನೋ ಇದು ಭ್ರಮೆ ಏನೋ ಅಂತ ಕಾಣ್ತದೆ. ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನ ಸಮಷ್ಟಿ ಕಲೆ. ಕರೆಕ್ಟ್. ಇದು ಒಬ್ಬನಿಂದ ಆಗುವುದಲ್ಲ. ಈಗ ಒಂದು ಕೃಷ್ಣಸಂಧ ತಗೊಂಡ್ರೆ ಕೌರವ ಮಾತ್ರ ಕಾಣಿಸಿಕೊಳ್ಳುವುದಲ್ಲ, ಅದು ಬೇರೆ ಪಾತ್ರಗಳು ಉಂಟು, ದ್ರೌಪದಿ ಉಂಟು, ಭೀಮ ಉಂಟು, ಧರ್ಮರಾಯ ಉಂಟು, ಕೃಷ್ಣ ಉಂಟು. ಒಬ್ಬನಿಂದ ಆಗುವುದಲ್ಲ. ಅದು ಏನಾಗಿದೆ ಈಗ, ಪ್ರಸಂಗದಲ್ಲಿ ಬರೋದು 4 ಪಾತ್ರವನ್ನು ಮಾತ್ರ ತಕೊಂಡು ಅವ ಯಜಮಾನ ಮತ್ತು ಉಳಿದು 3 ಕಲಾವಿದ ಪೊಕ್ಕು, ಅದು ಒಳ್ಳೇದು ಹಾಕುವುದಿಲ್ಲ. ಸೈಡ್ ಕೌರವ ಶ್ರೇಷ್ಠ, ಅವನ್ನೇ ಮೇನ್ ಮಾಡ್ತಾರೆ, ಒಂದು ಮೆನ್ ಶೋ ಆಗ್ತದೆ. ಯಕ್ಷಗಾನ ಒಂದು ಮೆನ್ ಶೋ ಅಲ್ಲ, ಯಾವ ಕಲೆ ಅದು ಒಂದು ಮೆನ್ ಶೋ ಅಲ್ಲ. ಹೌದು, ಕರೆಕ್ಟ್. ಎಲ್ಲ ಸಮಷ್ಟಿ ಕಲೆ ಆದ್ರಿಂದ ಎಲ್ಲರಿಗೂ ಅವಕಾಶಗಳು ಸಿಗಬೇಕು. ನಾನು ಹೇಳೋ ಉದ್ದೇಶ ಅದೇ. ನಾನು ಪದ್ಯ ಹೇಳ್ತಾ ಇಕೊಂಡ್ರೆ ಅದು ಕೇಳುವವನಿಗೂ ಇಂಪಾಗುವುದಿಲ್ಲ. ಈಗ ಪಾತ್ರಧಾರಿಗಳು ಹಾಗೆ ಒಬ್ಬನೇ ಕುಣಿತಾ ಇಕೊಂಡ್ರೆ ರಂಗದಲ್ಲಿ ಏನು ಸ್ವಾರಸ್ಯ ಉಂಟು? ಕರೆಕ್ಟ್. ಯಾವ ಸ್ವಾರಸ್ಯಗಳು ಇಲ್ಲ. ಅವನನ್ನು ಜನ ಮೆಚ್ತಾರೆ, ಅದೇನು ಮಾಡ್ಲಿಕ್ಕಿಲ್ಲ. ಇದು ಹೆಚ್ಚಿನ ಪ್ರೇಕ್ಷಕರು ಬಂದಿದ್ದಾರೆ,
ಅತ್ಯಂತ ಹೆಚ್ಚು ಈಗ ಪ್ರೇಕ್ಷಕರಿದ್ದಾರೆ. ಆಮೇಲೆ ಈ ಸಾಮಾಜಿಕ ಜಾಲತಾಣ, ಈ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದರಲ್ಲೆಲ್ಲ ಯಾವಾಗ ನೋಡಿದ್ರು ಯಕ್ಷಗಾನದ ಅಭಿಮಾನಿಗಳದ್ದು ಒಂದು ಬಳಗದವರು ಈಗ ನನ್ನನ್ನು ಸೇರಿಸಿ ಎಲ್ಲ ನಾವು ಹಾಕೋದು, ಇದು ಮಾಡೋದು, ಒಂದು ಪ್ರೋತ್ಸಾಹ ಕೊಡೋದು ಎಲ್ಲ ನಡೀತಾ ಉಂಟು. ಇದರಿಂದ ಯಕ್ಷಗಾನದ ಬೆಳವಣಿಗೆಗೆ, ಯಕ್ಷಗಾನದ ಅಭಿವೃದ್ಧಿಗೆ ಏನು ಕೊಡುಗೆ ಏನಿಲ್ಲ. ಅವನವನಿಗೆ ನಾನೊಂದು ಭಾಗವತ ಆದರೆ ನನ್ನದನ್ನು ನಾನು ಫೇಸ್ಬುಕ್ ವಾಟ್ಸಪ್ಗೆ ಹಾಕಿ ಬಿಡುದು. ಆಮೇಲೆ ನಂದು 4 ಜನ ಪ್ರಚಾರ ಆಗ್ತದೆ ಬಿಟ್ರೆ ಕೊಡುಗೆ ಏನು ಉಂಟು ಅದರಿಂದ? ಏನು ಕೊಡುಗೆ ಇಲ್ಲ. ನನ್ನ ಪ್ರಚಾರವನ್ನು ನಾನು ಮಾಡ್ಕೊಳ್ತೇನೆ ಅಷ್ಟೇ, ಮತ್ತೇನಿಲ್ಲ. ಇನ್ನೊಬ್ಬರಿಗೆ ಅದು ಕೊಡುಗೆ ಏನಿಲ್ಲ. ಅಂದ್ರೆ ನಿಮ್ಮ ಪ್ರಚಾರ ನೀವು ಮಾಡಿಕೊಂಡ ಹಾಗೆ ನಾನು ನಿಮ್ಮ ಅಭಿಮಾನಿಯಾಗಿದ್ರೆ ನಿಮ್ಮ ಪ್ರಚಾರ ನಾನು ಮಾಡ್ತೇನೆ ಅಷ್ಟೇ ಅಷ್ಟೇ. ಮತ್ತೇನು ಕಲಾವಿದರಿಗೆ ಪ್ರಚಾರ ಹೊರತು ಯಕ್ಷಗಾನಕ್ಕೆ ಯಾವುದು ಉಪಯೋಗ ಇಲ್ಲ. ಪ್ರದರ್ಶನಗಳಿಗೆ ಅದು ಯಕ್ಷಗಾನ ಬಯಲಾಟ ಆಗಿರ್ಬೋದು ಅಥವಾ ತಾಳಮದ್ಲೆ ಆಗಿರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆ ಬೇಕಾಗ್ತದೆ, ಈಗಿನ ವಾತಾವರಣಕ್ಕೆ ಬೇಕಾಗ್ತದೆ. ಅಲ್ದಿದ್ರೆ ಏನಾಗಿ ವಿಮರ್ಶೆ ಇಲ್ದಿದ್ರೆ ಯಕ್ಷಗಾನ ಎಂತೆಂಥದ್ದು ಮಾಡಿಬಿಡ್ತಾರೆ. ಆ ವಿಮರ್ಶೆ ಇವರೊಬ್ಬರು ವಿಮರ್ಶೆ ಬರೀತಾರೆ, ಅದನ್ನು ನಾವು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಮಾತಾಡಬೇಕಾಗ್ತದೆ. ಈ ಉಡುಪಿಯಲ್ಲೆಲ್ಲ ಆಟ ಆಗುವಾಗ ಸ್ವಲ್ಪ ಕಲಾವಿದರು ಜವಾಬ್ದಾರಿತನದಿಂದ ಮಾಡ್ತಾರೆ, ಒಟ್ರಾಶಿ ಮಾಡುವುದಿಲ್ಲ. ಬಯಲು ಮೇಳದಲ್ಲಿ ಬಿಡಿ, ಅದು ಹರಕೆ ಆಟ, ಅವರು ಬೆಳಗಾದ ಸಾಕು, ಹರಕೆ ಸಂದಾಯ ಆದ ಸಾಕು, ಅವರಿಗೆ ಇದಾಗ್ತದೆ. ಬೇರೆ ಕಡೆ ಮಾಡುವಾಗ ಸ್ವಲ್ಪ ಜವಾಬ್ದಾರಿ ಇರ್ತದೆ, ವಿಮರ್ಶೆ ಇದ್ದರೆ ಅದು ಸ್ವಲ್ಪ ಇದಾಗ್ತದೆ, ಭಯ ಬರ್ತದೆ. ವಿಮರ್ಶಕರಿದ್ದಾರೆ, ನಾವು ಸ್ವಲ್ಪ ಮಾಡುವಾಗ ಸ್ವಲ್ಪ ಶಿಸ್ತಿನ ಮಾಡಬೇಕು, ಅದು ಇರ್ತದೆ. ವಿಮರ್ಶಕರು ಬೇಕು. ಹೌದು, ಸರಿ. ಯಾರು ವಿಮರ್ಶೆ ಮಾಡಬೇಕು? ವಿಮರ್ಶೆ ಯಕ್ಷಗಾನ ಸಂಪೂರ್ಣ ತಿಳಿದಿದ್ದವ. ಈಗ ಯಾರ್ಯಾರು ಮಾಡಿದ್ರೆ ಆಗುದಿಲ್ಲ, ಅವನಿಗೆ ಯಕ್ಷಗಾನ ಬಗ್ಗೆ ಸ್ವಲ್ಪ ಅದು ಗೊತ್ತಿರಬೇಕಾಗ್ತದೆ. ಈಗ ಒಂದು ಪಾತ್ರವೋ ಅಥವಾ ಒಂದು ಹಿಮ್ಮೇಳದ ಬಗ್ಗೆ ಬರಬೇಕಿದ್ರೆ ಯಾವ ಪದ್ಯದಲ್ಲಿ ಸರಿ ಆಗಲಿಲ್ಲ, ನಾವು ಹಿಂದೆ ಕೇಳಿದ್ದು ಹೀಗೆ, ಆ ಪದ್ಯ ಹೀಗೆ ಬರಲಿಲ್ಲ ಅಂತ ವ್ಯಕ್ತಿ ಆಗಬೇಕು, ಗೊತ್ತಿರ್ಬೇಕು ಅವನಿಗೆ. ಈಗ ಸುಮ್ಮನೆ ಈಗ ಮೊನ್ನೆ ಹುಟ್ಟಿದವ ವಿಮರ್ಶೆ ಮಾಡಿದ ಪ್ರಯೋಜನ ಇಲ್ಲ. ಅವನಿಗೆ ಹಿಂದಿದೆ ಅಂತದ್ದು ಗೊತ್ತಿರೋದಿಲ್ಲ. ಇವನು ಅವನು ಒಳ್ಳೇದಾಗಿದೆ, ಚಂದ ಮಾಡಿ ಪದ್ಯ ಹೇಳಿದ್ದಾನೆ ಅಂತೆಲ್ಲ ಮಾಡ್ತಾನೆ, ಪ್ರಯೋಜನ ಇಲ್ಲ. ಅವನು ಸ್ವಲ್ಪ ಹಿಂದಿಂದ ಗೊತ್ತಿರ್ಬೇಕು. ಈಗ ಯಾವ ವೇಷವನ್ನು ಹೇಗೆ ಮಾಡ್ತಿದ್ದಾರೆ, ಯಾವ ವೇಷ ಪ್ರವೇಶ ಹೀಗೆ ಮಾಡ್ತಿದ್ದಾರೆ, ಅದೆಲ್ಲ ಗೊತ್ತಿರ್ಬೇಕಾಗ್ತದೆ ವಿಮರ್ಶೆ ಮಾಡುವವನಿಗೂ. ಈಗ ನೋಡಿ, ಬ್ಯಾಂಡ್ ಸೆಟ್ಟು, ಆಮೇಲೆ ಸಿಡಿಮದ್ದು, ರಂಗಸ್ಥಳದ ಅಲಂಕಾರ, ಇವೆಲ್ಲ ಈ ಬಯಲಾಟ ಮೇಳಗಳಲ್ಲೆಲ್ಲ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಈ ತೆಂಕುತಿಟ್ಟಿನಲ್ಲಿ ಅದರದ್ದು ಭಾರಿ ಹಾವಳಿಯೇ ಉಂಟು ಬಿಡಿ, ಬಡಗಿನಲ್ಲಿ ಅಷ್ಟೊಂದು ಹಾವಳಿ ಇರ್ಲಿಕ್ಕಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೆಲ್ಲ ಅನವಶ್ಯಕ. ಈಗ ದೇಹಮಾತ್ಮೆ ಮಾಡಿದರೆ ಅದಕ್ಕೆ ಸಿಡಿಮದ್ದು, ಆಮೇಲೆ ಬ್ಯಾಂಡ್. ಯಕ್ಷಗಾನಕ್ಕೆ ಬ್ಯಾಂಡ್ ಅವಶ್ಯಕತೆ ಇಲ್ಲ, ಅದು ಹೊಂದಾಣಿಕೆ ಆಗುದಿಲ್ಲ. ಹಬ್ಬದ ಗುಡ್ಡೆಯಲ್ಲಿ ಬಾರಿಸುವಂತ ವಾದ್ಯ ಅದು, ಅಥವಾ ಮದುವೆ ಮನೆ ಬಾರಿಸೋದು. ಯಕ್ಷಗಾನಕ್ಕೆ ಅಗತ್ಯ ಇಲ್ಲ. ಇವರು ಮಹಿಷಾಸುರನ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರೋದು ಎಂತ ಅದು ಸರಿಯಲ್ಲ. ಅದು ಯಾವುದು ಚಂದ ಮಾಡಿ ಬರಲಿ. ಉಂಟಲ್ಲ ಯಕ್ಷಗಾನದಲ್ಲೇ ಚಂಡೆ ಉಂಟು, ಮೊದಲೇ ಉಂಟು. ಈಗ 7 ಚಂಡೆ ಬಂದಿದೆ, ಅದನ್ನೇ ಬಾರಿಸಲಿ. ಬ್ಯಾಂಡ್ ಯಾಕೆ ಅವಶ್ಯಕತೆ ಇಲ್ಲ. ಹೂವಿನ ಅಲಂಕಾರ ಅವಶ್ಯಕತೆ ಇಲ್ಲ, ಯಾಕೆ ಮಾಡಬೇಕು? ಅದು ಈ ಮಾಡುವಂತ ವ್ಯಕ್ತಿ ಅದನ್ನ ಆಡಂಬರ ಮಾಡಿದ್ದು. ಕರೆಕ್ಟ್. ನಾವು ಧಾಮ್ ಧೂಮ್ ಆಗಿ ಒಂದು ಆಟ ಮಾಡಿದ್ದೇವೆ ಅಂತ ಅವ ಹೇಳ್ಕೊಳ್ಳಿಕ್ಕಾಗಿ ಇದೆಲ್ಲ ಬಂದದ್ದು ಬಿಟ್ರೆ ಮತ್ತೆ ಯಕ್ಷಗಾನಕ್ಕೆ ಅದು ಅಗತ್ಯವೇ ಇಲ್ಲ. ಸುಮ್ಮನೆ ಆ ಸಿಡಿ ಮದ್ದು ಬಡ 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 ಬಡಿಯುವುದು, ಅದನ್ನೇ ಆ ಖರ್ಚು ಮಾಡುವನ್ನು ಈ ಕಲಾವಿದನಿಗೆ ಕೊಟ್ರೆ ಕರೆಕ್ಟ್. ಅವ್ರ ಹೆಸರು ಹೇಳ್ಕೊಂಡು ಒಂದು ಊಟ ಮಾಡ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಅದು ಬಿಟ್ಟುಕೊಂಡು ಸುಮ್ಮನೆ ಅನವಶ್ಯಕ ದುಡ್ಡು ಸುಡ್ತಾರೆ, ಸಿಡಿ ಮದ್ದು ಸುಡ್ತಾರೆ. ಆ ಬ್ಯಾಂಡು, ಅದು ಆ ಬ್ಯಾಂಡು ಈ ಯಕ್ಷಗಾನ ವಾತಾವರಣಕ್ಕೆ ತಾಗುದೇ ಇಲ್ಲ. ಕರೆಕ್ಟ್. ಇವ ಪದ್ಯ ಹೇಳುವ ಪೆಪೆ ಬಾರಿಸ್ತಾ ಇರ್ತಾನೆ, ಅದು ಏನು ಎಂತ ಅಂತಿಲ್ಲ, ಬರೀ ಗಲೀಜು. ಮಾಡ್ಲೇಬಾರ್ದು. ಅದು ಯಾಕೆ ಬಂತು ಹೇಗೆ ಬಂತು ಗೊತ್ತಿಲ್ಲ. ಹೌದು. ಈಗ ನೋಡಿ, ಇತ್ತೀಚೆಗೆ ಯಕ್ಷಗಾನ ವೈಭವ ಅಂತ ಶುರುವಾಗಿದೆ. ಆಯ್ತಾ? ಅದು ಮಿತಿಮೀರಿ ತುಂಬಾ ಆಗಿದೆ. ಮೊದಲೆಲ್ಲ ಕಾಳಿಂಗನವರ ಸಮಯದಲ್ಲಿ ಬಹಳ ಅಪರೂಪಕ್ಕೆ ಒಂದಷ್ಟು ನಡೀತಾ ಇತ್ತು. ಇತ್ತೀಚೆಗೆ ಮಿತಿಮೀರಿ ಹೋಗಿದೆ. ಅಷ್ಟು ಮಾತ್ರ ಅಲ್ಲದೆ, ಈಗ ಉದಾಹರಣೆಗೆ ಯಾವುದೋ ಒಂದು ಪದ್ಯ ಯಕ್ಷಗಾನದ ನಡೆಯಲ್ಲಿ ಅದರ ಒಂದು ಕ್ರಮವೇ ಬೇರೆ. ಅದೇ ಈ ಗಾನ ವೈಭವದಲ್ಲಿ ಆಗುವಾಗ ಅದು ಅರ್ಧ ಮುಕ್ಕಾಲು ಗಂಟೆ ಅದನ್ನು ಉಪಯೋಗ ಮಾಡ್ತಾರೆ. ಇದರಿಂದ ಈ ಗಾನ ವೈಭವದಿಂದ ಯಕ್ಷಗಾನಕ್ಕೆ ಏನಾದರೂ ಉಪಯೋಗ ಉಂಟಾ? ಗಾನ ವೈಭವದಿಂದ ಯಕ್ಷಗಾನಕ್ಕೆ ಏನೂ ಉಪಯೋಗ ಇಲ್ಲ. ಅದು ಏನು, ಅವನಿಗೆ ಏನು ಹಾಡು ಬರ್ತದೆ, ಅದು ದುಃಖದೇ ಇರಲಿ, ಸಂತೋಷದೇ ಇರಲಿ, ಬೀಭತ್ಸದೇ ಇರಲಿ, ಯಾವುದೇ ಇರಲಿ, ಅದನ್ನು ಅವನಿಗೆ ಏನು ಗೊತ್ತುಂಟು ಅದನ್ನು ಬಡ್ದು ಇದು ಮೊದಲೆಗಾರ ಬಾರಿಸ್ತಾನೆ, ಪದ್ಯ ಹೇಳ್ತಾನೆ.
ಅದರಿಂದ ಯಾವ ಪ್ರೇಕ್ಷಕನಿಗೂ ಇಲ್ಲ, ಯಾವ ಕಲಾವಿದನಿಗೂ ಅದರಿಂದ ಲಾಭ ಇಲ್ಲ. ಒಟ್ಟು ನಮ್ಮ ಸ್ವರದಂಧೆ ಆಗ್ತಾ ಬಿಟ್ರೆ ಅದು ಮತ್ತು ಆ ಕೆಲವು ಪದ್ಯವನ್ನು ಆಡಿಸ್ಕೊಂಡು ಚಂದ ಮಾಡಿ ಒಂದು 2 ಸಲವೋ 3 ಸಲವೋ ಹೇಳಿ ಅದನ್ನು ಚಂದ ಮಾಡಿದರೆ ಅದು ಆಗ್ತದೆ. ಅದನ್ನು ಕೇಳುವವರಿಗೆ ಅದು ಎಷ್ಟೊತ್ತು ಮಾಡಬೇಕು? 1 ಗಂಟೆ. ಅದು ಎಷ್ಟು ಜನ ಭಾಗವತ ತಪ್ಪಿದೆ 2 ಗಂಟೆ. ಅದಕ್ಕಿಂತ ನಾವು ಪದ್ಯ ಕೂತಿತ್ತು ಅಂತ ಹೇಳಿ ಹೇಳ್ತಾ ಕೊಂಡ್ರೆ ಅದು ಮಿತಿ ಮೀರಿರ್ತದೆ, ಏನು ಪ್ರಯೋಜನ ಇಲ್ಲ. ಅದು ಯಕ್ಷಗಾನದ ಒಂದು ಅಂಗವೇ ಅಲ್ಲ ಅದು. ಕರೆಕ್ಟ್. ಯಕ್ಷಗಾನದ ಅಂಗವೇ ಅಲ್ಲ ಅದು. ಗಾನ ಇತ್ಲೆಗೆಲ್ಲ ಅದು ಶುರುವಾಗಿದೆ. ಅವ್ರನ್ನ ಕಾಡ್ಸೋದು ಇವ್ರನ್ನ ಕಾಡ್ಸೋದು, ಅದಕ್ಕೆ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ ಅದು. ಅದರಿಂದ ತಿಳ್ಕೊಳ್ಳಿಕ್ಕೆ ಏನಿಲ್ಲ, ಏನು ಉಂಟು? ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ತಿಳ್ಕೊಳ್ಳಿಕ್ಕೆ ಏನಿಲ್ಲ. ಈಗ ಅವನಿಗೆ ಪದ್ಯ ಗೊತ್ತುಂಟಂತ ಬಾರಿಸೋದು ಇದು ಮಾಡೋದು ಬಿಟ್ರೆ ತಿಳ್ಕೊಳ್ಳಿಕ್ಕೆ ಏನಿಲ್ಲ. ಅದು ಪ್ರೇಕ್ಷಕರಿಗೂ ಅಥವಾ ಬೇರೆ ಯಾರಿಗೆ ತಿಳ್ಕೊಳ್ಳಿಕ್ಕಿಲ್ಲ, ಅದು ಎಂಥದ್ದು ಇಲ್ಲ ಅದು. ಇದರ ಜೊತೆಗೆ ಯಕ್ಷಗಾನ ನಾಟ್ಯ ವೈಭವ ಅಂತ ಶುರುವಾಗಿದೆ. ಈಗ ಏನು 2 ವೇಷಗಳು ಅಥವಾ 1 ವೇಷ ಅಥವಾ 3 ವೇಷ ಅಥವಾ 4 ವೇಷ, ಒಂದು ಸಂದರ್ಭವನ್ನು ಒಂದು ರೂಪಕದ ಹಾಗೆ ಯಕ್ಷಗಾನದ ಹಿಮ್ಮೇಳವನ್ನು ಉಪಯೋಗ ಮಾಡಿಕೊಂಡು ಮಾತುಗಾರಿಕೆ ಇಲ್ಲದೆ ಮಾಡುವಂಥದ್ದು, ಇಂಥದ್ದೆಲ್ಲ ಹೊಸ ಆವಿಷ್ಕಾರಗಳೆಲ್ಲ ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಅದೆಲ್ಲ ಈಗ ಏನಾಗಿದೆ ಅಂದ್ರೆ ಒಂದು ಹೊಟ್ಟೆಪಾಡಾಗಿದೆ ಯಕ್ಷಗಾನದಲ್ಲಿ. ಮೇಳ ಬಿಟ್ಟಿರೋ ಗತಿಗೆ ಇದು ಶುರುವಾಗ್ತದೆ. 2 ವೇಷ ತಗೊಳ್ಳೋದು ಅಥವಾ 4 ವೇಷ ತಗೊಳ್ಳೋದು, ಮನೆಗೆ ಹೋಗೋದು, ಅಲ್ಲಿ ಅವರು ಕೊಟ್ಟ ಸಂಭಾವನೆ ತಗೊಳ್ಳೋದು, ಅದೊಂದು ವೃತ್ತಿಯಾಗಿದೆ ಈಗ. ಅದು ಯಕ್ಷಗಾನಕ್ಕೆ ಏನೂ ಪ್ರಯೋಜನ ಇಲ್ಲ. ಕರೆಕ್ಟ್. ಅದು ಅವರಿಗೊಂದು ಏನಾದ್ರು ಬೇಕಲ್ಲ, ಅದಕ್ಕಾಗಿ ಇದು ಮಾಡೋದು. ಅದೇನು ಮಾತಿಲ್ಲದೆ ಎಂತೆಲ್ಲ ಬರೀ ನಾಟ್ಯ ಮಾಡೋದು, ನೀವು ಪದ್ಯ ಹೇಳುದು, ಅದು ಏನು ಪ್ರಯೋಜನ ಇಲ್ಲ. ಹೌದು, ಇದು ಚಿಕ್ಕ ಮೇಳದ ವಿಚಾರ ಆಯ್ತು. ಅದಲ್ಲದೆ ನಾನು ಹೇಳುದು ಅದು ಇದು ಹೇಗೂ ಹೌದಲ್ಲ, ಇದು ಕಲಾವಿದರೇ ಮಾಡ್ತಾರೆ, ಅವರ ಜೀವನೋಪಾಯಕ್ಕೆ ಅಂತ ನಾವು ಬೇಕಿದ್ರೆ ಬಿಡುವ. ನೀವು ಅರ್ಥ ಆಯ್ತು ನನಗೆ. ಈಗ 2-4 ವೇಷ ತಕೊಂಡು ಅದನ್ನು ಸಂಭಾಷಣೆ ಇಲ್ಲದೆ ಮಾಡ್ತಾರೆ, ಕೆಲವೊಂದು ಇದು ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಹೌದು. ಅದು ಈ ಕಾರ್ಯಕರ್ತರೇ ಮಾಡೋದು ಬಿಟ್ರೆ ಬೇರೆ ಯಾರು ಕಲಾವಿದವಾಗಿ ಮಾಡೋದಿಲ್ಲ. ಅದು ಯಾವ ಒಂದು ಹುಚ್ಚುತನದಿಂದ ಮಾಡ್ತಾರೋ ಗೊತ್ತಿಲ್ಲ. ಅದು 4 ವೇಷ ಕುಣಿಯೋದು, ಪದ್ಯ ಹೇಳುದು ಅಷ್ಟೇ, ಮತ್ತೆ ಅಲ್ಲಿ ಮುಗೀತು. ಅದು ಯಾವ ಸಂತೋಷಕ್ಕಂತ ಗೊತ್ತಿಲ್ಲ. ಅದು ಯಾಕೆ ಮಾಡ್ತಾರೆ ಅಂತ ಅವರಿಗೂ ಗೊತ್ತಿಲ್ವೋ ಅಥವಾ ಮಾಡೋನಿಗೂ ಗೊತ್ತಿಲ್ವೋ. ಅಂದ್ರೆ 2 ವೇಷ ಅಂದ್ರೆ ಅದು ಗಂಡು ಹೆಣ್ಣು ವೇಷ ಯಾವುದೇ ಇಲ್ಲ. ಈಗ ಪರಶುರಾಮ ಭೀಷ್ಮ 2 ಮಾಡ್ತಾರೆ, ಅದು ಎಂತಂತ ಗೊತ್ತಾಗುದಿಲ್ಲ. ಅಥವಾ ಅಂಬೆಯು ಸಾಲುವನು ಹೀಗೆ ಮಾಡ್ತಾರೆ, ಅಥವಾ ಕೃಷ್ಣ ಕೌರವ ಹೀಗೆ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಹೊಸ ಆವಿಷ್ಕಾರ ಅಂತ ಮಾಡೋದು ಎಂತಂತ ಅಲ್ಲ, ಎಂತದಾದ್ರೂ ಅದು ಯಕ್ಷಗಾನ ಆಗುದಿಲ್ಲ. ಯಕ್ಷಗಾನಕ್ಕೆ ಪರಿಪೂರ್ಣ ಬೇಕು, ಮಾತು ಬೇಕು, ನಾಟ್ಯ ಬೇಕು, ವೇಷಭೂಷಣ ಬೇಕು, ಎಲ್ಲ ಬೇಕು. ಇದು ಈಗ ನಾವೆಲ್ಲ ಹೇಳುದೇನು, ಯಕ್ಷಗಾನ ಪರಿಪೂರ್ಣ ಕಲೆ, ಅದೊಂದು ಅತ್ಯದ್ಭುತ ಕಲೆ ಅಂತ ಹೇಳುದು ಯಾಕೆ? ಮಾತುಗಾರಿಕೆ ಇರುವುದರಿಂದ. ಬೇರೆ ಯಾವ್ದ್ರಲ್ಲೂ ಇಲ್ಲ. ಕಥಕಳಿಯಲ್ಲಿ ಉಂಟಾ, ಭರತನಾಟ್ಯದಲ್ಲಿ ಉಂಟಾ, ಯಾವ್ದ್ರಲ್ಲೂ ಇಲ್ಲ. ನಮ್ಮಲ್ಲಿ ಅದು ಇದ್ದದ್ದನ್ನು ನಾವು ಇಲ್ಲವಾಗಿಸಿ ನಾವು ಏನೋ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಎಂತ ಹೇಳುದು? ಅದೇನು ಪ್ರಯೋಜನ ಇಲ್ಲ. ಅದು ಒಟ್ಟು ಈ ಅಂದ್ರೆ ಈ ಜನರಿಗೆ ಹೊಸ್ತು ಕೊಡ್ಬೇಕಂತ ಒಂದೇ ತುಮಲ ಬಿಟ್ರೆ ಹೊಸ್ತನ್ನು ಕೊಡ್ಬೇಕು, ಹೊಸ್ತು ಕೊಡ್ಬೇಕು, ಏನು ಮಾಡುದು ಹೀಗಿದ್ದೆಲ್ಲ ಮಾಡುದು. ಅದು ಎಂತಂತ ಅವರಿಗೂ ಗೊತ್ತಿರೋದಿಲ್ಲ, ಎಲ್ಲ ಆಗ್ತದೆ. ಈ ಹೆಣ್ಣು ಮಕ್ಕಳ ಯಕ್ಷಗಾನ, ಆಮೇಲೆ ಮಕ್ಕಳ ಯಕ್ಷಗಾನ, ಆಮೇಲೆ ಕೆಲವರು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗಿಕೊಂಡು ರಾತ್ರಿ ಮೇಳದಲ್ಲಿ ಕೆಲಸ ಮಾಡುವಂಥದ್ದು, ಇವುಗಳ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಅಂದ್ರೆ ಈಗ ಹೆಣ್ಣು ಮಕ್ಕಳ ಯಕ್ಷಗಾನ, ಮಕ್ಕಳ ಯಕ್ಷಗಾನ ಹೌದು, ನೋಡ್ಲಿಕ್ಕೆ ಚಂದ ಆಗ್ತದೆ. ಹೆಣ್ಣು ಮಕ್ಕಳು ವೇಷ ಮಾಡಿ ರಂಗಸ್ಥಳಕ್ಕೆ ಬರ್ತದೆ. ಆದ್ರೆ ಏನಾಗ್ತದೆ ಅಂದ್ರೆ ಹೆಣ್ಣು ಮಕ್ಕಳ ಬಾಯಿ ತೆರೆದ ಗತಿಗೆ ಹೋಯ್ತು. ಕರೆಕ್ಟ್. ಅವ್ರು ನಾಟ್ಯ ಚಂದ ಮಾಡ್ತಾರೆ, ಅಭಿನಯ ಚಂದ ಮಾಡ್ತಾರೆ, ಎಲ್ಲ ಮಾಡಿ ಈ ಸ್ವರಭಾರ ಉಂಟಲ್ಲ ಅದು ಯಕ್ಷಗಾನಕ್ಕೆ ಹೋಗುದಿಲ್ಲ. ಕರೆಕ್ಟ್. ಅದಾಗುದಿಲ್ಲ. ಮಕ್ಕಳದ್ದು ಹಾಗೆ, ಮಕ್ಕಳು ನಾಟ್ಯ ಮಾಡ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾರೆ, ವೇಷಭೂಷಣ ಚಂದ ಆಗ್ತದೆ, ಮಕ್ಕಳು ಮಾತು ಹಾಗೆ ಆಗ್ತದೆ. ಅದು ಯಕ್ಷಗಾನಕ್ಕೆ ತಾಗುದಿಲ್ಲ ಅಷ್ಟೇ. ಮತ್ತೆಲ್ಲ ಕ್ರಮ ಪ್ರಕಾರ ಉಂಟು. ಅದಕ್ಕೆ ನಿರ್ದೇಶಕರು ಮಾಡ್ತಾರೆ, ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ, ಚಂದ ಮಾಡ್ಬೇಕಂತ ಅವರಿಗೊಂದು ತುಮಲ ಉಂಟು. ಮಾತಾಡುವಾಗ ಅದು ಹೋಗ್ತದೆ, ಆ ಯಕ್ಷಗಾನ ವಾತಾವರಣ ಬಿಟ್ಬಿಟ್ಟು. ಕರೆಕ್ಟ್. ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳು ಯಕ್ಷಗಾನ ಮಾಡಬಾರ್ದು ಅಂತ ಏನಿಲ್ಲ, ಅವ್ರು ಮಾಡ್ಬೋದು, ಯಾರು ಮಾಡ್ಬೋದು. ಯಕ್ಷಗಾನ ಈಗ ಒಬ್ಬಂದೇ ಕಲೆ ಅಲ್ಲ, ಅದು ಯಾರು ಮಾಡ್ಬೋದು. ಮಹಿಳಾ ತಂಡ ತುಂಬಾ ಉಂಟು. ಕರೆಕ್ಟ್. ಹೌದು, ಯಾರು ಮಾಡ್ಬೋದು. ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಕಾಣಿಸ್ತದ ಅಥವಾ ಏನು ನಿಮ್ಮ ಅಭಿಪ್ರಾಯ? ಹರಕೆ ಬಯಲಾಟ ಅಂದ್ರೆ ಅದು ಪೂರಕ ಅಂತಿಲ್ಲ. ಒಂದು ಹರಕೆ ಹೇಳ್ಕೊಳ್ತಾನೆ, ನಾನೊಂದು ಬೆಳಕಿನ ಸೇವೆ ಕೊಡ್ತೇನೆ, ಕರೆಕ್ಟ್ ಅಂತ ಹೇಳ್ಕೊಳ್ತಾನೆ. ಅದನ್ನು ಬೆಳಕಿನ ಸೇವೆ ಅಂತ ಇವರು ಅದನ್ನು ಪರಿಗಣಿಸಿ ಅದನ್ನು ಆಟ ಮಾಡ್ತಾರೆ, ಅಷ್ಟೇ ಬಿಟ್ರೆ ಮತ್ತೆಂತದ್ರಿಂದ ಪೂರಕ. ಹೌದು, ಅಂದ್ರೆ ಯಕ್ಷಗಾನದ ಅಭಿವೃದ್ಧಿಗೆ ಏನಿಲ್ಲ.
ಆಟಗಳಾಗ್ತದೆ ಅಂತ ಅಷ್ಟೇ. ಅಷ್ಟೇ ಅಷ್ಟೇ. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರಾ ಅಥವಾ ರೂಪುಗೊಳ್ತಾ ಇಲ್ವಾ? ಇದ್ದಾರೆ. ಹಾ. ಭರವಸೆ ಕಲಾವಿದರೆಲ್ಲ ರೂಪುಗೊಳ್ತಾ ಇದ್ದಾರೆ. ಎಲ್ಲ ಅದು ಅತಿ ಇದು ಮಾಡುವುದಿಲ್ಲ, ಹ್ಮ್. ಚಂದ ಮಾಡಿ ಮಾಡ್ತಾರೆ ಎಲ್ಲ ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತವಾದಂತಹ ಒಂದು ನಿಲುವು ಏನು ಸರ್? ಕಾಲಮಿತಿ ಯಕ್ಷಗಾನ ಈಗ ಪ್ರೇಕ್ಷಕರು ಬರುವುದಿಲ್ಲ. ಹಾ. ಈಗ ನೀವು ಇಡೀ ರಾತ್ರಿ ಆಟ ಮಾಡಿದೆ. ಯಾಕಂದ್ರೆ ನಾನು ಮಂದತ್ತಿ ಮೇಳದ ಆಟಕ್ಕೆ ಹೋಗಿದ್ದೇನೆ ಭಾಗವತಿಗೆ ಮಾಡಲಿಕ್ಕೆ. ಅಲ್ಲಿ ಹರಕೆ ಮಾಡಿ ಆಟ ಮಾಡೋದು. ಕರೆಕ್ಟ್. ಬೆಳಿಗ್ಗೆ 2 ಗಂಟೆ ಆದ ಮೇಲೆ ಚಹಾ ತಿಂಡಿ ಬರ್ತದೆ. 1 ಗಂಟೆ 12 ಗಂಟೆವರೆಗೆ ಆಟ ಕಂಡು ಆ ಚಹಾ ಮತ್ತೆ ತಿಂಡಿ ತಿಂದ್ಕೊಂಡು ಅವ್ನು ಮನೆಗೆ ಹೋಗ್ತಾನೆ. ಮನೆಯವರು ಅವ್ರಿಗೆ ಮುಂಚಿನ ದಿವಸ ಎಲ್ಲ ನಿದ್ದೆ ಬಿಟ್ಟು ಆಡಂಬರ ಮಾಡಿ ಮಾರನೇ ದಿವಸ ಸತ್ಯನಾರಾಯಣ ವ್ರತ ಅದೆಲ್ಲ ಮಾಡಿ ಅವರು ಮಲ್ಕೊಳ್ತಾರೆ. ಆಟ ನೋಡ್ಲಿಕ್ಕೆ 3 ಅಥವಾ 4 ಜನ ಇರ್ತಾರೆ. ಆದ್ರಿಂದ ಅದೆಲ್ಲ ಪರಿಗಣಿಸಿ ಈಗ ಕಾಲಮಿತಿ ಮಾಡಿದ್ದಾರೆ. ಕಾಲಮಿತಿ 3 ಗಂಟೆ ಮಾಡಿ, ಅದಕ್ಕೂ ಪ್ರೇಕ್ಷಕರು ಬರುವುದಿಲ್ಲ. ಕರೆಕ್ಟ್. ಅದು ಈಗ ಕಾಲಮಿತಿ ಮಾಡಿದ್ದಾರೆ, 30 ತಾಸು 4 ತಾಸು ಮಾಡಿದ್ದಾರೆ. ಅದು ಮಾಡಿ ಸಾಧಾರಣ ಮಟ್ಟಿಗೆ ಅದು ಒಡ್ಡಿಲ್ಲ, ಸ್ವಲ್ಪ ಒಳ್ಳೆ ರೀತಿ ಕಾಲಮಿತಿ ಮಾಡಿದಾಗ ಆಟವು ಚಂದ ಆಗ್ತದೆ, ಯಕ್ಷಗಾನವು ಚಂದ ಆಗ್ತದೆ. ಅದಕ್ಕೊಂದು ನಿರ್ದೇಶನ ಮಾಡಿಕೊಂಡು ಮಾಡ್ತಾರೆ, ಚಂದ ಆಗ್ತದೆ. ಅಂದ್ರೆ ಹೆಚ್ಚು ಬಳಸುವುದಿಲ್ಲ, ಹೆಚ್ಚು ಕುಣಿಲಿಕ್ಕೆ ಅವಕಾಶ ಇಲ್ಲ, ಹೆಚ್ಚು ಮಾತುಗಾರಿಕೆ ಆಗುದಿಲ್ಲ. ಈ ಬೆಳಗಿನವರೆ ಮಾಡುವಾಗ ಒಟ್ಟು ಖುಷಿ ಬಂದ ಕುಣಿತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ಅದಕ್ಕೆ ಹೇಳುವುದಿಲ್ಲ ಕೇಳುವುದಿಲ್ಲ. ಈ ಕಾಲಮಿತಿ ಮಾಡಿದಾಗ ನೋಡ್ಲಿಕ್ಕೆ ಒಂದು ಚಂದ ಆಗ್ತದೆ. ಈಗ ನೀವು ಆಗ ಹೇಳಿದ್ದನ್ನೇ ನಾನು ಕೇಳುದು, ಕಾಲಮಿತಿಗೂ ಜನ ಬರುದು ಅಷ್ಟೇ, 3-4 ಜನ ಮತ್ತೆ ಕೊನೆಗೆ ಅಷ್ಟೇ. ಹಾಗಿದ್ರೆ ಕಾಲಮಿತಿ ಮಾಡಿ ಪ್ರಯೋಜನ ಏನು? ಪ್ರಯೋಜನ ಇಲ್ಲ. ಈಗ ಅದೇನಂದ್ರೆ ಶೋ ಆಗಿದೆ ಈಗ. ಅಂದ್ರೆ ಯಕ್ಷಗಾನ 3 ತಾಸು ನಮ್ಗೆ ಸಾಕು. 7 ಗಂಟೆ ಶುರು ಮಾಡಿ 10 ಗಂಟೆಗೆ ಇದು ಮಾಡಿ ಅಷ್ಟೇ. ನೀವು ಮತ್ತೆ 10 ಗಂಟೆಗಿಂತ ಜಾಸ್ತಿ ಮಾಡಿದ್ರೆ 1 ಜನ ಇರೋದಿಲ್ಲ. ಹಾಗೆಲ್ಲ ಆಗಿದೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಇವತ್ತಿನಿಂದ ಒಂದು 20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಏನೆಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ಅಂದರೆ ನಾಟ್ಯದಲ್ಲಿ ಆಗಿರ್ಬೋದು, ಅಥವಾ ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು, ಅಥವಾ ವೇಷಭೂಷಣಗಳಲ್ಲಿ ಆಗಿರ್ಬೋದು, ಏನೆಲ್ಲ ಮಾರ್ಪಾಟುಗಳನ್ನು ನೀವು ಗಮನಿಸಿರುವಂಥದ್ದು? ಅಂದ್ರೆ ಈಗ ಮಾರ್ಪಾಡು ಅಂದ್ರೆ ಯಕ್ಷಗಾನದಲ್ಲಿ ಬಣ್ಣದ ವೇಷ ಅಂದ್ರೆ ಹೀಗೆ ಇರಬೇಕು. ಕರೆಕ್ಟ್. ಪುಂಡಿ ವೇಷ ಅಂದ್ರೆ ಹೀಗೆ ಇರಬೇಕು. ಕರೆಕ್ಟ್. ಕಿರೀಟ ವೇಷ ಅಂದ್ರೆ ಹೀಗಿರ್ಬೇಕು. ಈಗ ಬಣ್ಣದ ವೇಷ ಏನಾಗಿದೆ, ಒಂದು ಬಿಚ್ಚು ಮಂಡ ಮಾಡ್ಕೊಳ್ತಾರೆ, ಕಣ್ಣಿಗೆಲ್ಲ ಚಿತ್ರ ಬಿಡಿಸ್ಕೊಂಡು ಬರ್ತಾರೆ. ಹೌದು. ಅದು ಅಲ್ಲ. ಸಾಂಪ್ರದಾಯಿಕವಾಗಿ ಏನುಂಟು, ಅವನು ಬೇಕಾದ್ರೆ ಒಂದು ಪದ್ಯಕ್ಕೆ ರಂಗಸ್ಥಳದಲ್ಲಿ ಕೆಲಸ ಮಾಡಲಿ. ಕರೆಕ್ಟ್. ಅದು ನಾವು ಸಂಪೂರ್ಣ ಬಣ್ಣದ ವೇಷಧಾರಿಯಾಗಿ ನಿಮಗೆ ತೋರಿಸ್ಬೇಕು. ಬಿಟ್ರೆ ಇವ ರಕ್ಕಸ ಅಂತ ಹೇಳಿ ನಿಮ್ಗೆ ಬಿಚ್ಚು ಮಂಡೆ ಮಾಡ್ಕೊಂಡು ಬಂದು ನೀವು ಹೇಗೆ ನಂಬ್ತೀರಿ? ಅದು ಅವ ರಕ್ಕಸ ಆಗ್ತಾನ. ಈ ಕ್ಯಾಗಿ ಮುಂದೆ ವೇಷವನ್ನು ಸುತನ್ನು ಹೀಗೆ ಮಾಡಬೇಕು, ಬಬ್ರುವನ್ನ ಹೀಗೆ ಮಾಡಬೇಕು, ರಶಸ್ಯನ ಹೀಗೆ ಮಾಡಬೇಕು ಅಂತ ಕ್ರಮ ಉಂಟು. ಅದನ್ನ ಬಿಟ್ಕೊಂಡು ನಾವು ಏನೆಲ್ಲ ಮಾಡ್ಕೊಂಡು ಬಂದ್ರೆ, ಮತ್ತೆ ಮುದ್ರೆಗಳು ಹಾಗೆ ಉಂಟು. ವೈಷ್ಣವ ಮುದ್ರೆಗಳನ್ನೇ ಬಳಸ್ತಾರೆ. ಆಮೇಲೆ ಶೈವ ಮುದ್ರೆ, ಈಶ್ವರನ ಮುದ್ರೆ, ಅದನ್ನೇ ಬಳಸ್ಬೇಕು. ಬಿಟ್ರೆ ನಾವು ಡೈಮಂಡು ಆರ್ಟಿನೆಲ್ಲ ಬಿಡಿಸ್ಕೊಂಡು ರಂಗಸ್ಥಳಕ್ಕೆ ಬರಬಾರ್ದು. ಅದು ಕ್ರಮ ಉಂಟು. ಆ ಕ್ರಮದಲ್ಲೇ ಬರಬೇಕು. ಬಿಟ್ರೆ ಒಟ್ಟು ರಾಮ ಕಾಡಿಗೆ ಹೋಗಿದ್ದಾನೆ, ಅವನು ಮೈ ಪುತ್ತಿ ಬಿಟ್ಟು ಯಕ್ಷಗಾನಕ್ಕೆ ಏನಾಗಿದೆ, ವೇಷಭೂಷಣ ಹಾಗೆ ಆಗ್ಬೇಕು. ರಾಮನ ಕಾಡಿಗೆ ಕಳಿಸಿದ್ದಾನೆ, ಹೌದು. ಅವ ನಾರುಮಡಿ ಒಟ್ಟು ಹೋಗಿದ್ದಾನೆ, ಕಥೆಯಲ್ಲಿ ಉಂಟು ನಾರುಮಡಿ ಉಂಟು. ಯಕ್ಷಗಾನ ವೇಷಕ್ಕೆ ಅದು ಆಗುದಿಲ್ಲ. ಕರೆಕ್ಟ್. ನಾರುಮಡಿ ಆಗುದಿಲ್ಲ. ಹೌದು, ನಾರುಮಡಿ ಅಲ್ಲ. ಅವ ಏನು, ನಾವು ಯಕ್ಷಗಾನದಲ್ಲಿ ಕೇದಿಗೆ ಮುಂದೆ ಉಂಟು ಸಂಪೂರ್ಣ ಯಕ್ಷಗಾನೀಯವಾದಂತಹ ಹೋಗ್ಬೇಕು. ಬಿಟ್ರೆ ಅದು ಕೆಲವು ತಪ್ಪು ಅಭಿಪ್ರಾಯ ಬಿಟ್ಟು ಅವನು ನಾರುಮಡಿ ಉಟ್ಟು ಹೋಗಿದ್ದಾನೆ. ಕಥೆಯಲ್ಲಿ ಹೇಳಿದ್ದಾನೆ ಕವಿ, ಜಲಕ್ರೀಡೆ ಆಡುವಾಗ ಸೀರೆ ಬಿಚ್ಚಿಕೊಂಡು ಜಲಕ್ರೀಡೆ ಆಗ್ಲಿಕ್ಕೆ ಆಗ್ತದಾ? ಕರೆಕ್ಟ್. ಅಂದ್ರೆ ಯಕ್ಷಗಾನ ಎನ್ನುವಂಥದ್ದು ಅಮೂರ್ತ ಕಲೆ. ಅಮೂರ್ತವಾದಂತಹ ಕಲೆಯಲ್ಲಿ ನಾವು ಮೂರ್ತತೆಯನ್ನು ಹುಡುಕುವ ಪ್ರಯತ್ನ ಮಾಡಬಾರ್ದು. ನಾವು ಜಲಕ್ರೀಡೆ ಉಂಟು. ಈಗ ಸ್ತ್ರೀವೇಷ ಮಾಡೋದು ಸೀರೆ ಬಿಚ್ಚಿಕೊಂಡು ಜಲಕ್ರೀಡೆ ಮಾಡ್ಬೇಕಾ? ಕರೆಕ್ಟ್. ಅದೇನ್ ಮಾಡ್ಬೇಕು? ಈಗ ನಮ್ಮ ಬ್ರಹ್ಮ ಕಪಾಲದಲ್ಲಿ ಅವನ ನಿರ್ಮಾಣವಾಗಿ ಹೋಗ್ತಾನೆ, ಅದನ್ನ ತೋರ್ಸ್ಲಿಕ್ಕೆ ಆಗ್ತದಾ? ಅದು ಯಕ್ಷಗಾನವಾಗಿಯೇ ಇರ್ಬೇಕು. ಬಿಟ್ರೆ ನಾಟಕ ಡ್ರೆಸ್ಸು ಅದೆಲ್ಲ ಮಾಡ್ಕೊಂಡು ಅದು ಮಾಡಿದ್ದು ಅದು ಇದಕ್ಕೆ ಹೊಂದು. ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ನೀವು ಹೇಳಿದ್ದು ಬಹಳ ಒಂದು ಔಚಿತ್ಯಪೂರ್ಣವಾದಂತಹ ವಿಚಾರ. ಏನು ಅಂತಂದ್ರೆ, ಇಲ್ಲಿ ಯಕ್ಷಗಾನದಲ್ಲಿ ಪ್ರೇಕ್ಷಕನಿಗೂ ಕಲಾವಿದರಿಗೂ ಒಂದು ರೀತಿಯ ಏನು ಇದುಂಟು, ಒಂದು ರೀತಿಯ ಕರಾರು ಉಂಟು. ಕರಾರು ಏನು ಅಂತಂದ್ರೆ, ನಾವು ಒಪ್ಪಿಕೊಳ್ತೇವೆ ನೀವು ಏನು ಮಾಡಿದ್ರು, ನೀವು ನಿಮ್ಮ ಸಿಂಹಾಸನವೇ ಸ್ವರ್ಗ, ನಿಮ್ಮ ಸಿಂಹಾಸನವೇ ನರಕ, ನಿಮ್ಮ ಸಿಂಹಾಸನವೇ ಎಲ್ಲವೂ, ನಾವು ಅದನ್ನು ಒಪ್ಪಿಕೊಳ್ತೇವೆ. ನಾವು ಆ ಒಂದು ಕರಾರಿಗೆ ಒಳಪಟ್ಟು ಯಕ್ಷಗಾನವನ್ನು ನೋಡುವಂತ. ಅಲ್ಲಿ ನೀವು ಪುನಃ ನೀವು ಏನು ಅದೇ ನೀವು ಹೇಳಿದಾಗೆ ಜಲಕ್ರೀಡೆಗೆ ಇಳಿಯುವುದು ಅಂತ ಹೇಳುವಾಗ ನೀರಿಗೆ ಇಳಿದ್ರೆ ಅಲ್ಲಿ ಆ ಒಂದು ಕರಾರೇ ನಮ್ದು ಮುರಿದೋಯ್ತಲ್ಲ. ಆಮೇಲೆ ನಾವು ಎಲ್ಲವನ್ನು ನಾವು ಹಾಗೆ ಮಾಡ್ಬೇಕಾಗ್ತದೆ. ಆಗ ಯಕ್ಷಗಾನದ ವೇಷಗಳಿಗೆ ಬೆಲೆ ಇಲ್ಲ ಅಂತ ಆಯ್ತಲ್ಲ. ಈ ಚೌಕಿಯಲ್ಲಿನ ವಾತಾವರಣದಲ್ಲಿ ಇಂದಿಗೆ ಮತ್ತೆ ನಿನ್ನೆಗೆ ಅಂದ್ರೆ ಒಂದು 10-20 ವರ್ಷಗಳಲ್ಲಿ ಇರುವ ಗಮನೀಯವಾದಂತಹ ವ್ಯತ್ಯಾಸಗಳು ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು?
ಗಮನಕ್ಕೆ ಅಂತದೇನು ಬರಲಿಲ್ಲ. ಹಾ ಚೌಕಿಯಲ್ಲಿ ಏನು ಮಾಡ್ಬೇಕಂದ್ರೆ ಒಬ್ಬ ಕಲಾವಿದ ವೇಷ ಮಾಡುವಾಗ ಅವ ಆ ಪಾತ್ರದ ಬಗ್ಗೆ ಚಿಂತನೆ ಮಾಡಬೇಕು. ಕರೆಕ್ಟ್. ಒಟ್ಟು ನಾನು ಕೋಳಿಪಡೆ ಹೋಗಿದ್ದೇನೆ, ನಾನು ಅಲ್ಲಿ ಹೋಗಿದ್ದೇನೆ, ನಾನು ಇಲ್ಲಿ ಹೋಗಿದ್ದೇನೆ, ಅವ ಬೇರೆ ವಿಚಾರ ಅವ ಬಣ್ಣ ಮಾಡ್ತಿರುವಾಗ ನಾನು ಏನು ಹೇಳ್ಬೋದು, ಯಾವ ಪದ್ಯಕ್ಕೆ ಎಷ್ಟು ಕುಣಿಬೋದು, ಏನು ಮಾತಾಡಬೇಕು ಅದನ್ನು ಅವ ಚಿಂತನೆ ಮಾಡ್ತಾ ಇರ್ತಾನೆ ಬಣ್ಣ ಮಾಡುವಾಗ. ಬೇರೆ ವಿಚಾರದ ಬಗ್ಗೆ ಅವ ಇದು ಸಂಸಾರವೋ ಅದೇನು ಮಾತಾಡೋದಿಲ್ಲ. ಅದನ್ನು ಮಾಡಿದರೆ ಭಾರಿ ಒಳ್ಳೇದು. ಕರೆಕ್ಟ್. ಅದು ಬಿಟ್ಟುಕೊಂಡು ಎಂತೆಂಥದ್ದೋ ಮಾತಾಡೋದು, ಅಶ್ಲೀಲಗಳ ಮಾತಾಡೋದು, ಗಮ್ಮತ್ತು ಮಾಡೋದು ಅದು ಮಾಡಬಾರ್ದು. ಯಾಕಂದರೆ ಚೌಕಿ ಅಂದ್ರೆ ಒಂದು ದೇವಸ್ಥಾನ ಇದ್ದ ಹಾಗೆ ಇರಬೇಕು. ಅದು ನಾವು ದೇವಸ್ಥಾನಕ್ಕೆ ಹೋಗೋದು ದೇವರಿಗೆ ಕೈ ಮುಗಿದು ಹೇಗಿರ್ತೇವೆ ಹಾಗೆ ಇರ್ಬೇಕು. ಬಿಟ್ರೆ ಅದು ನನ್ನ ಅಭಿಪ್ರಾಯ ಹಾಗೆ. ಕರೆಕ್ಟ್. ಚೌಕಿಯಲ್ಲಿ ನೋಡಿ ಕುಳಿತುಕೊಳ್ಳುವ ಕ್ರಮ, ಈಗ ವೇಷಗಳು ಅಂದ್ರೆ ಈ ಕ್ಯಾದೆಮುನಿಯಲ್ಲಿ ಇದು ಏನು 2ನೇ ವೇಷಧಾರಿ, ಪೀಠಿಗೆ ವೇಷಧಾರಿ, ಹೀಗೆಲ್ಲ ಏನು ಉಂಟು, ವಿಭಾಗಗಳುಂಟು. ಈ ಚೌಕಿಯಲ್ಲಿ ಅದು ಕುಳಿತುಕೊಳ್ಳುವ ಕ್ರಮ ಸ್ವಲ್ಪ ಹೇಳ್ತೀರಿ ಹೇಗೆ ಅಂತ? ಗಣಪತಿ ಪೀಠ ಇರ್ತದೆ. ಕರೆಕ್ಟ್. ಅಲ್ಲಿ ಫಸ್ಟಿಗೆ ಕೂತ್ಕೊಳ್ಳೋದು 2ನೇ ವೇಷಧಾರಿ, ಹಾ, ಅದು ಒತ್ತು ಕೂತ್ಕೊಳ್ಳೋದು ಪುರುಷ ವೇಷಧಾರಿ, ಹಾ, ಅದು ಒತ್ತು ಸ್ತ್ರೀವೇಷ, ಅದು ಒತ್ತು ಮುಂಡಾಸು, ಆಮೇಲೆ ಒಡ್ಡೋಲಗ, ಹಾಗೆ ಕೆಳಗೆ ಪೀಠಿಗ ಸ್ತ್ರೀವೇಷ, ಬಾಲಗೋಪಾಲ, ಹಾಸ್ಯ. ಆಮೇಲೆ ಎದುರು ಕೂತ್ಕೊಳ್ಳುವವ ಫಸ್ಟಿಗೆ ಕೂತ್ಕೊಳ್ಳೋ ಬಣ್ಣದ ವೇಷಧಾರಿ, 2ನೇ ಕೂತ್ಕೊಳ್ಳುವ ಮುಂಡಾಸು, ಮುಂಡಾಸು, ಆಮೇಲೆ ಒತ್ತು ಸ್ತ್ರೀವೇಷ, ಆಮೇಲೆ ಮತ್ತೆ ಹಾಗೆ ಕೆಲಸ ವೇಷಗಳು ಹೋಗ್ತದೆ. ಹಾಗೆ ಕೂತ್ಕೊಳ್ಳಿ. ಹೌದು. ಈಗ ನೋಡಿ ನಮ್ಮಲ್ಲಿ ತೆಂಗಿನಲ್ಲಿ ಆಗುವಾಗ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಈಗ ಬಡಗಿನಲ್ಲಿ ಆಗುವಾಗ 2ನೇ ವೇಷ ಆಯ್ತು. ಮೊದಲು ಕೆಂಪು ಮುಂಡಾಸು ಮತ್ತೆ ಕಪ್ಪು ಮುಂಡಾಸು ಅಂದ್ರೆ ಎಂತದ್ದು? ಅಂದ್ರೆ ನಮ್ಮ ಬಡಗಿನಲ್ಲಿ ಕಪ್ಪು ಮುಂಡಾಸು, ಕೆಂಪು ಮುಂಡಾಸು ಅಂತ 2 ಮುಂಡಾಸುಗಳಿದೆ. ಈಗ ಕರ್ಣ ಮಾಡುವವ, ಸಾಲ್ವ, ರಸಕೇತು ಮಾಡುವುದಲ್ಲ, ಅವರಿಗೆಲ್ಲ ಎದ್ದು ಬದ್ರು. ಸರಿ ಅಲ್ಲ, ಆ ಒಂದು ಈಗ ಎಲ್ಲಾ ಪ್ರಸಂಗಗಳಲ್ಲಿ ಅದು ಇಲ್ಲ ನೋಡಿ. ಇಲ್ಲ ಆ ವೇಷ ಇಲ್ಲದಾಗ ಅವ್ರಿಗೆ ಬೇರೆ ವೇಷ ಹಾಕ್ತಾರೆ. ಇಲ್ಲದೆ ಇದ್ದಾಗ ಆದ್ರೆ ಬಣ್ಣದ ವೇಷ ತಕೊಳ್ಳುದಿಲ್ಲ ಅಥವಾ ಬೇರೆ ತಕೊಳ್ಳುದಿಲ್ಲ. ಆ ಸುಧನ್ನ ಕಾಳ ಅವನಿಗೆ ಹಂಸಧ್ವಜ ಹಾಕ್ತಾನೆ ಬಣ್ಣದ ವೇಷಧಾರಿಗೆ, ಅವನು ಪೀಠದ ವೇಷ ಮಾಡ್ಬೇಕು. ಕರೆಕ್ಟ್. ಪಗಡಿ ವೇಷ ಮಾಡ್ಬೇಕು. ಹಾಗೆ ಅಲ್ಲಲ್ಲ, ಈ ಮುಂಡಾಸಿನ ವೇಷದವರಿಗೆ ಆ ಮುಂಡಾಸಿನದ್ದೇ ಆದ ವೇಷ ಅಂದ್ರೆ ಸಾಲ್ವರೋ ಮತ್ತೊಂದು ಇಲ್ಲ ಅಂತ ಇಟ್ಕೊಳ್ಳಿ. ಆ ದಿನ ಅವರಿಗೆ ಯಾವ ವೇಷ ಕೊಡುದು? ಆ ಪ್ರಸಂಗ ಏನು? ಈಗ ಸುಧನ್ವಾರ್ಜುನ ಅಂತ ಇಟ್ಕೊಳ್ಳಿ, ಯಾವ ವೇಷ ಕೊಡುದು ಅವರಿಗೆ? ಅವನಿಗೆ ಅಲ್ಲಿ ಸುಧನ್ವಾರ್ಜುನ ಇರ್ತದೆ, ದಶಕೇತು ಪ್ರತಿಜ್ಞೆ ಇರ್ತದೆ. ಈಗ ಬೇರೆ ಪ್ರಸಂಗ ಇಟ್ರಪ್ಪ, ಅಭಿಮನ್ಯು ಕಾಳಗ ಇಟ್ರಪ್ಪ, ಒಬ್ಬನ ಕರ್ಣ ಮಾಡ್ತಾನೆ, ಒಬ್ಬ ಶಲ್ಯ ಮಾಡ್ತಾನೆ, ಹಾಗೆ. ಅಥವಾ ಅದು ಆ ಮುಂಡಾಸಿನ ವೇಷ ಇಲ್ಲ, ಆದ್ರೆ ಅವರಿಗೆ ಕಿರೀಟದ ವೇಷ ಕೊಡ್ತಾರೆ. ಕರೆಕ್ಟ್. ಹಾಗ ಪಾದ ಅಂತಾರೆ. ಆ ವೇಷ ಇಲ್ದಾಗ ಅವ್ರು ಬೇರೆ ವೇಷ ಮಾಡಲೇಬೇಕು. ಭಾಗವತರಿಗೂ ಹಾಸ್ಯಗಾರರಿಗೂ ಇರುವಂತಹ ಹೊಣೆಗಾರಿಕೆ ಏನು? ಹೊಣೆಗಾರಿಕೆ ಏನಿಲ್ಲ. ಈಗ ಹಳೆ ಪ್ರಸಂಗದಲ್ಲಿ ಒಬ್ಬ ಚಾರಕ ಬಂದು ಮಹಾರಾಜನ ಅಂತ ಹೇಳುವಂತ. ಇನ್ನು ಭಾಗವತರಿಗೆ ಕೆಲವು ಪ್ರಸಂಗದಲ್ಲಿ ಇರ್ತದೆ, ಸಂಭಾಷಣೆ ಇರ್ತದೆ, ಹೌದಾ ಅಲ್ವಾ? ಅದು ಏನಾಗಿದೆ, ಈಗ ಮಿತಿ ಮೀರಿ ಹೋಗಿದೆ. ಭಾಗವತದ ನಾಯಕಿಂತ ಕಡೆಗೆ ಮಾಡ್ತಾರೆ. ಅದು ಹಾಗಾಗಿದೆ. ಒಂದು ಸಂಭಾಷಣೆ ಅವ ಭಾಗವತ ಏನು ಕೇಳ್ತಾನೆ ಅದಕ್ಕೆ ಅವನು ಉತ್ತರ ಕೊಡುದು ಅಷ್ಟೇ. ಅದು ಬಿಟ್ಟುಕೊಂಡು ನಾವು ಏನೋ ಪಂಚಾಯತಿಗೆ ಮಾಡ್ಕೊಂಡು ಮಾಡಿದ್ರೆ ಅದು ಆಭಾಸ ಆಗ್ತದೆ. ಈಗ ಏನಾಗಿದೆ, ಹಾಸ್ಯಗಾರನೇ ಮುಖ್ಯ ಆಗಿದೆ. ಮಹಾರಾಜ ಕೂತ್ಕೊಂಡಿರುವಾಗ ಅವ ಬಂದು ಏನ ಹೀಗೆಲ್ಲ ಆಗಿದೆ. ಹಾಸ್ಯಗಾರ ಚಾರಕನಾಗಿ ಬಿರ್ಬೇಕು, ಬಿಟ್ರೆ ಅವ ಹಾಸ್ಯಗಾರನಾಗಿ ವ್ಯಕ್ತಿಯಾಗಿ ಇರ್ಬಾರ್ದು, ನಿಂತ್ಕೊಂಡೇ ಮಾತಾಡ್ಬೇಕು. ರಾಜ ಅಂತ ಅವ ರಾಜ ಬಾಡ್ದವ, ಎಷ್ಟೇ ಸಣ್ಣ ಪ್ರಾಯದವ ಇದೆ, ಆ ವೇಷದಲ್ಲಿ ರಾಜ ಅವ ಏನು ತಿಳ್ಕೊಳ್ತಾನೆ, ಇದು ಬರೀ ಪೊಕ್ಕು, ಇದು ವೇಷ ಮಾಡ್ಕೊಂಡು ಅವನ ಬುದ್ಧಿವಂತಿಕೆ ಮೆಡ್ತಾನೆ. ಅದಲ್ಲ, ಆ ಪ್ರಸಂಗದಲ್ಲಿ ಏನು ಹೇಳ್ತಾನೆ ಅದನ್ನೇ ಅವ ಹೇಳಿ ಹೋಗ್ಬೇಕು. ಬಿಟ್ರೆ ತನಗೂ ಏನಾದ್ರು ಗೊತ್ತುಂಟಂತೆಲ್ಲ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಮತ್ತು ಭಾಗವತನ ಸಂಭಾಷಣೆ, ಅಶ್ಲೀಲಗಳ ಮಾತು ಅದೇನದು ಎಷ್ಟು ಬೇಕೋ ಅಷ್ಟೇ ಇರಬೇಕು, ಹಿತಮಿತವಾಗಿರ್ಬೇಕು, ಅದೇ ಚಂದ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಯಕ್ಷಗಾನ ದಂಡ ಯಾವ ದಂಡ ಅಂದ್ರೆ ಈಗ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಿದ್ದಾರೆ ಅಂತ ಯಕ್ಷಗಾನ ಬಹಳ ಅಭಿವೃದ್ಧಿಯಲ್ಲಿ ಉಂಟು ಅಂತ ಹೇಳುದಾ, ಅಥವಾ ಪ್ರದರ್ಶನಗಳು ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ ಯಕ್ಷಗಾನ ಅಭಿವೃದ್ಧಿಯ ಪಥದಲ್ಲಿ ಉಂಟು ಅಂತ ಹೇಳುದಾ, ಅಥವಾ ಇಲ್ಲ ಪೂರ್ವರಂಗ ಅದು ಇದೆಲ್ಲ ಮಾಯವಾಗ್ತಾ ಇದೆ ಅದಕ್ಕೆ ಯಕ್ಷಗಾನ ಅಭಿವೃದ್ಧಿಯಲ್ಲಿ ಇಲ್ಲ ಕಳೆಗೊಂದುತ್ತಾ ಇದೆ ಅಂತ ಹೇಳುದಾ, ಎಂತ ಹೇಳುದು? ಈಗ ಯಕ್ಷಗಾನ ಪ್ರೇಕ್ಷಕರ ಸಂಖ್ಯೆ ತುಂಬಾ ಆಗಿದೆ, ಆ ಮಾನದಂಡ ಇಟ್ಕೊಂಡು ಅಳೆಯಬಹುದು. ಮತ್ತೆ ಪರಂಪರೆಯಲ್ಲಿ ಬರುವಂತ ಇದಿಲ್ಲ, ಯಾವುದು ಪೂರ್ವರಂಗಗಳಿಲ್ಲ, ಅದು ಯಾವ ದಂಡ ಇಟ್ಕೊಂಡು ಅಳ್ಲಿಕ್ಕೆ ಆಗುದಿಲ್ಲ. ಪ್ರೇಕ್ಷಕರ ಸಂಖ್ಯೆ ತುಂಬಾ ಆಗಿದೆ. ಕರೆಕ್ಟ್, ಅದು ಹೇಳ್ತೇನೆ ನಾನು. ಯಕ್ಷಗಾನಕ್ಕೆ ಈಗ ಕಲಾವಿದ ಇಲ್ದಿದ್ದು ಪ್ರೇಕ್ಷಕರ ಸಂಖ್ಯೆ ತುಂಬಾ ಆಗಿದೆ. ಹೌದು. ಇನ್ನು ಮುಂದಕ್ಕೆ ಯಕ್ಷಗಾನ ಯಾವ ರೀತಿ ಬೆಳಿಬೇಕು ಅಂತ ತಮ್ಮ ಅನಿಸಿಕೆ? ಏನಾದ್ರೂ ಮಾರ್ಪಾಟುಗಳನ್ನು ಮಾಡಬೇಕಾದಂತಹ ಒಂದು ಅವಶ್ಯಕತೆ ಉಂಟಾ? ಯಕ್ಷಗಾನಕ್ಕೆ ಮಾರ್ಪಾಡು ಮಾಡೋದು ಬೇಡ, ಇದ್ದನ್ನೇ ಚಂದ ಮಾಡ್ಕೊಂಡು ಹೋಗೋದು ಸಾಕು. ಮಾರ್ಪಾಡು ಅಗತ್ಯವೇ ಇಲ್ಲ.
ಆ ಪ್ರಸಂಗದಲ್ಲಿ ಏನು ಹೇಳ್ತಾನೆ ಅದನ್ನೇ ನಾವು ಮಾಡ್ಕೊಂಡದ್ದು ಯಕ್ಷಗಾನ ಚಂದ ಕಾಣ್ತದೆ. ಕರೆಕ್ಟ್. ಅದು ಬಿಟ್ಕೊಂಡು ಈಗ ಆ ಯಕ್ಷಗಾನದಲ್ಲಿ ಬರುವಂತ ಅಂಗವನ್ನು ಆ ಪಾತ್ರದೊಳಗೆ ಹೊಕ್ಕು ಅದನ್ನೇ ಚಂದ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಪಂಚವಟಿ ಅಂತ ಮಾಡ್ತಿದ್ದೇವೆ. ಕರೆಕ್ಟ್. ಪಂಚವಟಿ ಮಾಡ್ತಿರುವಾಗ ಅಲ್ಲಿ ಸೀತೆ ಸ್ವರ್ಣಮೃಗವನ್ನು ನೋಡ್ತಾಳೆ. ನಾವು ಮಾಮೂಲಿ ಆಟ ಮಾಡುವಾಗ ಏನ್ ಮಾಡ್ತದೆ, ಸ್ವರ್ಣಮೃಗ ನೋಡಿ ಸ್ವಾಮಿ ಮೃಗ ಓಡಾಡ್ತಾ ಉಂಟು ಅಂತ ತೋರಿಸಿ ಕೊಡುವುದು. ಕರೆಕ್ಟ್. ನಾವೇನ್ ಮಾಡಿದ್ದೇವೆ ಅಂದ್ರೆ ಸ್ವರ್ಣಮೃಗವನ್ನೇ ಮಾಡಿದ್ದೇವೆ. ಜಿಂಕೆ, ಅದಕ್ಕೆ ಮುಖ ಬರ್ದು ಜಿಂಕೆ ಹಾಗೆ ಮುಖ ಬರ್ದು 2 ಕೋಡ್ ಕಟ್ಟಿ ಯಕ್ಷಗಾನ ಆಭರಣ ಹಾಕಿ ಜಿಂಕೆಯನ್ನು ಮಾಡಿಸಿದ್ದೇವೆ. ಅದು ಅಂತ ಮಾರ್ಪಾಡುಗಳು ಮಾಡಿದ್ರೆ ಒಳ್ಳೇದು. ಕರೆಕ್ಟ್. ಈಗ ಅವಳು ಸೀತೆ ಪ್ರಾಣ ಕೊಟ್ಟಿದ್ದ ಹೂ ಕೊಯ್ತರು, ಆ ಜಿಂಕೆ ಬರುದು, ಅವಳನ್ನು ನೋಡುದು, ಅದು ಓಡುದು, ಅದು ಅವಳು ಸುತ್ತ ತಿರುಗಾಡುದು, ಅದು ಮಾಡಿದಾಗ ನೋಡಿದೆ ರಾಮ ನೋಡಿದೆ ಅಂತ ಅವಳಿಗೆ ತೋರ್ಸ್ಲಿಕ್ಕೂ ಅನುಕೂಲ ಆಗ್ತದೆ. ನೋಡೋ ಜನರಿಗೂ ಗೊತ್ತು, ಹೋ ಜಿಂಕೆ ಮರಿ ಸೀತೆ ನೋಡ್ತಾಳೆ. ಇದು ನಾವು ಇಲ್ಲಿ ನಿಂತ್ಕೊಂಡು ಓದ್ ನೋಡಿ ಸ್ವಾಮಿ ಜಿಂಕೆ ಮರಿ ಓಡ್ತಾ ಉಂಟಂತ ಗೊತ್ತಾಗುದಿಲ್ಲ. ಮಾತಿರುವಾಗ ಅದು ತಿಳ್ಕೊಳ್ತಾರೆ. ಕರೆಕ್ಟ್ ಕರೆಕ್ಟ್. ಇದನ್ನ ನಾವೊಂದು ಇದನ್ನೇ ತಂದ್ರೆ ಚಂದ ಆಗ್ತದೆ. ಅದು ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಸಂಘಟಕರುಗಳದ್ದ, ಯಾರ್ದು? ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಪ್ರೇಕ್ಷಕರೇ. ಈ ಪ್ರೇಕ್ಷಕರು ಹಾಳು ಮಾಡ್ಲಿಕ್ಕೂ ಅದೇ ಕಾರಣ, ಉಳಿಸ್ಲಿಕ್ಕೂ ಅದೇ ಕಾರಣ. ಈಗ ಏನಾಗಿದೆ, ಉಳಿಸ್ಲಿಕ್ಕೆ ಹೇಗೆ ಪ್ರೇಕ್ಷಕರು ಕಾರಣ? ಪ್ರೇಕ್ಷಕರ ಕೆಲವು ಕಲಾವಿದರ ಚಪ್ಪಾಳೆ ಗಿಪ್ಪಾಳೆ ಇದರಿಂದಾಗಿ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಕೆಲವೇನ್ ಮಾಡ್ತಾರೆ, ಈಗ ಬರುವುದಿಲ್ಲ, ಆಟಕ್ಕೆ ಬರುವುದಿಲ್ಲ. ಪ್ರೇಕ್ಷಕರು ಇಲ್ಲದೆ ಆಟ ಮಾಡುದು ಹೇಗೆ? ಈಗ ನಮ್ಮನ್ನ 10 ಜನ ಬೇಕಲ್ಲ, ಸುಮ್ಮನೆ ಕೂತ್ಕೊಂಡು ಯಾರಿಗಾಗಿ ಆಟ ಮಾಡುದು? ಕಲಾವಿದ ಯಾರಿಗಾಗಿ ಆಟ ಮಾಡುದು? ಅದರಿಂದ ಪ್ರೇಕ್ಷಕರು ಅದನ್ನು ಉಳಿಸಿ ಬೆಳೆಸಬೇಕು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಒಂದು ಆಶಾಭಾವನೆ ಏನು? ಯಕ್ಷಗಾನಕ್ಕೆ ಭವಿಷ್ಯ ಉಂಟು. ಅದು ನಾವು ಕೊಡುವಂತ ಕಾರ್ಯಕ್ರಮದ ಬಗ್ಗೆ ಭವಿಷ್ಯ ಉಂಟು. ಯಕ್ಷಗಾನ ಎಂದಿಗೂ ಒಳಿವಿಲ್ಲ. ಈಗ ಹೊಸ ಮೇಳ ಶುರುವಾಗ್ತದೆ, ಇದಾಗ್ತದೆ, ತುಂಬಾ ಸಂಘಗಳು, ಹೆಣ್ಣು ಮಕ್ಕಳ ಟೀಮು, ಮಕ್ಕಳ ಟೀಮು ಎಲ್ಲರದ್ದು ಉಂಟು. ಯಕ್ಷಗಾನಕ್ಕೆ ಭವಿಷ್ಯ ಉಂಟು. ಅದನ್ನು ಮಾಡ್ಕೊಂಡು ಹೋಗ್ಬೇಕಾದ್ದು ಅವರವರ ಕರ್ತವ್ಯ. ಅಲ್ಲ, ಈಗ ಇತ್ತೀಚೆಗೆ ಯಕ್ಷಗಾನದ ಪ್ರದರ್ಶನಗಳ ಸಂಖ್ಯೆ ಮಿತಿ ಮೀರಿದೆ ಅಂತ ನಿಮ್ಗೆ ಅನ್ನಿಸ್ತದೆ? ಯಾಕೆಂತಂದ್ರೆ ಒಂದು 60-70 ಮೇಳಗಳು ದಿನ ಪ್ರದರ್ಶನ, ಮಕ್ಕಳ ಪ್ರದರ್ಶನ, ಮಹಿಳೆಯರ ಪ್ರದರ್ಶನ, ಸಂಘ ಸಂಸ್ಥೆಗಳ ಪ್ರದರ್ಶನಕ್ಕೆ ಒಂದು ಲೆಕ್ಕ ಮಿತಿಯೇ ಇಲ್ಲದಷ್ಟು ಪ್ರದರ್ಶನಗಳು ನಡೀತಾ ಉಂಟು. ಇದರಿಂದ ಯಕ್ಷಗಾನಕ್ಕೆ ಏನು ಕೊಡುಗೆ ಏನಿಲ್ಲ. ಯಕ್ಷಗಾನಕ್ಕೆ ಈ ಮಾಡಿದ್ರಿಂದ ಈಗ 40-50 ಮೇಳ ಉಂಟು. ಅವರವರ ಮನಸ್ತೃಪ್ತಿಗಾಗಿ ಮಾಡ್ತಾ ಇದ್ದಾರೆ. ಹೌದು, ಕರೆಕ್ಟ್. ಈ ಒಂದು ಸಂಘ ಸಂಸ್ಥೆಯಲ್ಲಿ ಇವತ್ತೊಂದು ಆಟ ಮಾಡಬೇಕು, ಅವರ ಮನಸ್ಥಿತಿ ಇದೆ, ಅದಕ್ಕಾಗಿ ಅವರೊಂದು ಆಟ ಮಾಡ್ತಾರೆ, ಅವರ ದುಡ್ಡು ಹಾಕೊಂಡು ಆಟ ಮಾಡ್ತಾರೆ. ಮತ್ತದರಿಂದ ಕೊಡುಗೆ ಏನಿಲ್ಲ. ಕರೆಕ್ಟ್. ಯಕ್ಷಗಾನಕ್ಕೆ ಬೆಳವಣಿಗೆಗೆ ಏನು ಕೊಡುಗೆ ಇಲ್ಲ. ಬೆಳವಣಿಗೆ ಏನು ಕೊಡುಗೆ ಇಲ್ಲ. ಅವರವರಿಗೆ ಒಂದು ಮನಸ್ಸಿಗೆ ಸಂತೋಷ ಅಷ್ಟೇ. ಅವರ ಮನಸ್ಸು ಸಂತೋಷಕ್ಕಾಗಿ ಒಂದೊಂದು ವೇಷ ಮಾಡಿಕೊಂಡು ಇದು ಮಾಡ್ತಾರೆ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಂದ್ರೆ ನನ್ನ ಸಹಕಾರಕ್ಕೆ ತೊಂದರೆ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ನಾವು ಎಷ್ಟೊತ್ತಿಗೆ ಹೋಗ್ತೇವೆ, ಅವರಿಗೆ ಉಪದ್ರ ಕೊಡೋದು ಬಿಟ್ರೆ 12 ಗಂಟೆ ರಾತ್ರಿ ಬರ್ತೇವೆ, ಭಾಗ ತಡ್ತೇವೆ, ಊಟ ಮಾಡುವುದಿಲ್ಲ. ಸಹಕಾರ ತುಂಬ ಉಂಟು ನಮ್ಮ ಕುಟುಂಬದಲ್ಲೂ. ಹಾಗೆ ನನ್ನ ಅಣ್ಣ ತಮ್ಮ, ನಾವು ಎಲ್ಲಿದ್ದು ಅವ್ರಿಗೆ ಬರ್ತಾರೆ ಹೋಗ್ತಾರೆ. ನನ್ನ ಚಿಕ್ಕಪ್ಪನು, ನನಗೆ ಯಕ್ಷಗಾನ ಸೇರಿಸಿದ ನನ್ನ ಚಿಕ್ಕಪ್ಪ, ಅದೊಂದು ಸಹಕಾರ ತುಂಬ ಉಂಟು. ತೊಂದರೆ. ಇಷ್ಟು ಹೊತ್ತು ಯಕ್ಷಗಾನದ ಹಲವಾರು ವಿಚಾರಗಳ ಬಗ್ಗೆ, ಸಾಂಪ್ರದಾಯಿಕತೆ ಅಂದರೆ ಏನು, ಅದರ ಗುಣಲಕ್ಷಣಗಳೇನು, ಅಂದರೆ ಯಕ್ಷಗಾನದ ಈಗಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ ಬಹಳ ನೇರವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳು ಉಂಟು ಅದನ್ನು ಬಹಳ ಸ್ವಚ್ಛವಾಗಿ ನೇರವಾಗಿ ನಮ್ಮಲ್ಲಿ ಹಂಚಿಕೊಂಡಿದ್ದೀರಿ. ಯಕ್ಷಗಾನದ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಸ್ತೆ. ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ
ಚಂದ ಭಾಮ ಚಂದಿರವದನೆ ಕೇಳ್ ಏ ಚಂದ ಭಾಮ ಚಂದಿರವದನೆ ಕೇಳ್ ಏ ಚಂದ ಭಾಮ ಚಂದಣ ಗಂಧಿ ಕೇಳ್ ಏ ಚಂದ ಭಾಮ ಚಂದಣ ಗಂಧಿ ಕೇಳ್ ಏ ಚಂದ ಭಾಮ ಚಂದಿರವದನೆ ಕೇಳೆ ಚಂದ ಭಾಮ ಚಂದನ ಗಂಧಿನಿ ಕೇಳೆ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದಿರವದನೆ ಕೇಳ್ ಏ ಚಂದ ಭಾಮ ಚಂದಣ ಗಂಧಿ ಕೇಳ್ ಏ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಬಂದೆಯ ಇನ್ನ ವಂಶವಾರಿತಿ ಚಂದ್ರಮಾ ಬಂದೆಯ ಇನ ವಂಶವಾರಿತಿ ಚಂದ್ರಮಾ ಬಂದೆಯ ಇದ ವಂಶವಾರಿತಿ ಚಂದ್ರಮಾ ನೀನಿಂದು ಬರುವಾಗ ಎನ್ನೊಡನೆಂದುದಿಲ್ಲವೆನುತ್ತ ಮನದಲ್ಲಿ ನೊಂದೆಯೇನೈ ಮನದಲ್ಲಿ ನೊಂದೆಯೇನೈ ನಾನಿಂದು ಬರುವಾಗ ಮನದಲ್ಲಿ ನೊಂದೆಯೇನೈ ಅಣ್ಣ ನೀವು ಮೂವರರಣ್ಯದೊಳಿರುವಾಗ ಅಣ್ಣ ನೀವು ಮೂವರರಣ್ಯದೊಳಿರುವಾಗ ಬಣ್ಣವೇ ತನಗೆ ಊರು ಬಣ್ಣವೇ ತನಗೆ ಊರು ಪುಣ್ಯ ಪುರುಷನೇ ನಿನ್ನ ಪಾದವೇ ಗತಿಯೆಂದು ಪುಣ್ಯ ಪುರುಷ ನಿನ್ನ ಪಾದವೇ ಗತಿಯೆಂದು ಕಣ್ಣ ನೀರನ್ನು ತುಂಬಿತು ಸೂರಿದ ಹಿಯೇ ಕಲಿ ಭೀಮ ಸಂಧಿಯೇ ಕಲಿ ಭೀಮ ನಿನಗಾನಂದವೇ ಕುರುಭೂಪನೊಳಗಿತ ಬಂದುದೇ ನಿನಗಾನಂದವೇ ಕುರುಭೂಪನೊಳಗಿತ ಬಂದುದೇ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಚಂದದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವಾ ಚಂದದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವಾ ಶಿವ ಶಿವ ನೀವಿಂದು ಕೈಗೊಂಡಿರೆ ಯತಿತ್ವವನೆಂದು
ಹೊರಳಿದಳು. ಆ ಮಾಲ ಜಲ ಸಮೀಪದೇ ನೋಡಿ ನಿರ್ಮಲ ಜಲ ಸಮೀಪದೆ ಮಾಡಿಕೊಂಡರು ಪರ್ಣಶಾಲೆಯ, ಮಾಡಿಕೊಂಡರು ಪರ್ಣಶಾಲೆಯ. ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ, ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ. ವನದ ಫಲಗಳ ಕೊಯ್ದು ಲಕ್ಷ್ಮಣ, ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದಿತ ತಂದು ಕೊಡುವನು, ದಿನ ದಿನದಿತ ತಂದು ಕೊಡುವನು. ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು, ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ನಿಜ ಮನದೊಳಗೆ ಯೋಚನೆಯ ಮಾಡಿ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ, ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ. ರಾಘವನಿ ಎನ್ನ ಬಿಟ್ಟು ಹೋಗದಿರಯ್ಯ, ರಾಘವನಿ ಎನ್ನ ಬಿಟ್ಟು ಹೋಗದಿರಯ್ಯ, ಬಿಟ್ಟು ಹೋಗದಿರಯ್ಯ. ಈಗ ಬಂದಳು ರಾಕ್ಷಸಿ, ಈಗ ಬಂದಳು ರಾಕ್ಷಸಿ, ಕೂಗುತ್ತಾಳೆ ಆರ್ಭಟಿಸಿ, ರಕ್ಕಸಿ ಕೂಗುತ್ತಾಳೆ ಆರ್ಭಟಿಸಿ. ಲಕ್ಷ್ಮಣ ತಾನೆಲ್ಲಿದ್ದಾನೋ ರಕ್ಕಸಿಯ ಕಂಡನೇನು, ಲಕ್ಷ್ಮಣ ತಾನೆಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನು. ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು, ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು. ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ, ರಾಘವ ನೋಡಿದೆಯ ರಾಮ ನೋಡಿದೆಯ, ನೋಡಿದೆಯ ರಾಮ ನೋಡಿದೆಯ, ರಾಮ ನೋಡಿದೆಯ. ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಪೊಂಬ್ರಗವ,
ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಪೊಮ್ಮಿಗವ ನೋಡಿದೆಯ ರಾಮ ನೋಡಿದೆಯ ಸಣ್ಣ ಸಣ್ಣ ಕಾಲ ಹೆಜ್ಜೆ ಸಣ್ಣ ಸಣ್ಣ ಕಾಲ ಹೆಜ್ಜೆ ಸಾಲಿನುಗುರು ಭಾವಂಗಳ ಸಾಲಿನುಗುರು ಭಾವಂಗಳ ತನ್ನಂಗ ತಿನ್ನಂಗ ದಿಕ್ಕಿಡತೋ ತನ್ನಂಗ ದಿನ್ನಂಗ ದಿಕ್ಕಿಡತೋಮೆಂದು ಕುಣಿವ ಮೃಗವ ಕುಣಿವ ಮೃಗವ ತನ್ನಂಗ ದಿನ್ನಂಗ ದಿಕ್ಕಿಡತೋಮೆಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವೇ ಹವ್ಯವಾಟ ವಿಘ್ನವ್ಯಾಳ ಕುಲ ಪ್ರಮತ್ತ ಗರುಡು ವಿಘ್ನೇಭ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಪವೆಗೆ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಗೌಘ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ ಆ ಗಜಮುಖದ ಬಗೆ ಗಣಪಗೆ ಚಲ್ವತೆ ಜಗ ವಂದಿತಗೆ ಆರತಿಯೇ ತೆರೆ ಆರತಿಯ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕಿಟ 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 ತಗ ಕರ ತೊಳ್ಳು ಪರ ಶುಭಾಶಾಂಕುಶಧರನಿಗೆ ಪರುಷ ದೀಪಕೂತರ ಹೊರೆವ ಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತೇರೆ ಆರತಿ ಬೆಳಗೇರೆ ಆರತಿ ಎತ್ತೇರೆ ಗಜಮುಖದ ಬಗೆ ಗಣಪನಿಗೆ ನೆನಗಿರೋ ಜನರೆಲ್ಲ ಗುಣಯುತನ ಗಡ್ಕ ತರಗಡಗಡ್ಕ ನೆನಗಿರೋ ಜನರೆಲ್ಲ ಗುಣಯುತನ ಕನ್ನ ಮುತಿ ಮತ ಹೊರ ಗಣ್ಣನತನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ಗುಣಯುತನ ನೆನೆಗಿರೋ ಜನರೆಲ್ಲ ಗುಣಯುತನ Tadim tam tadim tam tadim tam tadim tam tam
ದಿನ್ನ ದಿನ್ನ ದಿಮ್ ತಾಮ್ ತಾ ದಿನ್ನ ದಿನ್ನ ದಿಮ್ ತಾಮ್. ತಾನನಾಂ ತತರಿತ ನನೆ ಕುಜನ ತಾನನಾಂ ತತರಿತ ದೇವರ ದೇವ ಕೃಪಾ ಕರನ ದೇವ ಕೃಪಾ ಕರನ ಚಲ್ವ ಪಾವನ ಚರಿತ ಪುಣ್ಯೋದಯನ ಚಲ್ವ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದವನ ಕೋವಿದ ಗಿರಿ ಜಯವರ ಸುತನ ಕೋವಿದ ಗಿರಿ ಜಯವರ ಸುತನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ಗುಣಯುತನ ನೆನೆಯಿರೋ ಜನರಲ್ಲ ಗುಣಯುತನ. ಸದ್ದು ಮಾಡಿಕೊಳ್ಳಲ್ಲ ಎಂದೆ. ಭಾಗವತ್ರೆ, ಏನು ನಾವು ಆಡುವಂತ ರಂಗಸ್ಥಳದಲ್ಲಿ ಹ. ಗುಡ್ಡದ ಹಾಗೆ, ಹ. ಬೆಟ್ಟದ ಹಾಗೆ, ಹ. ಮೇಲುಗಿರಿ ಪರ್ವತವೇ ಬಂದು ಮಂಡಿಸಿದ ಇದೆ ಅಲ್ಲ, ಹ. ಇವ್ರು ಯಾರು ಅಂತೇಳಿ. ಗುಡ್ಡ ಬೆಟ್ಟ ಅರಣ್ಯ ನವಖಂಡ ಪೃಥ್ವಿಗೆ ಒಡೆಯ ಯಾರು ಅಂತ ಕೇಳಿ ಬಂದೆ. ಸದಾಶಿವರಾಯರು ಅವರ ಕುಮಾರರಲ್ಲಿ ಜ್ಯೇಷ್ಠನಾದ ಶ್ರೀ ಸಿದ್ಧಿವಿನಾಯಕ ದೇವರೆಂದುಕೋ. ಸಿದ್ಧಿವಿನಾಯಕ ದೇವರ. ಹ್ಮ್. ಓ, ನಿಮ್ಮಲ್ಲಿ ಎಷ್ಟು ಬಗೆ? ನಮ್ಮಲ್ಲಿ ಒಂದೇ ಬಗೆ. ಹಾ, ನಮ್ಮಲ್ಲಿ ಹಲವು ಬಗೆ. ಯಾವುದು? ದಿವಿನಾಯಕ, ಬೀದಿ ವಿನಾಯಕ, ಕಡಲೆ ವಿನಾಯಕ, ಕಬ್ಬು ವಿನಾಯಕ, ಬೆಲ್ಲ ವಿನಾಯಕ, ಸಾರ್ವಜನಿಕ ವಿನಾಯಕ. ಓ, ಅಲ್ಲಿ ಒಬ್ರು ಕೂತಿದ್ದಾರಲ್ಲ, ಮಾತು ಕೇಳದ ಡಣ್ಣಪ್ಪ ನಾಯಕರು. ಎಲ್ಲ ಓಯ್, ಅಂತ ನಾಯಕರಂತ ತಿಳಿಯಬೇಡ. ಹೌದಾ? ಅಂತ ನಾಯಕರು ಅಲ್ವಾ ಇವ್ರು? ಅಲ್ಲ, ಅಲ್ಲ, ಅಲ್ಲ. ಮತ್ತೆಂಥ ನಾಯಕರಯ್ಯ? ಆಡಿಸುವಂತಹ ಭಾಗವತರಿಗೆ, ಹಾ. ಆಡುವಂತಹ ಭಕ್ತರಿಗೆ, ಓಹೋ. ನೋಡುವಂತಹ ಮಹಾನುಭಾವನರಿಗೆ ಓಹೋ. ಶ್ರದ್ಧಾ ಭಕ್ತಿಯಿಂದ ಸೇವೆ ಕೊಟ್ಟು ಹಾ. ಬಂಧುಗಳಿಗೆ ಹಾ. ಬೇಡಿದ ಇಷ್ಟಾರ್ಥಗಳನ್ನು ದಯಪಾಲಿಸಲಿಕ್ಕೆ ಹಾ. ಮುಹೂರ್ತ ಮಾಡಿದ್ದಾರೆ. ಹೌದಾ? ಹ್ಮ್. ಹಾಗಾದ್ರೆ ಇವರಿಬ್ರು ಬೆಪ್ಪು ತಕ್ಕಡಿಗಳಾಗಿ ಕೂತಿದ್ದಾರಲ್ಲ, ಯಾಕೆ? ಅದು ಹಾಗಲ್ಲ. ಮತ್ತೆ ತಾಳ ಲಯ ರಾಗ ಕೌತುಕ ಕಲಾಶೆಯಿಂದ ಓ. ದೇವರ ತಲೆದೂಗಿಸುವಾಗ ಓ. ನಿನ್ನ ಇಷ್ಟಾರ್ಥ ಈಡೇರುತ್ತದೆ. ಹೌದಾ? ಹ್ಮ್. ಅದಕ್ಕೆ ತಾಳ ಲಯ ರಾಗ ಎಲ್ಲ ಬರ್ತದ? ಹೌದಪ್ಪ. ನಮ್ಗೆ ಅದೆಲ್ಲ ಬರ್ಲಿಕ್ಕಿಲ್ಲ. ಯಾಕೆ? ನಮ್ದು ಏನಾದ್ರೂ ಹೊರಕೋಗಿ ಚಲ್ಲ ವ್ಯಾಪಾರ. ಹೌದಾ? ಹೌದಾ? ದೇವ್ರ ತಲೆಯನ್ನು ನೀವೇ ತೂಗಿಸಿ ಹಾ. ನಾವು ಅಡ್ಡ ಚೌಕದಲ್ಲಿ ಹೋಗಿ ತಲೆ ತೆಗಿಸ್ತೇವಯ್ಯ. ಓಹೋ, ದೇವ ದೇವರ ದೇವ ದೇವನಲ್ಲವೇ, ಓ ದೇವ ದೇವರ ದೇವನಲ್ಲವೇ. ಗಣಪತಿನಾಥ ತ್ರಿಜಗ ವಂದಿತ ವರವಿವದಾತ ಸುಗುಣ ಪ್ರಖ್ಯಾತ ತೋಂಗ ತೋ ದಿನ್ನಂಗದಿಂದ ತೈತ ಗರ್ದ್ಯ ತಡಕಡ ಗಟ್ಕಾತ ದೈತಾದಿತ್ತಾದಿ ತೋಂಗ ತಾತಯ್ಯ ದದಿಗಿಣದಿ. ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ತೋಂದ ದಿನ್ನ ತಗಡದಿತ್ತ ತಯ್ಯತ್ತ ದಿನ್ನದೇ ತರೆ ಕಿಡ ತಗದಿಂ ತಾದಿಂ ತರೆ ಕಿಡ ತಗದಿಂ ತಾದಿಂ ತರೆ ಕಿಡ ತಗದಿಂ ತಾದಿಂ ತರೆ ಕಿಡ ತಗದಿಂ ತಾದಿಂ ತರೆ ಕಿಡ ತಗದಿ ತಾದಿಂ ತರೆ ಕಿಡ ತಗದಿ ತಾದಿಂ ತರೆ ಕಿಡ ತಗದಿ ತಾದಿಂ ತರೆ ಕಿಡ
ಗಡ್ಗ ದರ ಗಡ ಗಡ್ಗ ದೇ ಗಣ ಗಡ್ಗ ದರ ಗಡತ ತಾನ ನಾಮ ತರಿ ತಾನ ನೇ ಕುಜನ ತಾನ ನಾಮ ತರಿ ತಾನ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ 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 ಚಂದೀರ ವದನೆ ಕೇಳಿಯೇ ಚಂದ ಭಾಮ ಚಂದೀರ ವದನೆ ಕೇಳಿಯೇ ಚಂದ ಭಾಮ ಚಂದನ ಗಂಧಿ ಕೇಳಿಯೇ ಚಂದ ಭಾಮ ಚಂದನ ಗಂಧಿ ಕೇಳಿಯೇ ಚಂದ ಭಾಮ ಚಂದಿರ ವದನೆ ಕೇಳಿಯೇ ಚಂದ ಭಾಮ ಚಂದನ ಗಂಧಿ ಕೇಳಿಯೇ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ತಾತಯ್ಯ ತಿನ್ನ ತಿನ್ನ ತಿನ್ನಕ ತಿನ್ನ ತಯ್ಯ ತಯ್ಯ ತಾದೆ ತಗ ತಯ್ಯ ತಯ್ಯ ತಿನ್ನ ತಿನ್ನ ತಿನ್ನಕ ತಿನ್ ತೋಮ್ತ ತೋಮ್ತ ತಿನ್ನದೆ ದೇಂ ದೇಂ ದಿನ ದಿನ ದೇಂ ದಿನ ದಿನ ದೇಂ ದಿನ ದಿನ ದೇಂ ದಿನ ದೇಂ ದಿನ ದೇಂ ದಿನ ದೇಂ ದರಗಡದ ತಾ ತೊಯ್ಯ ದಿನದ ದಿನ ದಿನಕ ದಿನ ತೊಯ್ಯ ತೊಯ್ಯ ತಾದೆ ತಗ ತೊಯ್ಯ ತೊಯ್ಯ ದಿನ ದಿನ ದಿನಕ ದಿನ ತೋಮ್ತ ತೋಮ್ತ ದಿನ ದೇಂ ದಿನ ದೇಂ ತದಿನ ದೇಂ ತದಿನ ದೇಂ ತದಿನ ತಾಯ್ಯ ದಿನದ ದಿನ ದಿನಕ ದಿನ ತಯ್ಯ ತಯ್ಯ ತಾದೆ ತಗ ತಯ್ಯ ತಯ್ಯ ದಿನದ ದಿನ ದಿನಕ ದಿನ ತೋಮ್ತ ತೋಮ್ತ ದಿನ ದೇಂ ದಿನ ದಿಕ್ರ ದಿನ ದಿಕ್ರ ದಿನ ದಿಕ್ರ ದಿನ ದಿನ ದಿಕ್ರ ದಿನ ದಿಕ್ರ ದಿನ ದಿಕ್ರ ದಿನ ದಿನ ದಿಕ್ರ ದಿನ ದಿಕ್ರ ದಿನ ದೇಂ ದರಗಡದಂಗ ತಾ ತಯ್ಯ ದಿನದ ದಿನ ದಿನಕ ದಿನ ತಯ್ಯ ತಯ್ಯ ತಾದೆ ತಗ ತಯ್ಯ ತಯ್ಯ ದಿನದ ದಿನ ದಿನಕ ದಿನ ತೋಮ್ತ ತೋಮ್ತ ದಿನ ದೇ ತಾದೆ ತಯ್ಯತ್ತ ತಾದೆ ತದಿನ ತಾದೆ ತಯ್ಯ ದಿನದ ದಿನ ದಿನಕ ದಿನ ತಯ್ಯ ತಯ್ಯ ತಾದೆ ತಗ ತಯ್ಯ ತಯ್ಯ ದಿನದ ದಿನ ದಿನಕ ದಿನ ತೋಮ್ತ ತೋಮ್ತ ದಿನ ದಿಂ ತಗರ್ದ ದಿನ ದಿಂ ತಗರ್ದ ದಿನ ದಿಂ ತಗರ್ದ ದಿನ ದೇಂ
ದಿನ ದಿನಕ ದಿನ ತಯ್ಯ ತಯ್ಯ ತಾದೆ ತಗದಯ್ಯ ತಯ್ಯ ದಿನದ ದಿನ ದಿನಕ ದಿನ ತೋಂ ದ ದಿನ ದೇ ಧೀಂ ದೀಂ ತಾಂ ದೀ ತೈತಾಂ ತಯ್ಯತ್ತ ದಿನ ದೇಂ ತಾಂ ತಯ್ಯತ್ತ ದಿನ ಕೃತ ತತ್ವಂ ದದಿ ಗುದಗ ತಯ್ಯ ತಯ್ಯ ಕೃತ ತತ್ವಂ ದದಿ ಗುದಾದೆ ಕೃತ ತತ್ವಂ ದದಿ ಗುದಗ ತಯ್ಯ ತಯ್ಯ ಕೃತ ತತ್ವಂ ದದಿ ಗುದಾದೆ ತದಿನ ತಾದೆ ತಯ್ಯತ ತಾದೆ ತದಿನ ತಾದೆ ತಯ್ಯತ ತಾದೆ ದೀಂ ದಿನ ತಕ್ಕ ದಿನ ದೀಂ ದಿನ ತಕ್ಕ ದಿನ ದೀಂ ದಿನ ತಕ್ಕ 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 ದಿನ ತಾತೈ ತೈ ತಾತೈ ತೈ ತಾತೈ ತೈ ತಾತೈ ತೈ ದೀಂ ತಾಗಡಗುಡ್ದಿ ಭೀಮ್ ತಾಗಡಗುಡ್ದಿ ಭೀಮ್ ತಾಗಡಗುಡ್ದಿ ಭೀಮ್ ತಾಗಡಗುಡ್ದಿ ಭೀಮ್ ತಾಗಡಗುಡ್ದಿ 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 ಭೀಮ್ ದೇಂ ದಿತ್ತಾ ದೇಂ ದಿತ್ತಾ ದೇಂ ದಿತ್ತಾ ದೇ ದಿತ್ತಾಂ ದಿತ್ತಾಂ ದೀಗಣಗುಡ್ದೆ ಅದಗಡತಾಂ ದೀಗಣಗುಡ್ದೆ ಅದಗಡತಾಂ ದೀಗಣಗುಡ್ದೆ ಅದಗಡತಾಂ ಆ ತಾತೈ ತದಿ ಗಿಣದಿ